ಶ್ರೀಯುತ ಸುರೇಂದ್ರ ನಾಯ್ಕ ಅವರು ಶಾಲಿನ ಗೌರವವನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಶೆಟ್ಟಿ ಅವರಿದ್ದಾರೆ, ಅವರು ಕೂಡ ಗಿರೀಶನವರೊಂದಿಗೆ ಜೋಡಿಸಿಕೊಳ್ಬೇಕು. ಹಾಗೆ ರಾಜವಣ್ಣ. ಇಂದಿನ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಶ್ರೀಯುತ ಗಿರೀಶ್ ಕುಮಾರ್ ಯುಕೆ ಇವರು ನಡೆಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಶ್ರೀನಿವಾಸ್ ಶೆಟ್ಟರು ಕೂಡ ಅವರೊಂದಿಗೆ ಜೋಡಿಸಿಕೊಳ್ಬೇಕು. ರಾಜವಣ್ಣ, ಸುರೇಂದ್ರ ನಾಯ್ಕರು ನಮ್ಮ ಹಿರಿಯರು, ಕ್ಷೇತ್ರದ ಹಿರಿಯರು. ನಿನ್ನೆ 5 ಜನ ಮಾತೆಯರು ದೀಪ ಪ್ರಜ್ವಲನ ಮಾಡಿದ್ದಾರೆ. ಇಂದು 5 ಜನ ಪುರುಷರು ಮಾಡ್ತಾ ಇದ್ದಾರೆ, ಪುರೋಹಿತರು ಸೇರಿದಂತೆ. ಜ್ಯೋತಿ ಪ್ರಜ್ವಲನೆ ಮಾಡಿದಂತ ಎಲ್ಲ ಅತಿಥಿ ಗಣ್ಯರಿಗೆ ಕ್ಷೇತ್ರದ ವತಿಯಿಂದ ಅನಂತ ವಂದನೆಗಳನ್ನ ಸಮರ್ಪಿಸುತ್ತಾ, ಪೂಜ್ಯ ವಿದ್ವಾನ್ ವೇದಮೂರ್ತಿ ಶಶಾಂಕ್ ಭಟ್ರವರು 3ನೇ ದಿನದ ಭಾಗವತ ಪ್ರವಚನವನ್ನ ಅವರ ಮುಖವಾಣಿಯಿಂದ ನಮಗೆ ನೀಡಬೇಕಾಗಿ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಓಷ್ಠಾಪಿದಾರ್ಣಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಂ ಇಹ ವಾದಯೇತ್. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಂ ಅಜಾಢ್ಯಂ ವಾಗ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದಿಡಮೂಕೋऽಪಿ ವಾಗ್ಮೀ ಜಡಪಜಡಪಜಂತುರ್ಜಾಯತೆ ಪ್ರಾಜ್ಞಮೌಳಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಸರ್ವಮಂಗಲದಾತಾರವು ಪಾರ್ವತೀ ಪರಮೇಶ್ವರವು ಗಣೇಶ ಸ್ಕಂದ ಸಂಯುಕ್ತೋ ವಂದೇ ವಾಂಛತ ಸಿದ್ಧಯೇ. ನಮೋ ವಸ್ತಾತ್ವಿಕಾಃ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವದೇವ ಹಿ. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ ಮಹರ್ಷಿಗಳು ಭಾಗವತ ಧರ್ಮದ ಉಪದೇಶವನ್ನು ಪರೀಕ್ಷಿತನಿಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಂಗಳ ಪದ್ಯದ ಅನುವಾದವನ್ನು ನಾವು ನಿನ್ನೆ ಸ್ವಲ್ಪ ಕೇಳಿದ್ದೇವೆ, ಮುಕ್ಕಾಲಂಶ ಕೇಳಿದ್ದೇವೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್
ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಇಷ್ಟು ಮಂಗಳ ಪದ್ಯವನ್ನು ಬರೆದರು. 3 ವಿಧವಾದಂತಹ ಸೃಷ್ಟಿಯ ಕ್ರಮವನ್ನು ಕಂಡೆವು. ತೇಜೋ ವಿನಿಮಯ, ವಾರಿ ವಿನಿಮಯ, ಮೃದ್ ವಿನಿಮಯ. ಭಗವಂತ ತನ್ನನ್ನು ತಾನು ಭಕ್ತರ ಮುಂದೆ ಯಾವ ರೀತಿ ಪ್ರಕಟಪಡಿಸಿಕೊಳ್ಳುತ್ತಾನೆ. ತೇಜಸ್ಸಿನ ವಿನಿಮಯ, ದೀಪದಿಂದ ದೀಪ ಪ್ರಜ್ವಲಿಸಿದಂತೆ ಅಂತ ನಿನ್ನೆ ಕೇಳಿದೆವು. ಎರಡನೆಯದಾಗಿ ವಾರಿ ವಿನಿಮಯ, ಜೀವನ ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ. ಜೀವನ ಸೃಷ್ಟಿ ಅಂತ ಹೇಳಿದ್ರೆ ಬಿಂಬ ಪ್ರತಿಬಿಂಬ ಭಾವದಲ್ಲಿ ವಾರಿ ವಿನಿಮಯ, ನೀರಿನಲ್ಲಿ ಪ್ರತಿಬಿಂಬ ಬಿದ್ದ ಹಾಗೆ. ಆಮೇಲೆ ಜಡದ ಸೃಷ್ಟಿ, ಮಣ್ಣಿನಿಂದ ಒಂದೇ ತೆರನಾದಂತಹ ಮಣ್ಣಿನಿಂದ ಅನೇಕ ವಿಧ ವಿಧವಾಗಿರತಕ್ಕಂತಹ ಘಟಗಳನ್ನು, ಮಡಕೆಗಳನ್ನು ಕುಂಭಕಾರ ತಯಾರಿಸುವಂತೆ ಮೂಲ ಪ್ರಕೃತಿ ಎಂಬಂತಹ ಒಂದು ಉಪಾದಾನ ಕಾರಣವನ್ನು, ತನ್ನ ಅಧೀನವಾಗಿರತಕ್ಕಂತಹ ಉಪಾದಾನ ಕಾರಣವನ್ನು ಹಿಡ್ಕೊಂಡು ಭಗವಂತ ಅನೇಕ ವಿಧವಾದ ಸೃಷ್ಟಿಯನ್ನು ಮಾಡ್ತಾನೆ ಅಂತ ಇಷ್ಟು ಕಥೆಯನ್ನು ನಿನ್ನೆಯವರೆಗೆ ಕೇಳಿದ್ದೆವು. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷಾ. ಮುಂದಿನ ಭಾಗ, ಯಾಕೆ ಸೃಷ್ಟಿ ಮಾಡ್ತಾನೆ ಭಗವಂತ, ಅವನಿಗೇನು ಪ್ರಯೋಜನ. ಈಗ ಭಗವಂತನ ಮಹಿಮೆಯನ್ನು ಹೇಳಬೇಕಾದ್ರೆ ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಬೇಕು, ಕೇಳಬೇಕು. ಯಾಕೆ ಗುಣಗಳ ಚಿಂತನೆ ಬೇಕು, ಅದನ್ನು ತಿಳ್ಕೊಂಡಾಯಿತು. ಎಂತಹವನು ಭಗವಂತ ಅಂತ ಹೇಳುವಾಗ ಜನ್ಮಾದ್ಯಸ್ಯ ಯತಃ ಅಂತ ಪ್ರಾರಂಭ ಆಯಿತು. ಜನ್ಮಾದಿಗಳೇ, ಸೃಷ್ಟಿಯಾದಿಗಳೇ ಭಗವಂತನ ಮೊಟ್ಟ ಮೊದಲ ಮಹತ್ತರ ಕಾರ್ಯ. ಅದರ ಬಗ್ಗೆ ಚಿಂತನೆ ನಡೀತಾ ಉಂಟು. ಯಾವ ರೀತಿ ಸೃಷ್ಟಿ ಮಾಡ್ತಾನೆ ಅಂತ. ಸರಿ, ಇದನ್ನೆಲ್ಲ ಮಾಡ್ತಾನೆ. ಸೃಷ್ಟಿ, ಸ್ಥಿತಿ, ಲಯ, ಯಮ, ನಿಯಮ ಇದನ್ನೆಲ್ಲ ಮಾಡ್ತಾನೆ. ಆಯ್ತು, ಒಪ್ಪುವ. ಯಾರಿಗೋಸ್ಕರ, ಯಾತಕ್ಕೋ, ಅವನಿಗೇನು ಪ್ರಯೋಜನ ಇದನ್ನೆಲ್ಲ ಮಾಡುವುದರಿಂದ? ಇಲ್ಲ, ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. ಅಯ್ಯೋ ದೇವ್ರ, ಇದು ಒಳ್ಳೆ ಕಥೆ ಆಯ್ತಲ್ಲ. ಒಂದು ನ್ಯಾಯ ಉಂಟು. ಪ್ರಯೋಜನ ಅನುದ್ದಿಶ್ಯ ನಮಂದೋಪಿ ಪ್ರವರ್ತದೆ ಅಂತ. ಯಾವುದೇ ಪ್ರಯೋಜನ ಇಲ್ಲದೆ ಒಬ್ಬ ಹುಚ್ಚ ಕೂಡ ಯಾವ ಕೆಲಸವನ್ನು ಮಾಡುವುದಿಲ್ಲ ಅಂತೆ. ಏನೋ ದಾರಿಯಲ್ಲಿ ತಲೆ ಅಲ್ಗಾಡಿಸ್ಕೊಂಡು, ಕುಣಿದಾಡಿಕೊಂಡು, ತಲೆ ತುರಿಸ್ಕೊಂಡು ಅಥವಾ ಮೈ ತುರಿಸ್ಕೊಂಡು ಪರಿಚಿಕೊಂಡು ಹೋಗ್ತಾ ಇದ್ದಾನೆ. ಅವನ ಪಾಡಿಗೆ ಅವನ ಹಾಡು ಹಾಡ್ಕೊಂಡು ಏನೋ ಹೋಗ್ತಾ ಇದ್ದಾನೆ. ಯಾಕಪ್ಪ ತುರಿಸ್ಕೊಳ್ತಾ ಇದ್ದಿ? ಯಾಕೆ ಏನೋ ಹುಚ್ಚರಾಗಿಲ್ಲ, ಹುಚ್ಚನೇ ಅವ, ಇಟ್ಕೊಳ್ಳಿ, ಹುಚ್ಚನೆ. ಯಾಕೆ ಹಾಡು ಹಾಡ್ತಾ ಇದ್ದಿ, ಯಾಕೆ ಕುಣಿದುಕೊಂಡು ಹೋಗ್ತಾ ಇದ್ದಿ ಅಂತ ಕೇಳಿ ಏನ್ ಹೇಳ್ತಾನೆ? ಖುಷಿ ಆಗ್ತದೆ ನನಗೆ, ತುರಿಸಿಕೊಳ್ಳೋದ್ರಿಂದ ಖುಷಿ ಆಗ್ತದೆ, ತಲೆ ಕೆದರಿಕೊಳ್ಳೋದ್ರಿಂದ ಖುಷಿ ಆಗ್ತದೆ, ಹಾಡು ಹಾಡುವಾಗ ಏನೋ ಒಂದು ಆನಂದ ಆಗ್ತದೆ, ಕುಣಿಯುವಾಗ ಏನೋ ಒಂದು ಆನಂದ ಆಗ್ತದೆ. ಅಲ್ಲ, ಇಷ್ಟು ಮಂದಿಯ ಮುಂದೆ ನನಗೆ ಅದೆಲ್ಲ ಲೆಕ್ಕಕ್ಕೆ ಇಲ್ಲ. ಯಾಕೆ? ಅವ ಹುಚ್ಚ. ಅಂದ್ರೆ ಹುಚ್ಚ ಮಾಡುವ ಕೆಲಸದ ಹಿಂದೆಯೂ ಕೂಡ ಏನೋ ಒಂದು ಪ್ರಯೋಜನ ಇದ್ದೇ ಇದೆ. ಅವನಿಗೆ ಏನೋ ಒಂದು ಆನಂದ ಆಗ್ತಾ ಉಂಟು, ಅದಕ್ಕೋಸ್ಕರ ಕುಣಿತಾನೆ, ತಿರುಗಿಸ್ಕೊಳ್ತಾನೆ, ಹಾಡು ಹಾಡ್ತಾನೆ, ಏನೋ ಮಾಡ್ತಾ ಇದ್ದಾನೆ. ಹಾಗಾದ್ರೆ ನಿಮ್ಮ ದೇವರು ಹುಚ್ಚನಿಗಿಂತಲೂ ಕಡೆ ಆಯ್ತಲ್ಲ. ನಪ್ರಯೋಜನ ಮನುದ್ದಿಶ್ಯ ಅಂತ ಯಾವ ಪ್ರಯೋಜನವೂ ಇಲ್ಲದೆ, ಸ್ವಂತ ಪ್ರಯೋಜನ ಏನೇನು ಸ್ವಂತ ಪ್ರಯೋಜನ ಇಲ್ಲದೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಕೇಳಿದ್ರೆ ನಿಮ್ಮ ದೇವರು ಹುಚ್ಚನಿಗಿಂತಲೂ ಕಡೆ ಆದ್ರಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಯತ್ರ ತ್ರಿಸರ್ಗೋ ಮೃಷಾ. ಇಲ್ಲ, ಅವನಿಗೇನು ಪ್ರಯೋಜನ ಇಲ್ಲ, ಸರಿ. ಆದರೆ ನಮ್ಮ ಮೇಲಿನ ವಿಶೇಷವಾದ ಕರುಣೆಯಿಂದ ಭಗವಂತ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಏನು ನಮ್ಮ ಮೇಲಿನ ಕರುಣೆ? ನಾವೆಲ್ಲ ಅನಂತ ಜೀವರಾಶಿಗಳು ಭಗವಂತನ ಉದರದಲ್ಲಿ ಸುಷುಪ್ತ್ಯಾವಸ್ಥೆಯಲ್ಲಿದ್ದೇವೆ. ಸುಷುಪ್ತ್ಯಾವಸ್ಥೆ ಅಂತ ಕೇಳಿದ್ರೆ ಗಾಢವಾದ ನಿದ್ರೆ, ಕುಂಭಕರ್ಣ ನಿದ್ದೆ. ಬದಿಯಲ್ಲಿ ಬಂದೊಂದು ಕದೋಣಿ ಸ್ಫೋಟ ಮಾಡಿದ್ರು ಎಚ್ಚರ ಆಗುದಿಲ್ಲ. ಅಂತಹ ನಿದ್ದೆಯಲ್ಲಿ ಭಗವಂತನ ಉದರದಲ್ಲಿ ಇದ್ದೆವು ಒಂದು ಕಾಲದಲ್ಲಿ. ಭಗವಂತ ಏನು ಯೋಚನೆ ಮಾಡಿದ? ಎಲ್ಲ ಜೀವರ, ಪ್ರತಿಯೊಬ್ಬ ಜೀವಿಯೂ ಕೂಡ ಸುಖ ಸ್ವರೂಪಿ. ಇದನ್ನು ಮೊದಲು ನಾವು ತಿಳ್ಕೊಳ್ಬೇಕು. ಪ್ರತಿಯೊಬ್ಬ ಜೀವಿಯು ಜ್ಞಾನಾನಂದಮಯ ಶರೀರ ಉಳ್ಳವನು, ಸುಖ ಸ್ವರೂಪಿಯಾಗಿ ಉಳ್ಳವನು. ಪ್ರತಿಯೊಬ್ಬ ಜೀವಿಯು
ಅಲ್ಲಿ ಯಾವುದೇ ವರ್ಣಭೇದ, ಮತಭೇದ, ಜಾತಿ ಭೇದ, ಮತ್ತೊಂದು ಮಗದೊಂದು ಅಂತ ಈಗ ಎಲ್ಲ ಹಾರಾಡ್ತಾರಲ್ಲ ಬುದ್ಧಿಜೀವಿಗಳು ಅಂತ ಹೇಳಿಕೊಳ್ಳುವವರು, ಪ್ರಗತಿಪರರು ಅಂತ ಹೇಳಿಕೊಳ್ಳುವ ಅಂತ ಯಾವ ವ್ಯವಸ್ಥೆಯನ್ನು ಶಾಸ್ತ್ರಗಳು ನಿರ್ದೇಶನ ಮಾಡಿ ಯಾರಲ್ಲಿಯೂ ಭೇದವನ್ನುಂಟು ಮಾಡುವುದಿಲ್ಲ. ಜೀವಿ ಹೌದೋ ಅವನು ಸುಖಸ್ವರೂಪಿ, ಆದರೆ ಅದರ ಜ್ಞಾನ ಅವನಿಗಿಲ್ಲ, ಅದರ ತಿಳುವಳಿಕೆ ಆ ಜೀವಿಗೆ ಇಲ್ಲ. ಆದ ಕಾರಣ ಯಾಕೆ ಇಲ್ಲ ಕೇಳಿದ್ರೆ ನಿದ್ದೆಯಲ್ಲಿದ್ದಾನೆ. ಲೋಕದಲ್ಲಿ ನಾವು ಚೆನ್ನಾಗಿ ದುಡಿತೇವೆ, ಬೆನ್ನು ಬಗ್ಗಿಸಿ ಬೆವರು ಸುರಿಸಿ ದುಡಿದು ಜೋರು ಹಸಿವಾಗ್ತಾ ಇರ್ತದೆ, ಮನೆಗೆ ಬಂದು ಚೆನ್ನಾಗಿ ಊಟ ಮಾಡ್ತೇವೆ, ಗಡ್ದು ನಿದ್ದೆ ಮಾಡ್ತೇವೆ. ನಾನು ನನ್ನದು ಯಾವುದಾದರ ಪರಿವೆ ಉಂಟಾ? ಎದ್ದ ಮೇಲೆ ಹೇಳ್ತೇವೆ ಒಳ್ಳೆ ನಿದ್ರೆ ಬರ್ತನ್ನು ಸೋಗುಡು ಗೆತ್ತೆ ಮುಂಜಿ ನಿದ್ರೆ ಮಲ್ತೆ ಭಾರಿ ಸೋಗುದ ನಿದ್ರೆ ಅಂತ. ಅದು ಯಾವಾಗ? ಎದ್ದ ಮೇಲೆ ಹೇಳುವುದು. ನಿದ್ದೆಯಲ್ಲಿ ಯಾವುದಾದ್ರೂ ಅನುಭವ ಶಾಶ್ವತವಾಗಿ ನಿದ್ದೆಯಲ್ಲೇ ಮಲಗಿದ್ರೆ ಇವರ ಅಂತರಂಗದ ಸುಖ ಇವರಿಗೆ ಗೋಚರಕ್ಕೆ ಬರುವುದಿಲ್ಲ. ಆ ಸುಖವನ್ನೆಲ್ಲ ಜೀವಿಗಳು ಪಡ್ಕೊಳ್ಬೇಕು. ಹೇಗೆ ಪಡ್ಕೊಳ್ಬೇಕು? ಅದಕ್ಕೆ ಕರ್ಮವನ್ನು ಮಾಡಬೇಕು. ಯಾರಿಗೂ ಕೂಡ ಯಾವುದನ್ನು ಪುಕ್ಸಟೆ ಕೊಡಬಾರದು, ಇದು ಪ್ರಕೃತಿಯ ನಿಯಮ. ಯಾರಿಗೂ ಕೂಡ ಯಾವುದನ್ನೇ ಆಗಲಿ ಫ್ರೀಯಾಗಿ ಕೊಡಲೇಬಾರದು. ದುಡಿಯುವ ಕೈಗಳಿಗೆ ಕೆಲಸವನ್ನು ಕೊಟ್ಟು ಆಮೇಲೆ ಸಂಬಳದು, ಆವಾಗ ಆ ಹಣದ ಮಹತ್ವ ಗೊತ್ತಾಗ್ತದೆ. ದುಡಿಯುವ ಕೈಗಳ ಯಾವಾಗ ದುಡಿದು ಹಸಿವಾಗದದೋ ಆವಾಗ ಅನ್ನವನ್ನು ಕೊಡು, ಆವಾಗ ಆ ಅಕ್ಕಿಯ ಮಹತ್ವ, ಅನ್ನದ ಮಹತ್ವ, ಆ ಅಕ್ಕಿಯನ್ನು ಬೆಳೆಯುವ ಹಿಂದಿರುವ ರೈತನ ಮಹತ್ವ ಏನು ಅಂತ ಗೊತ್ತಾಗ್ತದೆ. ಯಾವುದೂ ಇಲ್ಲ, ಸುಮ್ಮನೆ ಮನೆಯಲ್ಲಿ ಕೂತವನಿಗೆ ಪುಕ್ಸಟೆಯಾಗಿ ಸಿಕ್ಕಿದ್ದನ್ನೆಲ್ಲ ಕೊಡ್ತಾ ಹೋದ್ರೆ ಅದರ ಮಹತ್ವ ತಿಳಿಯುವುದಿಲ್ಲ. ಭಗವಂತ ಹೀಗೆ ಯೋಚನೆ ಮಾಡಿದ, ನಾನು ನೇರವಾಗಿ ಇವರಿಗೆಲ್ಲ ಮೋಕ್ಷ ಕೊಟ್ಟು ಬಿಡಬಹುದು, ಆದರೆ ಮೋಕ್ಷ ಅಷ್ಟಲ್ಲಿ ಸಿಗತಕ್ಕಂತಹ, ಫ್ರೀಯಾಗಿ ಸಿಗಲಿಕ್ಕಿರತಕ್ಕಂತಹ ಗ್ಯಾರಂಟಿಯ ಸೊತ್ತಲ್ಲ ಮೋಕ್ಷ. ಮತ್ತೆ ಅದನ್ನು ಪಡ್ಕೊಳ್ಬೇಕಾದ್ರೆ ಶ್ರಮ ಪಡಬೇಕು. ಏನು ಮಾಡಬೇಕು? ಇವರನ್ನೆಲ್ಲ ಭೂಮಿಯಲ್ಲಿ ಸೃಷ್ಟಿ ಮಾಡಿಬಿಡುವ. ಇವರವರ ಯೋಗ್ಯತೆ, ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ಇವರು ಕರ್ಮವನ್ನು ಮಾಡಲಿ. ಕರ್ಮವನ್ನು ಮಾಡಿ ಆ ಕರ್ಮಕ್ಕನುಗುಣವಾಗಿ ಅವರದ್ದಾದಂತಹ ನೈಜ ಸುಖವನ್ನು ಅವರು ಅನುಭವಿಸಲಿ ಎಂಬ ವಿಶೇಷವಾದ ನಮ್ಮ ಮೇಲಿನ ಕರುಣೆಯಿಂದ ಈ ಜಗತ್ತಿನ ಸೃಷ್ಟಿಯನ್ನು ಮಾಡಿದ. ಜಗತ್ತಿನಲ್ಲಿ ನಮ್ಮನ್ನೆಲ್ಲ ಹಾಕಿಬಿಟ್ಟ, ಒಂದು ಮುಷ್ಟಿ ಜೀವರಾಶಿಗಳನ್ನು ತೆಗೆದು ಜಗತ್ತಿಗೆ ಹಾಕಿಬಿಟ್ಟ. ನಾವೆಲ್ಲ ದೊಪ್ಪನೆ ಭೂಮಿಯಲ್ಲಿ ಬಿದ್ದೆವು. ಬಿದ್ದು ಏನು ಮಾಡ್ತಾ ಇದ್ದೇವೆ? ಯಾವ ಉದ್ದೇಶದಿಂದ ಭಗವಂತ ನಮ್ಮನ್ನು ಕಳುಹಿಸಿದ್ದಾನೋ ಆ ಉದ್ದೇಶವನ್ನು ಬಿಟ್ಟು ಪಶುಗಳಂತೆ ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದೇವೆ. ಏನು ಆಡಬೇಕು, ಏನು ಆಡಬಾರದು, ಏನು ಮಾಡಬೇಕು, ಏನು ಮಾಡಬಾರದು, ಯಾವುದರ ಪರಿವೆಯೂ ಇಲ್ಲದೆ ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದೇವೆ. ದಾಸರು ಕೇಳುತ್ತಾರೆ, ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿಯ ತೋರಿಸಯ್ಯ, ಅನುಭವದಿ ಕತ್ತಲೆಯಳು ಬಲು ಅಂಜಿದೆ ನಡುಗಿ, ದಾರಿಯ ಕಾಣದೆ ಪೋದೆ ನಾರಾಯಣ, ಹೊಳೆವಂತ ದಾರಿಯ ತೋರೋ ಪನ್ನಗ ಶಯನ ಅಂತ ದಾಸರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಮ್ಮನ್ನು ತಂದು ಹಾಕಿದ್ದಾನೆ ಭಗವಂತ. ಯಾತಕ್ಕೋಸ್ಕರ? ನಾವು ಮಕ್ಕಳನ್ನು ಶಾಲೆಗೆ ಕಳಿಸ್ತೇವೆ. ಮನೆಯಲ್ಲಿ ಮಕ್ಕಳಿದ್ದಾರೆ, ಹೇಗಿರ್ತಾರೆ? ಯಾವುದರ ಜ್ಞಾನವೂ ಇಲ್ಲ, ಅಕ್ಷರ ಜ್ಞಾನ ಇಲ್ಲ, ಓದು ಬರಹ ಇಲ್ಲ, ಏನೇನು ಇಲ್ಲ. ನಾವು ಹಾಗೆ ಭಗವಂತನ ಮನೆಯಲ್ಲಿದ್ದೆವು, ಭಗವಂತನ ಹೊಟ್ಟೆಯ ಒಳಗಿದ್ದೆವು, ಯಾವ ಜ್ಞಾನವೂ ಇಲ್ಲ. ಮಕ್ಕಳು ನಮ್ಮ ಹಾಗೆ ಅದೇ ರೀತಿ ಮಕ್ಕಳು ನಮ್ಮ ಮನೆಯಲ್ಲಿದ್ದಾರೆ, ಹುಟ್ಟಿದ ಮಕ್ಕಳು. ನಾವು ಏನು ಮಾಡಿದೆವು? ಈ ಮಗು ಹೀಗೆ ಇರಬಾರ್ದು, 4 ಅಕ್ಷರ ಕಲಿಬೇಕು, ಜ್ಞಾನವಂತನಾಗಬೇಕು, ಅದರಿಂದ ದುಡಿಬೇಕು, ಅದರಿಂದ ಸುಖ ಸಂಪಾದಿಸಬೇಕು ಅಂತ ಹೇಳಿ ಮಕ್ಕಳನ್ನು ಶಾಲೆಗೆ ಕಳಿಸಿದೆವು. ಮಕ್ಕಳು ಶಾಲೆಗೆ ಹೋಗಿ ದುರ್ಬುದ್ಧಿಯನ್ನೇ ಮಾಡಿದ್ರೆ ಎಷ್ಟು ದುಃಖ ಆಗುವುದಿಲ್ಲ ನಮಗೆ, ತಂದೆ ತಾಯಂದಿರಿಗೆ? ಶಾಲೆಗೆ ಹೋದ ಮಕ್ಕಳು ಏನನ್ನು ಕಲಿಬೇಕು ಎಂಬ ಉದ್ದೇಶದಿಂದ ನಾವು ಶಾಲೆಗೆ ಕಳಿಸಿದ್ದೇವೋ ಅದನ್ನು ಕಲಿಯುವುದರ ಬದಲು ಬೇಡದ ದುರ್ಬುದ್ಧಿಗಳನ್ನು, ದುರಾಚಾರಗಳನ್ನು, ದುರ್ನಡತೆಗಳನ್ನೆಲ್ಲ ಕಲಿತಾ ನಾನು ಈ ದುರ್ವ್ಯಸನದಲ್ಲಿಯೇ ಮುಳುಗಿರ್ತೇನೆ ಅಂತ ಅಲ್ಲಿ ಕೂತು ಬಿಟ್ರೆ ಶಾಲೆಗೆ ಕಳುಹಿಸಿದ ಪಾಲಕರಿಗೆ ಯಾವ ರೀತಿ ಆಗಬೇಡ? ನಮ್ಮ ಸ್ಥಿತಿ ಹಾಗೆಯೇ ಆಗಿದೆ. ಅಜ್ಞಾನದಲ್ಲಿ ಮುಳುಗಿದ್ದ ನಮ್ಮನ್ನು ಭಗವಂತ ಜ್ಞಾನ ಸಂಪಾದನೆ ಮಾಡಿ ಅಂತ ಈ
ಭೂಮಿ ಎಂಬ ಶಾಲೆಗೆ, ಜಗತ್ತೆಂಬ ಶಾಲೆಗೆ, ತದ್ರಾವಿ ಭಾರತ ಎಂಬಂತಹ ಒಂದು ವಿಶೇಷ ಶಾಲೆಗೆ, ಸಂಸ್ಕಾರ ಕೊಡತಕ್ಕಂತಹ ಶಾಲೆಗೆ ಕಳುಹಿಸಿಕೊಟ್ಟ. ನಾವು ಏನು ಮಾಡ್ತಾ ಇದ್ದೇವೆ? ದೇವರು ನಮ್ಮನ್ನು ಯಾಕೆ ಕಳುಹಿಸಿದ ಎಂಬ ಜ್ಞಾನವೇ ಇಲ್ಲದೆ ದುರ್ವ್ಯಸನಗಳಲ್ಲಿ ಮುಳುಗಿದ್ದೇವೆ. ಯಾವುದು ದುರ್ವ್ಯಸನ? ಇಲ್ಲ ಸ್ವಾಮಿ, ನಮಗೆ ಯಾವ ದುರ್ವ್ಯಸನವೂ ಇಲ್ಲ. ಕುಡಿತ, ಜೂಜು, ಮತ್ತೊಂದು ಬೀಡಿ, ಸಿಗರೇಟು, ಯಾವ ದುರ್ವ್ಯಸನವೂ ನಮಗಿಲ್ಲ ಅಂತ ಹೇಳಿದ್ರೆ ಆ ದುರ್ವ್ಯಸನಗಳು ಅದು ಮಾತ್ರ ಅಲ್ಲ. ಯಾವಾಗ ಭಗವಂತನ ಅರಿವನ್ನು ನಾವು ಮರಿತೇವೋ ಅದು ದೊಡ್ಡ ದುರ್ವ್ಯಸನ. ದೇವರ ಇರುವಿಕೆಯನ್ನು ನಾವು ಮರೆತೆವು ಎಂದಾದಲ್ಲಿ ಅದು ದೊಡ್ಡ ದುರ್ವ್ಯಸನ. ತದ್ದಿನಂ ದುರ್ದಿನಂ ಮನ್ಯೇ ಮೇಘಚ್ಛನ್ನಂ ದುರ್ದಿನಂ ಯದ್ದಿನಂ ಹರಿಧ್ಯಾನಾದಿ. ದುರ್ದಿನ ಯಾವುದು, ಕೆಟ್ಟ ದಿನ ಯಾವುದು ಕೇಳಿದ್ರೆ ಕವಿಗಳ ಒಂದು ಭಾಷೆ. ಯಾವತ್ತು ಮೋಡ ಕವಿದದೋ ಅದು ಕೆಟ್ಟ ದಿನ ಅಂತ. ಯಾಕೆ? ಮೋಡ ಕವಿದ ವಾತಾವರಣದಲ್ಲಿ ಆಯಾಸ ಜಾಸ್ತಿ, ಆಲಸ್ಯ ಜಾಸ್ತಿ, ಯಾವ ಕೆಲಸ ಮಾಡಲಿಕ್ಕೂ ಮನಸ್ಸಿರೋದಿಲ್ಲ. ಆ ಮೋಡನ್ನು ನೋಡ್ಕೊಂಡು ಒಂದು ರೀತಿಯ ಮಂಕು ಕವಿದಿರ್ತದೆ. ಆದ ಕಾರಣ ಅದನ್ನು ಕೆಟ್ಟ ದಿನ ಅಂತ ಕವಿಗಳು. ಎಲ್ರಿಗೂ ಅನುಭವಕ್ಕೆ ಬಂದಿರಲಿಕ್ಕಿಲ್ಲ. ಅಪಾರೇ ಕಾವ್ಯ ಸಂಸಾರೇ ಕವಿರೇಕ ಪ್ರಜಾಪತಿ ತೋಚಿದ್ದನ್ನೆಲ್ಲ ಯದಾ ಯದಾ ರೋಚತೆ ತಸ್ಮೈ ತದೇವ, ತೋಚಿದ್ದನ್ನೆಲ್ಲ ಬರೀತಾನೆ ಕವಿಯಾದವ. ಅದು ಅವನ ಸ್ವಾತಂತ್ರ್ಯ. ಎಲ್ಲ ಕವಿಗಳಿಗೂ ಹಾಗೆ ಆಗಬೇಕು ಅಂತ ನಿಯಮ ಇಲ್ಲ. ಇರಲಿ, ಅದು ದುರ್ದಿನ ಅಲ್ಲ. ಮೋಡ ಕವಿದ ವಾತಾವರಣ ಉಳ್ಳಂತಹ ದಿನ ಅದು ದುರ್ದಿನ ಅಲ್ಲ. ಮತ್ತೆ ದುರ್ದಿನ ಯಾವುದು? ಯಾವ ದಿನದಲ್ಲಿ ಹರಿಯ ಸ್ಮರಣೆ ಬರಲಿಲ್ವೋ, ಯಾವ ದಿನದಲ್ಲಿ ಭಗವಂತನ ಸ್ಮರಣೆ ನಾವು ಮಾಡಲಿಲ್ವೋ ಅದು ದುರ್ದಿನ. ಯಾವಾಗ ಭಗವಂತನನ್ನು ಮರೆತು ನಾವು ಬದುಕುತ್ತೇವೋ ಅದು ದುಶ್ಚಟ, ಅದು ದುರ್ವ್ಯಸನ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಮನುಷ್ಯರ ಲಕ್ಷಣ ಏನು? ಒಂದು ಮಾತು ಶಾಸ್ತ್ರ ಹೇಳ್ತದೆ, ಆಹಾರ ನಿದ್ರಾ ಭಯ ಮೈಥುನಾನಿ ಸರ್ವೇ ಸಮಾನಾಹ ಪಶುವನ್ಋಣ ನರಾಣಾಂ ಧರ್ಮೋ ವಿಶೇಷೋ ಪಶುಭಿರ್ನರಾಣಾಂ ಧರ್ಮಸ್ಯ ಧರ್ಮೇ ಧರ್ಮ ಹೀನಃ ಪಶುಷು ಸಮಾನಃ. ಆಹಾರ, ನಿದ್ರೆ, ಭಯ, ಮೈಥುನ ನಮಿಗೂ ಪಶುಗಳಿಗೂ ಸಮಾನ. ನಾವು ದುಡಿತೇವೆ. ಯಾತಕ್ಕೋಸ್ಕರ ದುಡಿತೇವೆ? ತಿನ್ಲಿಕ್ಕೋಸ್ಕರ ದುಡಿತೇವೆ. ಪಶುಗಳಂತೆ, ಪಶುಗಳು ತಿನ್ಲಿಕ್ಕೆ ಮಾತ್ರ ದುಡಿತಾವೆ. ನಾವು ತಿನ್ಲಿಕ್ಕೆ ಮಾತ್ರ ಅಲ್ಲ, ತಿನ್ನುವುದರ ಜೊತೆಗೆ ಗಂಟು ಕಟ್ಟಿಡ್ಲಿಕ್ಕೂ ದುಡಿತೇವೆ. ಇರಲಿ, ಭವಿಷ್ಯತ್ತಿನ ಚಿಂತನೆ ನಮಗೆ ಉಂಟು, ತಪ್ಪು ಅಂತ ಹೇಳೋದಿಲ್ಲ. ನಾವು ಪಶುಗಳಂತೆ ದುಡಿತೇವೆ. ಪಶುಗಳು ಬೇಟೆಯಾಡ್ತಾವೆ, ಕಾದು ಹೊಂಚು ಹಾಕಿ ಕೂತ್ಕೊಳ್ತಾವೆ. ಬೇಟೆ ಸಿಕ್ಕಿದು ಅಂತಾದ ಅದರ ಮೇಲೆ ಗಬಕ್ಕನೆ ಹಾರಿ ಅದನ್ನು ಹಿಡಿದು ಕೊಂದು ಅದನ್ನು ತಿಂತಾವೆ. ವೆಜಿಟೇರಿಯನ್ ಪಶುಗಳು ಅಂತ ಆದ್ರೆ ಕಾಡು ಮೇಡು ಎಲ್ಲೆಲ್ಲ ತಿರುಗಲಿಕ್ಕೆ ಸಾಧ್ಯವೋ ಎಲ್ಲ ಕಡೆ ತಿರುಗಾಡಿಕೊಂಡು ಬಂದು ಚೆನ್ನಾಗಿ ಮೇದುಕೊಂಡು ಬರ್ತವೆ. ಅವುಗಳ ತಿರುಗಾಟವೇ ಅವುಗಳ ದುಡಿಮೆ. ಆಹಾರ ತಿಂದು ದುಡಿದಾಯಿತು, ತಿಂದಾಯಿತು, ಆಮೇಲೆ ಏನು? ಆಹಾರ ಆದ ಮೇಲೆ ನಿದ್ರಾ, ಆಯಾಸ ಆಗ್ತದೆ. ದುಡಿದು 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 ಆಯಾಸ ಆಗಿರ್ತದೆ. ಪಶುಗಳೂ ಮಲಗುತ್ತಾವೆ, ನಾವೂ ಮಲಗುತ್ತೇವೆ. ಭಯ, ಯಾರಾದ್ರೂ ಹೆದರಿಕೆ ಹುಟ್ಟಿಸಿದ್ರೆ ಪಶುಗಳು ಗಬಕ್ಕನೆ ಹೆದರಿಕೊಳ್ತಾವೆ, ನಮಿಗೂ ಹೆದರಿಕೆ ಆಗ್ತದೆ. ಜೀವ ಭಯ, ಅಪಘಾತ ಭಯ, ಮತ್ತೊಂದು ಮಗದೊಬ್ಬರ ಭಯ, ಗುರುಗಳ ಭಯ, ತಂದೆ ತಾಯಿಯ ಭಯ, ಶತ್ರುಗಳ ಭಯ, ಯಾವುದೋ ನೂರಾರು ಭಯಗಳಿಂದ ನಾವು ಬದುಕುತ್ತಾ ಇದ್ದೇವೆ, ಪ್ರಾಣಿಗಳು ಬದುಕುತ್ತಾ ಇದ್ದಾವೆ. ಏನು ವ್ಯತ್ಯಾಸ ಇಲ್ಲ. ಮೈಥುನ, ಸಾಂಸಾರಿಕ ಜೀವನವನ್ನು ನಡೆಸ್ತೇವೆ, ಸಾಂಸಾರಿಕ ಸುಖವನ್ನು ಅನುಭವಿಸ್ತೇವೆ, ಪ್ರಾಣಿಗಳು ಅನುಭವಿಸ್ತವೆ, ನಾವು ಅನುಭವಿಸ್ತೇವೆ. ಏನು ವ್ಯತ್ಯಾಸ ನಮಿಗೂ ಅವುಗಳಿಗೂ? ಧರ್ಮೋ ವಿಶೇಷೋ ಪಶುಭಿರ್ನರಾಣ. ನಮಗೆ ಭಗವಂತ ವಿವೇಕ ಎಂಬುದನ್ನೊಂದು ಕೊಟ್ಟ. ಯಾವ ಪ್ರಾಣಿಗಳಿಗೂ ಪಶು ಪಕ್ಷಿಗಳಿಗೂ ಭಾಗವತ ಸಪ್ತಾಹ ಆಗ್ತಾ ಉಂಟು, ಹೋಗಿ ಕೂತ್ಕೊಳ್ಳುವ ಕೇಳುವ ಎಂಬ ಬುದ್ಧಿ ಬರುವುದಿಲ್ಲ. ಅಕಸ್ಮಾತ್ ಬರ್ತಿದ್ರೆ ಇವತ್ತಿಲ್ಲಿ ಅನೇಕ ಪಕ್ಷಿಗಳು ಪಶುಗಳೆಲ್ಲ ಬಂದು ಕೂರ್ತಿದ್ವು. ಆ ಬುದ್ಧಿ ಇರುವುದು ಯಾರಿಗೆ? ಮನುಷ್ಯ ಜೀವಿಗೆ ಮಾತ್ರ. ಅದು ಕೂಡ ಎಲ್ರಿಗೂ ಇಲ್ಲ. ಕೆಲವರಿಗೆ, ಯಾರಿಗೆ ಭಗವಂತ ವಿವೇಕ ಕೊಟ್ಟಿದ್ದಾನೋ, ಯಾರಿಗೆ ಭಗವಂತ ಆಸ್ತಿಕ್ಯ ಬುದ್ಧಿಯನ್ನು ಕೊಟ್ಟಿದ್ದಾನೋ ಅಂಥವರಿಗೆ ಮಾತ್ರ. ಅಲ್ಲ, ಬದಿಯಲ್ಲಿದ್ದವರು ಯಾರು ತಪ್ಪು ತಿಳ್ಕೊಳ್ಬೇಡಿ. ವಿಷಯ ಒಂದು ಭವಿಷ್ಯೋತ್ತರ ಪುರಾಣದಲ್ಲಿ ಒಂದು ಮಾತು ಬರ್ತದೆ, ಪ್ರಸಂಗಕ್ಕೆ ಸರಿಯಾಗಿ ಹೇಳಿದೆ, ಭಾಗವತದ ಮಾತಲ್ಲ, ಭವಿಷ್ಯೋತ್ತರ ಪುರಾಣದಲ್ಲಿ ನದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ್. ದೇವರು ದೇವತೆಗಳು ನಮ್ಮ ರಕ್ಷಣೆಯನ್ನು ಮಾಡ್ತಾರೆ. ಹೇಗೆ ಮಾಡ್ತಾರೆ? ರಕ್ಷಂತಿ ಪಶುಪಾಲವತ್ ನ. ಪಶುಪಾಲಕರು ಪಶುಗಳನ್ನು ರಕ್ಷಣೆ ಮಾಡಿದ ಹಾಗೆ ನಮ್ಮ ರಕ್ಷಣೆ ಮಾಡುವುದಿಲ್ಲ. ಅವ್ರು ಹೇಗೆ ರಕ್ಷಣೆ ಮಾಡ್ತಾರೆ? ಒಂದು ಪಶುಗಳ ಹಿಂಡು ಹೋಗ್ತಾ ಇದೆ, ಕುರಿ ಮಂದೆಯೋ
ಹಸುಗಳ ಹಿಂಡೋ ಏನೋ ಒಂದು ಹೋಗ್ತಾ ಇದೆ. ಅದರ ಹಿಂಬದಿಯಲ್ಲಿ ಒಬ್ಬ ದಂಟೆ ಬೆತ್ತ ಹಿಡ್ಕೊಂಡು ಹೈ 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 ಅಂತ ಅದನ್ನು ಎಲ್ಲ ಒಂದೇ ಗುಂಪಿನಲ್ಲಿ ಹೋಗುವ ಹಾಗೆ ಅದರ ರಕ್ಷಣೆಯನ್ನು ಮಾಡ್ತಾ ಹೋಗ್ತಾ ಇರ್ತಾನೆ. ನ ದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ್. ಆ ರೀತಿ ದೇವತೆಗಳು ನಮ್ಮ ರಕ್ಷಣೆ ಮಾಡುವುದಿಲ್ಲ. ಮತ್ತೆ ಹೇಗೆ ರಕ್ಷಣೆ ಮಾಡ್ತಾರೆ? ಯಂ ಯಂ ರಕ್ಷಿತುಮಿಚ್ಛಂತಿ. ಯಾರ್ಯಾರನ್ನು ರಕ್ಷಣೆ ಮಾಡಬೇಕು ಎಂಬ ಬುದ್ಧಿ ದೇವತೆಗಳಿಗೆ ಉಂಟೋ ಬುದ್ಧಿಯಾ ಸಂಯೋಜಯಂತಿತಂ. ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ನೋಡು ಈ ಮಾರ್ಗದಲ್ಲಿ ಸಾಗು ಅಂತ ಪ್ರೇರೇಪಣೆಯನ್ನು ಕೊಡ್ತಾರೆ. ನಮಗೆಲ್ಲ ಭಾಗವತವನ್ನು ಕೇಳಬೇಕು ಅಂತ ದೇವರು ಪ್ರೇರಣೆ ಕೊಟ್ಟಿದ್ದಾರೆ. ದೇವರ ಬಳಿಗೆ ಹೋಗಬೇಕು, ದೇವರ ಸ್ತೋತ್ರ ಸ್ತುತಿಗಳನ್ನು ಮಾಡಬೇಕು, ಭಜನೆಗಳನ್ನು ಮಾಡಬೇಕು, ತೀರ್ಥಯಾತ್ರೆಗಳನ್ನು ಮಾಡಬೇಕು, ಆಸ್ತಿಕರಾಗಿರಬೇಕು, ಭಗವಂತನನ್ನು ಕಾಣಬೇಕು, ಭಗವಂತನನ್ನು ಚಿಂತಿಸಬೇಕು ಎಂಬ ಯೋಚನೆಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಮತ್ತು ಮೊನ್ನೆ ಪ್ರಾರ್ಥನೆ ಮಾಡುವಾಗ ಇಲ್ಲಿ MC ಮಾಡೋಕವರು ಹೇಳಿದರು, 2 ವರ್ಷದಲ್ಲಿ ಬ್ರಹ್ಮಕಲಶದ ಅವಧಿ ಉಂಟು. ಅದಕ್ಕೆ ಪೂರ್ವಭಾವಿಯಾಗಿ ಇದು ಭಾಗವತ ಪ್ರವಚನ, ಜನಾಕರ್ಷಣೆ, ಧನಾಕರ್ಷಣೆ, ಆಮೇಲೆ ಸಾನ್ನಿಧ್ಯ ವೃದ್ಧಿ, ದೋಷಗಳ ನಿವೃತ್ತಿ ಇತ್ಯಾದಿಗಳಿಗೋಸ್ಕರ ಆಗಬೇಕು ಅಂತ ಅವರಿಗೆ ದೇವರು ಬುದ್ಧಿ ಕೊಟ್ಟಿದ್ದಾನಲ್ಲ. ಜನಾಕರ್ಷಣೆ ಭಾಗವತ ಮಾಡಬೇಕು ಅಂತ ಬುದ್ಧಿ ಕೊಟ್ಟಿದ್ದಾನಲ್ಲ. ಅದು ದೇವರ ರಕ್ಷಣೆಯ ಕೈಂಕರ್ಯ. ಭಗವಂತ ರಕ್ಷಣೆ ಇಲ್ಲದಿದ್ದರೆ ಅವ್ರು ಯಾರೋ ಒಂದು ಕೇರಳದ ಇಲ್ಲಿ ಹತ್ತಿರದಲ್ಲಿ ಮಂತ್ರವಾದಿಯನ್ನು ಒಂದು ಯಂತ್ರ ಕಟ್ಟಬಹುದು. ಜನಾಕರ್ಷಣೆ ಆಗ್ಲಿಕ್ಕೆ ಒಂದು ಯಂತ್ರ ಕಟ್ಟಬಹುದಿತ್ತು ಮಂತ್ರವಾದಿಯನ್ನು ಕರೆದು. ಅಥವಾ ಧನಾಕರ್ಷಣೆ ಕುಬೇರ ಯಂತ್ರವನ್ನು ಕಟ್ಟಿ 8 ದಿಕ್ಕಿನಲ್ಲಿ ದಿಗ್ಬಂಧನ ಮಾಡಿ ಎಲ್ಲ ಹಣಗಳು ಇಲ್ಲಿಗೆ ಒಂದು ಬಿಡಬೇಕು ವ್ಯವಸ್ಥೆ ಮಾಡಬಹುದಿತ್ತು. ಇಲ್ಲ, ಆ ದಾರಿ ಹಿಡಿಲಿಲ್ಲ. ನಮಗೆ ವಾಮ ಮಾರ್ಗ ಬೇಡ. ಏನು ಮಾಡಬೇಕು? ಭಾಗವತ ಪ್ರವಚನವನ್ನು ಮಾಡಿಸಬೇಕು ಅಂತ ಬುದ್ಧಿ ಕೊಟ್ಟ. ಅದನ್ನೆಲ್ಲ ಕೇಳಬೇಕು ಅಂತ ನಿಮಗೆಲ್ಲ ಬುದ್ಧಿ ಕೊಟ್ಟ. ಅಂದ್ರೆ ನಮ್ಮೆಲ್ಲ ರಕ್ಷಣೆಯನ್ನು ಮಾಡಲಿಕ್ಕೆ ಭಗವಂತ ಇಚ್ಛಿಸಿದ್ದಾನೆ ಎಂಬ ಸಂಕೇತ. ಈ ರೀತಿಯಾಗಿ ಭಗವಂತ ಯಾವ ಕರ್ಮಗಳನ್ನು ಮಾಡಿದ್ರೂ ಕೂಡ ಅದರ ಹಿಂದೆ ನಮ್ಮನ್ನು ಉದ್ಧರಿಸುವ ಉದ್ದೇಶ ಇಟ್ಟುಕೊಂಡು ಮಾಡ್ತಾನೆಯೇ ವಿನಃ ದೇವರಿಗೆ ಯಾವ ಪ್ರಯೋಜನವೂ ಇಲ್ಲ. ಅದನ್ನೇ ಹೇಳಿದ್ರು, ಯತ್ರ ತ್ರಿಸರ್ಗೋ ಮೃಷಾ. ಹಾಗಾದ್ರೆ ಭಗವಂತ ಒಂದು ವೇಳೆ ಮೋಸ ಮಾಡಿದ್ರೆ, ನಮ್ಮನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳಿ ಏನೋ ಆಮಿಷವನ್ನೆಲ್ಲ ಕೊಟ್ಟು ಮೋಸ ಮಾಡಿದ್ರೆ, ಇಲ್ಲ ಧಾಮ್ನಾ ಸ್ವೇನ ಅಲ್ಲ, ಇದನ್ನೆಲ್ಲ ಹೇಗೆ ಮಾಡಿದ? ಯಾರ್ದಾದ್ರೂ ಸಹಕಾರ ಹಿಡ್ಕೊಂಡನೋ? ಈಗ ನಮಗೆ ಮೊದಲಿಗೆ ಕೊಟ್ಟ ದೃಷ್ಟಾಂತ, ನಾವು ಎಲ್ಲ ಶಾಸ್ತ್ರ ಗ್ರಂಥಗಳಲ್ಲಿ ಮೊಟ್ಟ ಮೊದಲಿಗೆ ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳಬೇಕಾದ್ರೆ ತೆಗೆದುಕೊಳ್ಳುವ ದೃಷ್ಟಾಂತವೇ ಒಬ್ಬ ಕುಲಾಲ, ಒಂದು ಘಟ, ಮಡಿಕೆ. ಪ್ರತಿಯೊಂದು ಗ್ರಂಥಗಳಲ್ಲಿಯೂ ಹೆಚ್ಚಾಗಿ ಸೃಷ್ಟಿ ಹೇಗಾಯಿತು, ಯಾಕೆ ಮಾಡಿದ ಅಂತ ಹೇಳಿದ್ರೆ ಘಟ ನಿರ್ಮಾಣವದು ಕುಲಾಲವದು ಅಂತ. ಒಬ್ಬ ಕುಲಾಲ, ಒಂದು ಘಟ ಬೇಕೇ ಬೇಕು, ಒಂದು ಮಡಿಕೆ. ಕುಲಾಲದವ ಮಡಿಕೆಯನ್ನು ಹೇಗೆ ನಿರ್ಮಾಣ ಮಾಡ್ತಾನೆ? ಈ ರೀತಿ ಎಲ್ಲ ಮಾಡ್ತಾನೆ. ಕುಲಾಲನಿಗಾದರೂ ಸಹಾಯಕ್ಕೆ ಒಂದು 4-5 ಮಂದಿಯೋ ಅವನ ಹೆಂಡತಿಯೋ ಮಕ್ಕಳು, ಅಥವಾ ಹಿಂದಿನ ಕಾಲದಲ್ಲಿ ಮಣ್ಣನ್ನು ಹೊತ್ತುಕೊಂಡು ಬರಲಿಕ್ಕೆ ಕತ್ತೆ ಸಾಕ್ತಾ ಇದ್ರು ಅಂತ ಹೇಳುತ್ತಾರೆ. ನಾವು ನೋಡ್ಲಿಲ್ಲ, ಇದ್ರೂ ಸಾಕು. ಅಗಸನಿಗೆ ಒಂದು ಕತ್ತೆಗಳು, ಬಟ್ಟೆ ಹೊತ್ಕೊಂಡು ಹೋಗ್ಲಿಕ್ಕೆ, ಕುಲಾಲನಿಗೂ ಮಣ್ಣು ಹೊತ್ಕೊಂಡು ಬರ್ಲಿಕ್ಕೆ. ಎಲ್ಲೆಲ್ಲಿಂದೋ ಮಣ್ಣು ಮನೆ ಹತ್ತಿರದಲ್ಲಿ ಇರಬೇಕು ಅಂತ ನಿಯಮ ಇಲ್ಲ, ಎಲ್ಲೆಲ್ಲಿಂದ ಹಿಡ್ಕೊಂಡು ಬರ್ಬೇಕು. ಅದಕ್ಕೆ ಒಂದು ಕತ್ತೆ, ಮಣ್ಣನ್ನು ಹೊತ್ಕೊಂಡು ಬರ್ಲಿಕ್ಕೆ. ರಾಸಭ, ಕತ್ತೆ ಅಂದ್ರೆ ರಾಸಭ, ರಾಸಭ ಕತ್ತೆ, ಕತ್ತೆಯ ಸಹಾಯ ಬೇಕು. ಭಗವಂತನಿಗೆ ಯಾರ ಸಹಾಯ ಬೇಕು? ಯಾರ ಸಹಾಯದಿಂದ ಸೃಷ್ಟಿಯಾದ ಇಷ್ಟು ದೊಡ್ಡ ಜಗತ್ತನ್ನು ಸೃಷ್ಟಿ ಮಾಡಿದ ಕೇಳಿದ್ರೆ ಇಲ್ಲ. ಧಾಮ್ನಾ ಸ್ವೇನ, ತನ್ನ ಸ್ವಂತ ಶಕ್ತಿಯಿಂದ ಮಾಡಿದ, ತನ್ನ ಸ್ವಂತದ್ದಾದಂತಹ ಐಶ್ವರ್ಯಗಳಿಂದ ಮಾಡಿದ. ಯಾರ ಸಹಕಾರವೂ ಭಗವಂತನಿಗಿಲ್ಲ. ಏನಾದರೂ ಮೋಸ ಕಪಟ ವಂಚನೆ ಉಂಟೋ? ನಿರಸ್ತ ಕುಹಕಂ, ಯಾವ ಕುಹಕವೂ ಇಲ್ಲ. ಎಲ್ಲವೂ ಸತ್ಯವಾದದ್ದು. ಈ ಜಗತ್ತೂ ಸತ್ಯ, ಜಗತ್ತಿನಲ್ಲಿರುವ ನಾವೂ ಸತ್ಯ, ಭಗವಂತನೂ ಸತ್ಯ. ಸತ್ಯಂ ಪರಂ ಧೀಮಹಿ, ಅಂತಹ ಸತ್ಯಸ್ಸು ಸತ್ಯನಾದಂತಹ ಭಗವಂತನನ್ನು ನಾವು ಉಪಾಸಿಸುವ ಎಂದು ವಿಶೇಷ ಉಂಟು. ಧೀಮಹಿ ಅಂತ ಶಬ್ದ ಹಾಕಿದ್ರು ವೇದವ್ಯಾಸರು. ಸಂಸ್ಕೃತ ಶಾಸ್ತ್ರಜ್ಞರ ಪ್ರಕಾರ ಹೇಳಬೇಕಾದ್ರೆ ಸಂಸ್ಕೃತ ವ್ಯಾಕರಣಕ್ಕನುಗುಣವಾಗಿ ಧ್ಯಾಯಾಮಹ ಅಂತ ಆಗಬೇಕು, ಧ್ಯಾನ ಮಾಡುವ. ಧೀಮಹಿ ಅಂತ ಯಾಕೆ ಹಾಕಿದ್ರು ಕೇಳಿದ್ರೆ, ಧೀಮಹಿ ಎಂಬುದು ವೇದದ ಮಂತ್ರ. ಗಾಯತ್ರಿ ಮಂತ್ರ ಪ್ರಾಯ ಎಲ್ರಿಗೂ ಗೊತ್ತಿದೆ ಅಂತ ಭಾವಿಸ್ತೇನೆ. ಗಾಯತ್ರಿಯಲ್ಲಿ ಧೀಮಹಿ ಎಂಬ ಶಬ್ದ ಬರ್ತದೆ. ಗಾಯತ್ರಿ ಏನು? ಸಮಗ್ರ ವೇದದ ಮಾತೆ ಗಾಯತ್ರಿ. ಆ ಗಾಯತ್ರಿಯ ಒಂದು ಧೀಮಹಿ ಪದವನ್ನು ಇಲ್ಲಿ ಜೋಡಣೆ ಮಾಡಿ ವ್ಯಾಸರು ಏನು ತೋರಿಸಿಕೊಟ್ರು? ಈ ಭಾಗವತ ಗಾಯತ್ರಿ ಭಾಷ್ಯ ರೂಪೋಸೌ, ಸಮಗ್ರ ಗಾಯತ್ರಿ ಮಂತ್ರದ ಭಾಷ್ಯ ರೂಪದಲ್ಲಿ ಹೊರಟಿರದ ಕಾಮೆಂಟ್ರಿಯಾಗಿ
ಹೊರಟಿರತಕ್ಕಂತಹದ್ದು ಭಾಗವತ. ಅಂದ್ರೆ ಭಗವಂತನ ಅನಂತಾನಂತ ಕಲ್ಯಾಣ ಗುಣಗಳನ್ನು ಯಥಾಶಕ್ತಿ ಯಥಾಮತಿ ವರ್ಣಿಸ್ತಾ ಸಜ್ಜನರ ಉದ್ಧಾರಕ್ಕೋಸ್ಕರ ಹೊರಟಿರತಕ್ಕಂತಹ ಪುರಾಣ ಭಾಗವತ ಎಂಬುದಾಗಿ ಅದರ ಮಹತ್ವವನ್ನು ಧೀಮಹಿ ಸಮಗ್ರ ವೇದದ ಆಂತರ್ಯ ಅದರಲ್ಲಿ ಅಡಗಿದೆ ಎಂಬ ಅರ್ಥದಲ್ಲಿ ತೋರಿಸಿಕೊಟ್ರು. ಧೀಮಹಿ ಎಂಬ ಶಬ್ದವನ್ನು ಹಾಕಿ ಈ ರೀತಿಯಾಗಿ ಭಗವಂತನ ವಿಶೇಷ ಗುಣಗಳು ಸೃಷ್ಟಿಯಾದಿ ಪ್ರಕ್ರಿಯೆಗಳನ್ನು ಹೇಳುತ್ತಾ ಅನೇಕ ವಿಚಾರಗಳನ್ನು ಶುಕಾಚಾರ್ಯರು ಪರೀಕ್ಷಿತರಿಗೆ ಉಪದೇಶಿಸ್ತಾ ಮುಂದೆ ಭಗವಂತನ ಗುಣಗಳನ್ನು ತಿಳಿಸುವುದಕ್ಕೋಸ್ಕರ ಸಂಕ್ಷಿಪ್ತವಾಗಿ ಭಗವಂತನ ಅವತಾರಗಳನ್ನು ಹೇಳುತ್ತಾರೆ. ಕೆಲವುಗಳನ್ನು ಮುಂದೆ ವಿಸ್ತಾರವಾಗಿ ಹೇಳ್ತಾರೆ, ಕೆಲವನ್ನು ಸಂಕ್ಷೇಪವಾಗಿ ಹೇಳ್ತಾರೆ. ಮತ್ತು ಅಷ್ಟೂ ಅವತಾರಗಳನ್ನು ಸಂಕ್ಷೇಪವಾಗಿ 2ನೇ ಸ್ಕಂದದಲ್ಲಿ ಉಲ್ಲೇಖ ಮಾಡ್ತಾರೆ. ನಮಗೆಲ್ಲ ಅವತಾರಗಳು, ಮಹಾವಿಷ್ಣುವಿನ ಅವತಾರಗಳು ಅಂತ ಹೇಳುವಾಗ ನೆನಪಾಗುವುದು ಯಾವುದು? ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. 10 ಅವತಾರಗಳು. ಇಲ್ಲಿ ಬುದ್ಧನ ಬಗ್ಗೆ ಕೆಲವು ವಿವಾದಗಳಿದ್ದಾವೆ. ಕೆಲವರ ಪ್ರಕಾರ ಬುದ್ಧ ಭಗವಂತನ ಅವತಾರ ಅಲ್ಲ, ಅಲ್ಲಿ ಬಲರಾಮನನ್ನು ತಗೊಳ್ತಾರೆ. ಇನ್ನು ಕೆಲವರ ಪ್ರಕಾರ ಬಲರಾಮ ಮತ್ತೆ ಬುದ್ಧ ಕೃಷ್ಣನನ್ನು ಬಿಟ್ಟು ಬಿಡ್ತಾರೆ. ಯಾಕೆ ಹೇಳಿದ್ರೆ ಕೃಷ್ಣಸ್ತು ಭಗವಾನ್ ಸ್ವಯಂ ಎಂಬುದಾಗಿ ಭಾಗವತ ಹೇಳಿದೆ. ಹಾಗಾಗಿ ಕೃಷ್ಣನನ್ನು ಒಂದು ಅವತಾರ ಅಂತ ಪ್ರತ್ಯೇಕವಾಗಿ ತೆಗೆದುಕೊಳ್ಳಕ್ಕಾಗುವುದಿಲ್ಲ. ಸಾಕ್ಷಾತ್ ಭಗವಂತನೇ ಕೃಷ್ಣ. ಕೃಷ್ಣನನ್ನು ಹೊರತುಪಡಿಸಿ 10 ಅವತಾರಗಳು ಹೇಳುವಾಗ ಬಲರಾಮ ಬುದ್ಧ ಅಂತ ತಗೊಳ್ತಾರೆ. ಇನ್ನು ಕೆಲವರ ಪ್ರಕಾರ ಬುದ್ಧನನ್ನು ಬಿಟ್ಟು ಬಲರಾಮನನ್ನು ತಗೊಳ್ತಾರೆ. ಬುದ್ಧನನ್ನು ಕೃಷ್ಣ ಭಗವಂತನ ಅವತಾರ ಅಂತ ಒಪ್ಪುವುದಿಲ್ಲ. ಆದರೆ ಭಾಗವತ ಸ್ಪಷ್ಟವಾಗಿ ಬುದ್ಧಾವತಾರದ ನಿರ್ದೇಶನವನ್ನು ಮಾಡ್ತದೆ. ಇರಲಿ, ಆ ವಿವಾದಗಳು ನಮಗೆ ಬೇಡ. ಭಾಗವತದ ಕಥೆಯನ್ನು ವಿಮರ್ಶೆ ಮಾಡ್ತಾ ಹೋಗುವ. ಆದರೆ ನಮಗೆ ಗೊತ್ತಿರುವುದು 10. ಭಗವಂತನ ನಿಜವಾಗಿ ಅವತಾರಗಳು ಎಷ್ಟು ಗೊತ್ತೋ? ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತ ಸಹಸ್ರ ರೂಪಿಣೆ. ಏಕಮೇವದ್ವಿತೀಯನಾದಂತಹ ಭಗವಂತ 10 ರೂಪಗಳನ್ನು ಪಡ್ಕೊಳ್ತಾನೆ. ಶತ ಸಹಸ್ರ ರೂಪಿಣೆ, 100 ಮಾತ್ರವಲ್ಲ 1000 ಅಥವಾ 100,000 ಅಂದ್ರೆ 1,00,000 10 ಲಕ್ಷ. ಅವಿಕಾರಿಣೆ, ಎಷ್ಟೇ ರೂಪಗಳನ್ನು ಪಡ್ಕೊಳ್ಳಿ, ಎಲ್ಲ ರೂಪಗಳಲ್ಲಿಯೂ ಅವಿಕಾರಿ ಅಂದ್ರೆ ಅವನಿಗೆ ಯಾವ ವಿಕಾರವೂ ಇಲ್ಲ. ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ, ಅನಂತ ರೂಪಗಳಿಂದ ನೆಲೆಸಿರತಕ್ಕಂತಹವನು ಭಗವಂತ. ಅವಿಕಾರಿಣೆ ಅಂತ ಹೇಳಿದ್ರು. ಯಾಕೆ ಅವಿಕಾರಿ? ಅನಂತ ರೂಪ ಹೇಗೆ? ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ, ಅವಿಕಾರಿಣೆ. ವಿಕಾರ ಇಲ್ಲ ಭಗವಂತನಿಗೆ. ನನ್ನ ಒಳಗೆ ಭಗವಂತ ಇದ್ದಾನೆ, ಇವರ ಒಳಗೆ ಭಗವಂತ ಇದ್ದಾನೆ, ಅವರ ಒಳಗೆ ಎಲ್ಲರ ಒಳಗೂ ಭಗವಂತ ಇದ್ದಾನೆ. ನನಗೆ ಕಷ್ಟ ಆಯಿತು, ನಾನು ಬರುವಾಗ ಎಡವಿ ಬಿದ್ದೆ, ಕಾಲಿಗೆ ಗಾಯ ಆಯಿತು, ಅಯ್ಯೋ ಅಂತ ನನ್ನ ಕಾಲಿಗೆ ಒತ್ತಿಕೊಂಡೆ. ಆ ನೋವು ನಾಳೆಯವರೆಗೂ ಉಂಟು. ಏನೋ ಎಲ್ಲ ಎಣ್ಣೆ ಗಿಣ್ಣೆ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿಕೊಂಡು, ಜಂಡು ಬಾಂಬ್ ಸಿಕ್ಕಿದ್ದನ್ನೆಲ್ಲ ಹಚ್ಚಿಕೊಳ್ತಾ ನೋವನ್ನು ಅನುಭವಿಸ್ತಾ ಇದ್ದೇನೆ. ನನ್ನ ಒಳಗೆ ಭಗವಂತ ಇದ್ದಾನಲ್ಲ, ಅವನಿಗೂ ನೋವಾಯ್ತಾ? ಇಲ್ಲ, ಅವನಿಗೆ ನೋವಾಗಲಿಲ್ಲ. ನೋವನ್ನು ಅನುಭವಿಸುವವ ನಾನು. ನನ್ನ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ನನಗೆ ಮಾತ್ರ ನೋವು. ನನಗಾದ ನೋವು ಭಗವಂತನಿಗಿಲ್ಲ. ಎಲ್ಲರ ಒಳಗೂ ಭಗವಂತ ಇದ್ದಾನೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಒಳಗೂ ಭಗವಂತ ಇದ್ರೂ ಕೂಡ ಆ ವ್ಯಕ್ತಿಯಲ್ಲಿದ್ದ ದೋಷ ಭಗವಂತನಲ್ಲಿ ಇಲ್ಲ. ಹಾಗಾಗಿ ಅವಿಕಾರಿ ಅಂತ ಕರೆದ್ರು. ಸಹಜವಾಗಿಯೇ ಪ್ರಶ್ನೆ ಬರ್ತದೆ, ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ ಅಂತ ಹೇಳ್ತೀರಿ, ಅಲ್ಲಿ ಒಂದು ಕಲ್ಲು ಬಿದ್ದುಕೊಂಡಿದೆ, ಆ ಕಲ್ಲಿನಲ್ಲಿಯೂ ಭಗವಂತ ಇದ್ದಾನೆ. ದಾಸರಾಯರು ಹೇಳ್ತಾರೆ, ಅಣುರೇಣು ತೃಣಕಾಷ್ಠಗಳಲ್ಲಿ ಪರಿಪೂರ್ಣ ಗೋವಿಂದ. ಅಣು ರೇಣು ತೃಣ ಕಾಷ್ಠ, ಪ್ರತಿಯೊಂದು ಅಣುಗಳಲ್ಲಿ, ಪ್ರತಿಯೊಂದು ಧೂಳಿನಲ್ಲಿ, ತೃಣಗಳಲ್ಲಿ, ಹುಲ್ಲಿನಲ್ಲಿ, ಕಾಷ್ಠ ಕಟ್ಟಿಗೆಗಳಲ್ಲಿ, ಪ್ರತಿಯೊಂದರಲ್ಲಿಯೂ ಭಗವಂತ ಇದ್ದಾನೆ. ಹೇಗಿದ್ದಾನೆ? ಪರಿಪೂರ್ಣನಾಗಿದ್ದಾನೆ. ಅಣುರೇಣು ತೃಣಕಾಷ್ಠಗಳಲ್ಲಿ ಪರಿಪೂರ್ಣ ಗೋವಿಂದ. ಕಾಷ್ಠ ಮರದಲ್ಲಿ ಭಗವಂತ ಇದ್ದಾನೆ. ಯಾರೋ ಒಬ್ಬ ಬಂದ ಮರವನ್ನು ಕಡ್ದ, ಅಯ್ಯೋ ಭಗವಂತನನ್ನು ಕಡ್ದು ಹಾಕಿದ್ರು. ಇಲ್ಲ, ಮರ ಬಿತ್ತು,
ಈಗ ಮರ ಚೇತನ, ಮರದಲ್ಲಿ ಜೀವ ಉಂಟು. ಆಗ್ಲೂ ಭಗವಂತ ಹಾಗೇ ಇದ್ದ. ಮರವನ್ನು ಕಡ್ದು ಹಾಕಿದ್ರು, ಕಡ್ದಾಗ ಆ ಮರ ಜಡವಾಯಿತು, ಅಲ್ಲಿಯೂ ಭಗವಂತ ಹಾಗೇ ಇದ್ದಾನೆ. ಮರವನ್ನು 10 ತುಂಡು ಮಾಡಿದ್ರು. ಯಾರೋ ಇಷ್ಟು ಕೋಲಿದ್ದು ಪಕ್ಕಾಸಬೇಕು ಅಂತ ಹೇಳಿದ್ರು, ಅಷ್ಟು ಕೋಲಿಗೆ ಅಳತೆ ಮಾಡಿ ಅಷ್ಟು ತುಂಡು ಮಾಡಿದ್ರು. ಅಷ್ಟು ತುಂಡು ಮಾಡುವಾಗ ಅಷ್ಟು ತುಂಡುಗಳಲ್ಲಿಯೂ ಭಗವಂತ ಪರಿಪೂರ್ಣನಾಗಿದ್ದಾನೆ. ಭಗವಂತನ ಪೂರ್ಣತೆಗೆ ಎಲ್ಲಿಯೂ ಚ್ಯುತಿ ಇಲ್ಲದಿರುವ ಕಾರಣ ಅವನನ್ನು ಅವಿಕಾರಿ ಅಂತ ಕರೆದ್ರು. ಅವಿಕಾರಿಣೇ ಸ್ಫುಟಮನಂತ ರೂಪಿಣೆ, ಅನಂತ ರೂಪಗಳನ್ನು ಭಗವಂತ ಧರಿಸಿಕೊಂಡು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಆದರೆ ಭಾಗವತ ವಿಶೇಷವಾಗಿ ಭಗವಂತನ 25 ರೂಪಗಳನ್ನು ಹೇಳ್ತದೆ, ಅವತಾರಗಳನ್ನು ಹೇಳ್ತದೆ. 25 ಅವತಾರಗಳನ್ನು ಭಗವಂತ ಎತ್ತಿದ್ದಾನೆ. ಅದರಲ್ಲಿಯೂ 2 ಅವತಾರಗಳನ್ನು ಬಿಡುತ್ತದೆ ಭಾಗವತ. ಒಂದು ಪ್ರಸಂಗ ಬಂದಾಗ ಹೇಳ್ತೇನೆ. ಪ್ರಧಾನವಾಗಿ 25 ಅವತಾರಗಳನ್ನು ಹೇಳುತ್ತಾರೆ. ಮೊದಲನೆಯ ಅವತಾರ ಯಾವುದು? ನಮಗೆಲ್ಲ ಗೊತ್ತಿರುವ ಹಾಗೆ ಮತ್ಸ್ಯ, ಮೀನಿನ ಅವತಾರ ಅಲ್ವಾ? ಅಲ್ಲ, ಅದಕ್ಕಿಂತ ಮೊದಲು ಅನೇಕ ಅವತಾರಗಳಾಗಿದ್ದಾವೆ. ಪ್ರಸಿದ್ಧ ಮತ್ಸ್ಯ. ಮೊದಲನೆಯ ಅವತಾರ ವರಾಹ ಅವತಾರ ಅಂತ ಭಾಗವತ ಹೇಳ್ತದೆ. ಯಾವುದಿದು ವರಾಹ ಅವತಾರ? ನಮಗೆ ಗೊತ್ತಿರುವ ವರಾಹ ಯಾವುದು? ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇಬ್ಬರು ಅಣ್ಣ ತಮ್ಮಂದಿರು. ಅವರಲ್ಲಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ವರಾಹಾವತಾರವನ್ನು ತಾಳಿದ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ನರಸಿಂಹಾವತಾರವನ್ನು ತಾಳಿದ ಅಲ್ವಾ? ನಮಗೆ ಗೊತ್ತಿರುವ ಕಥೆ. ಆದರೆ ಅದಕ್ಕಿಂತ ಪೂರ್ವಭಾವಿಯಾಗಿ ಸೃಷ್ಟಿಯ ಆದಿಯಲ್ಲಿ ಒಂದು ವರಾಹ ಅವತಾರ ಆಗಿದೆ ಅಂತ ಭಾಗವತ ಹೇಳುತ್ತೆ. ಯಾಕೆ ಆದದ್ದು? ಇಲ್ಲಿಯೂ ಒಬ್ಬ ರಾಕ್ಷಸನ ಸಂಹಾರಕ್ಕೋಸ್ಕರ ಆದದ್ದು. ಯಾರವ ರಾಕ್ಷಸ? ಇವನೂ ಹಿರಣ್ಯಾಕ್ಷನೇ. ಇವನಿಗೆ ಆದಿ ಹಿರಣ್ಯಾಕ್ಷ ಅಂತ ಹೆಸರು. ಈ ವರಾಹಕ್ಕೆ ಆದಿವರಾಹ ಅಥವಾ ಯಜ್ಞವರಾಹ ಅಂತ ಹೆಸರು. ಮಹಾಪ್ರಳಯ ಆಗಿದೆ, ಸೃಷ್ಟಿ ಆಗಬೇಕು, ಸೃಷ್ಟಿ ಆಗಲಿಲ್ಲ ಇನ್ನು. ಮಹಾಪ್ರಳಯ, ಕಲ್ಪಾಂತ್ಯದ ಮಹಾಪ್ರಳಯ ಆಗಿದೆ. ಇಡೀ ಬ್ರಹ್ಮಾಂಡ ಪ್ರಳಯ ಜಲಧಿಯಲ್ಲಿ ಮುಳುಗಿ ಹೋಗಿದೆ, ನೀರಿನಲ್ಲಿ ಮುಳುಗಿ ಹೋಗಿದೆ. ಆಲದೆಲೆಯ ಮೇಲೆ ಭಗವಂತ ವಟಸ್ಯ ಪತ್ರಸ್ಯ ಪುಟೇಶ ಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ವಟಪತ್ರದಲ್ಲಿ ಮಲಗಿದ ಮಗುವಿನ ರೂಪದಲ್ಲಿ ಭಗವಂತ ಕಾಣಿಸಿಕೊಂಡಿದ್ದಾನೆ ಮಾರ್ಕಂಡೇಯರಿಗೆ. ಭಾಗವತದ ಕಡೆಯಲ್ಲಿ ಈ ಕಥೆ ಬರ್ತದೆ. ಹೊಸ ಸೃಷ್ಟಿ ಆಗಬೇಕಾಗಿದೆ. ಆ ಭಗವಂತನ ನಾಭಿ ಕಮಲದಿಂದ, ಪೊಕ್ಕಳಿನಿಂದ ಒಂದು ಕಮಲ ಹುಟ್ಟಿಕೊಂಡಿತ್ತು, ಪದ್ಮ. ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮ ಪ್ರಕಟಗೊಂಡು ಸುತ್ತಲೂ ನೋಡ್ತಾನೆ. ಎಲ್ಲಿ ನೋಡಿದ್ರಲ್ಲಿ ನೀರು. ನಾನು ಯಾರು? ನಾನು ಯಾಕೆ ಬಂದೆ? ನನ್ನನ್ನು ಹುಟ್ಟಿಸಿದವ ಯಾರು ಎಂಬುದಾಗಿ 4 ದಿಕ್ಕಿನಲ್ಲಿ ನೋಡಿದ. ಏಕಕಾಲದಲ್ಲಿ 4 ದಿಕ್ಕಿನಲ್ಲಿ ನೋಡಿದ ಆದ ಕಾರಣ ಅವನಿಗೆ 4 ಮುಖ, ನಾಲ್ಮುಗ ಅಂತ ಅವನನ್ನು ಕರೀತಾರೆ. ಚತುರ್ಮುಖ ಬ್ರಹ್ಮ ಅಂತ ಅವನಿಗೆ ಹೆಸರು. ಆವಾಗ ಅಶರೀರವಾಣಿ ಆಯ್ತಂತೆ. ತಪ 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 ಅಂತ. ಏನು ತಪ 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 ಅಂತ ಹೇಳಿದ್ರೆ, ತಪಸ್ಸು ಮಾಡು ಸಂಸ್ಕೃತ ಶಬ್ದ, ಕನ್ನಡದ ತಪ ತಪ ಬಿದ್ದದ್ದಲ್ಲ, ಸಂಸ್ಕೃತ ಶಬ್ದ. ಮಾಡು, ತಪಸ್ಸು ಮಾಡು, ತಪಸ್ಸು ಮಾಡು ಅಂತ ಶರೀರವಾಣಿ ಆಯಿತು. ಸರಿ ಅಂತ ಹೇಳಿದ. ಓಂಕಾರ ವಾಚ್ಯನಾದ ಭಗವಂತನನ್ನು ಕುರಿತು ತಪಸ್ಸು ಮಾಡಿದ. 50 ವರ್ಷ ತಪಸ್ಸು ಮಾಡಿದ. 50 ವರ್ಷ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮನ ಅರ್ಧ ಆಯುಷ್ಯ ಮುಗೀತು ಅಂತ ಅರ್ಥ. 100 ವರ್ಷ ಆಯುಷ್ಯ. ಅದು ಕಾಲಮಾನಗಳ ವಿವರಣೆಯನ್ನು ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ತಲೆಗೆ ಹೊಕ್ಕುವುದೂ ಇಲ್ಲ. ಹೊಕ್ಕುವುದಕ್ಕಿಂತ ಹೆಚ್ಚು ಅದು ದಶರಾಮಶನ ಮಿಕ್ಸಿಯಲ್ಲಿ ಹಾಕಿ ಚಟ್ನಿ ಅರ್ಧ ಹಾಗೆ ಆಗ್ತದೆ. ಆದ ಕಾರಣ ಅದರ ಗೋಜೆಗೆ ನಾನು ಹೋಗುವುದಿಲ್ಲ. ಅಂದು ಬ್ರಹ್ಮನ ಆಯುಷ್ಯ 100 ವರ್ಷ. ಆ 100 ವರ್ಷದಲ್ಲಿ ಆ ಬ್ರಹ್ಮನ ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ಬ್ರಹ್ಮನಿಗೆ 100 ವರ್ಷ ತುಂಬಿದಾಗ ನಮ್ಮ ಮಾನದಲ್ಲಿ ಒಂದು ಕಲ್ಪ ಕಳೀತದೆ. ಒಂದು ಕಲ್ಪ ಅಂತ ಹೇಳಿದ್ರೆ 75 ಚತುರ್ಯುಗಗಳು ಮುಗಿದು ಹೋಗ್ತವೆ. 14 ಮನ್ವಂತರಗಳು ದಾಟಿ ಒಂದು ಕಲ್ಪ ಆಗ್ತದೆ. ಇದು ಭಗವಂತನ ಒಂದು ಹಗಲು ಎಂಬುದಾಗಿ ಅರ್ಥ. ಇಷ್ಟು ನೆನಪಿರ್ಲಿ, ತಿಳ್ಕೊಳ್ಳಿ. ಅಂದು ಚತುರ್ಮುಖ ಬ್ರಹ್ಮನ 50 ವರ್ಷ ತಪಸ್ಸು ಮಾಡಿದ. ತಪಸ್ಸು ಮಾಡಿ ಆದಾಗ ಭಗವಂತ ಪ್ರಕಟಗೊಂಡು ತೇನೇ ಬ್ರಹ್ಮ ಹೃದಯ ಆದಿ ಕವಯ ಮಂಗಳವಚದಲ್ಲಿ ಬಂತಲ್ಲ, ಸಮಸ್ತ ವೇದಗಳನ್ನು ಅವನಿಗೆ ಉಪದೇಶಿಸಿ ಹೇಳಿದ,
ಸೃಷ್ಟಿ ಮಾಡು ಅಂತ ಹೇಳಿದ. ಬ್ರಹ್ಮ ಯೋಚನೆ ಮಾಡಿದ. ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಲಿಕ್ಕೆ ಹೇಳ್ತಾ ಇದ್ದಾನೆ. ಭಗವಂತ ಏನು ಸೃಷ್ಟಿ ಮಾಡಲಿ? ಎಲ್ಲಿ ನೋಡಿದರಲ್ಲಿ ನೀರು. ಸರ್ವಮಾಪೋಮಯಂ ಜಗತ್, ಎಲ್ಲ ಜಗತ್ತು. ಜಗತ್ತು ಹೇಳಿದ್ರೆ ನಮಗೆ ಕಾಣಿಸುವುದು ಈ ಪೃಥ್ವಿ ಮಾತ್ರ. ಶಾಸ್ತ್ರದ ದೃಷ್ಟಿಯಲ್ಲಿ ಜಗತ್ತು ಅಂತ ಹೇಳುವಾಗ ಈ ಪೃಥ್ವಿ ಮಾತ್ರ ಅಲ್ಲ, ಈ ಜಗತ್ತು ಮಾತ್ರ ಅಲ್ಲ, ಅಖಿಲ ಬ್ರಹ್ಮಾಂಡವನ್ನು ಜಗತ್ತು ಅಂತ ಕರೀತಾರೆ. ಗಚ್ಚತಿ ಇದು ಜಗತ್ತು. ಯಾವುದು ನಾಶ ಆಗಿ ಹೋಗ್ತದೋ ಅದಕ್ಕೆ ಜಗತ್ತು ಅಂತ ಹೆಸರು. ಭಗವಂತನ ಸಂಕಲ್ಪದಲ್ಲಿ ಸಮಗ್ರ ಬ್ರಹ್ಮಾಂಡ ನಾಶ ಆಗಿ ಹೋಗ್ತದೆ ಮಹಾಪ್ರಳಯ ಆದಾಗ. ಆದ ಕಾರಣ ಜಗತ್ತೆಂಬ ಶಬ್ದದಿಂದ ಸಮಗ್ರ ಬ್ರಹ್ಮಾಂಡ ವಾಚ್ಯ ಕರೆಯಲ್ಪಡ್ತದೆ. ಇಡೀ ಜಗತ್ತು ನೀರಿನಲ್ಲಿ ಮುಳುಗಿದೆ, ಏನು ಸೃಷ್ಟಿ ಮಾಡಲಿ ಅಂತ ಯೋಚನೆ ಮಾಡಿದ. ಸೃಷ್ಟಿ ಮಾಡಲಿಕ್ಕೆ ಜಗತ್ತು ಮೇಲೆದ್ದು ಬರಬೇಕಿತ್ತು, ನೀರಿನಲ್ಲಿ ತೇಲಬೇಕಿತ್ತು, ತೇಲ್ತಾ ಇಲ್ಲ. ಯಾಕೆ ತೇಲ್ತಾ ಇಲ್ಲ ಅಂತ ಕೇಳಿದ್ರೆ, ಈ ಚತುರ್ಮುಖ ಬ್ರಹ್ಮನ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಅನೇಕ ವಿಧವಾದ ಸೃಷ್ಟಿಗಳನ್ನು ಮಾಡಿ ಆಗಿದೆ. ಜಗತ್ತಿನ ಸೃಷ್ಟಿಯನ್ನು ಮಾಡಬೇಕಾಗಿದೆ. ಅನೇಕ ವಿಧ ಸೃಷ್ಟಿಗಳನ್ನು ಮಾಡುವಾಗ ಅಜ್ಞಾನವಶಾತ್, ಅಜ್ಞಾನದ ಸೃಷ್ಟಿಯೂ ಆಯಿತು. ಆ ಅಜ್ಞಾನದ ಪ್ರತೀಕವಾಗಿ ಒಬ್ಬ ರಾಕ್ಷಸ ಹುಟ್ಟಿಕೊಂಡ. ಅವನ ಹೆಸರು ಹಿರಣ್ಯಾಕ್ಷ ಅಂತ. ಅವನೇನು ಮಾಡಿದ? ನೀರಿನ ಒಳಗೆ ಇಳಿದ, ಮುಳುಗಿದ್ದ ಭೂಮಿಯನ್ನು ಮೇಲೆತ್ತದ ಹಾಗೆ, ಮೇಲೆ ಬರದ ಹಾಗೆ ತಡೆದಿಟ್ಟ. ಇವನಿಗೆ ಆದಿ ಹಿರಣ್ಯಾಕ್ಷ ಅಂತ ಹೆಸರು. ಇದೇನು ಭೂಮಿ ಮುಳುಗುವುದು, ಮೇಲೆದ್ದು ಬರುವುದು? ಮತ್ತೊಬ್ಬ ಹಿರಣ್ಯಾಕ್ಷ ಇದ್ದ, ನಾವು ಅಜ್ಜಿ ಕಥೆಯಲ್ಲಿ ಕೇಳಿದ್ದೇವೆ. ಅದನ್ನು ಚಾಪೆ ಮಡಚಿದ ಹಾಗೆ ಮಡಚಿ ಕಂಕುಳಲ್ಲಿ ಇಟ್ಟುಕೊಂಡು ಹೋಗಿ ನೀರಿನಲ್ಲಿ ಕೂತ ಅಂತ ಕಥೆ ಕೇಳುತ್ತೇವೆ. ಭೂಮಿ ಗೋಲಾಗಿದೆ ಅಂತ ವಿಜ್ಞಾನ ಹೇಳುತ್ತಾ ಉಂಟು. ಗೋಲಾದ ಭೂಮಿಯನ್ನು ಚಾಪೆ ಮಡಚಿದ ಹಾಗೆ ಮಡಚುವುದು ಹೇಗೆ? ದೋಸೆಯ ಹಾಗೆ ಇದ್ರೆ ಮಡಚಬಹುದು, ಗೋಲಾಗಿದ್ರೆ ಅದನ್ನು ಮಡಚುವುದು ಹೇಗೆ ಅಂತ ನಮಗೆ ಇಂತಹ ಕಥೆಗಳನ್ನೆಲ್ಲ ಶಾಲೆಯಲ್ಲಿ ಹೇಳಿ ಮಕ್ಕಳ ಬ್ರೈನ್ ವಾಶ್ ಮಾಡ್ತಾರೆ. ನಿಮ್ಮ ಪುರಾಣಗಳು ಸುಳ್ಳು, ಅದು ಸರಿ ಇಲ್ಲ, ಹುಚ್ಚು ಮಾತಾಡ್ತಾರೆ, ಎಲ್ಲಿ ಉಂಟು, ಭೂಮಿ ಗೋಲಾಗಿದೆ, ಅದನ್ನು ಮಡಚುವುದು ಹೇಗೆ, ಕಥೆಯಲ್ಲಿ ಹೇಳಿದ್ದಾರಲ್ವಾ, ಆದ ಕಾರಣ ನಿಮ್ಮ ಕಥೆ ಸುಳ್ಳು. ಮಕ್ಕಳಿಗೆ ಹೌದಲ್ವಾ, ವಿಜ್ಞಾನದ ಪುಸ್ತಕ ಓದಿದ ಮಕ್ಕಳು 5ನೇ ಕ್ಲಾಸಿಗೆ ಬರುವಾಗ ಹೌದಲ್ವಾ ವಿಷಯ, ಹಾಗಾದ್ರೆ ಕಥೆಗಳು ಹೇಳುವುದೆಲ್ಲ ಸುಳ್ಳು, ನಮ್ಮ ಪುರಾಣಗಳು ಸುಳ್ಳು ಅಂತ ಎಳವೆಯಲ್ಲೇ ತುಂಬಿಸಿ ಬಿಡುತ್ತಾರೆ. ನೈಜ ಕಥೆಯನ್ನು ಟೀಚರ್ ಕೂಡ ಅರ್ಥ ಮಾಡ್ಕೊಂಡಿರುವುದಿಲ್ಲ. ಮಕ್ಕಳಿಗೆ, ಅವರಿಗೆ ಗೊತ್ತಿರೋದಿಲ್ಲ, ಮಕ್ಕಳಿಗೂ ಹೇಳುದು. ಟೀಚರ್ ಇದ್ದೀರಾ ಯಾರಾದ್ರಲ್ಲಿ? ಮಕ್ಕಳಿಗೂ ಹೇಳುವುದಿಲ್ಲ. ನಮ್ಮ ಸನಾತನ ಸಂಸ್ಕೃತಿ ಯಾವ ಕಥೆಗಳೂ ಕೂಡ ವ್ಯರ್ಥ ಅಲ್ಲ. ಪ್ರತಿಯೊಂದರ ಹಿಂದೆಯೂ ವೈಜ್ಞಾನಿಕತೆ ಇದೆ. ವಿವರಿಸ್ತೇನೆ ಕೇಳಿ. ಭೂಮಿ ನೀರಿನಲ್ಲಿ ಮುಳುಗುವುದು ಅಂತ ಹೇಳಿದ್ರೆ, ಸೌರವ್ಯೂಹ ಏನು ಅಂತ ಇವತ್ತು ವಿಜ್ಞಾನ ಹೇಳ್ತದೋ, ಸೌರಮಂಡಲ, ಅದರಲ್ಲಿ 9 ಗ್ರಹಗಳು. 9 ಗ್ರಹ ಹೇಳಿದ್ರೆ ಯುರೋನೆಸ್, ನೆಪ್ಟ್ಯೂನ್, ಪ್ಲೂಟೋವನ್ನು ಬಿಡಿ, ಅದು ಈ ವಿಜ್ಞಾನದ ಪ್ರಕಾರ ಗ್ರಹಗಳು ಅಂತ. ನಮ್ಮ ಪ್ರಕಾರ ರಾಹುಕೇತುಗಳು ಅಂತ ಹೇಳ್ತೇವೆ. ಅದರ ಬಗ್ಗೆ ವಿವಾದ ಉಂಟು, ಅದನ್ನು ಮುಂದೆ ಪ್ರಸಂಗ ಬಂದ್ರೆ ಹೇಳುವ. ಈ ಸಮಗ್ರ ಸೌರಮಂಡಲದಲ್ಲಿ ಇಷ್ಟೂ ಗ್ರಹಗಳು ಒಂದು ಬ್ಯಾಲೆನ್ಸಿನಲ್ಲಿ ತಿರುಗುತ್ತಾ ಇದ್ದಾವೆ. ಸೂರ್ಯನ ಸುತ್ತ ತಿರುಗುತ್ತಾ ಇದೆ, ಹೌದಲ್ವಾ? ಇದನ್ನು ವಿಜ್ಞಾನ ಒಪ್ಪಿಕೊಳ್ಳೋದು, ವಿಜ್ಞಾನವೇ ಹೇಳಿದ್ದು. ನಮ್ಮ ಶಾಸ್ತ್ರವು ಇದನ್ನೇ ಹೇಳುವುದು. ಮತ್ತೆ ಮುಳುಗಿದ್ದು ಹೇಳಿದ್ರೆ, ತನ್ನ ಕಕ್ಷೆಯಿಂದ ಜಾರಿ ಕೆಳಗೆ ಬಿತ್ತು. ಸೂರ್ಯನಿಗೆ ಅಭಿಮುಖವಾಗಿ ಅಷ್ಟೂ ಗ್ರಹಗಳು ಸೂರ್ಯನಿಗೆ ಅಭಿಮುಖವಾಗಿ ಸೂರ್ಯನ ಸುತ್ತುತ್ತಾ ತಿರುಗುತ್ತಾ ಇದ್ದಾವೆ. ಯಾವಾಗ ಅಭಿಮುಖವಾಗಿ ತಿರುಗುತ್ತಾ ಇರತಕ್ಕಂತಹ ಗ್ರಹಗಳು, ತತ್ರಾಪಿ ಭೂಮಂಡಲ ತನ್ನ ಕಕ್ಷೆಯಿಂದ ಜಾರಿ ಕೆಳಗೆ ಬಿತ್ತೋ ಅದು ನೀರಿನಲ್ಲಿ ಮುಳುಗಿದ್ದು ಅಂತ ಅದನ್ನು ಹೇಳಿದ್ರು. ಅದು ಮತ್ತೆ ಹಿಂದಿರುಗಿ ಕೂರಿಸುವ ಕೆಲಸ ಆಗಬೇಕು. ಯಾರಿಂದ ಆಗಬೇಕು? ಸಮಗ್ರ ಬ್ರಹ್ಮಾಂಡವನ್ನು, ಪೃಥ್ವಿಯನ್ನು ಎತ್ತಿಡುವ ಶಕ್ತಿ ಯಾರಿಗಿದೆ? ಯಾವ ಸಾಮಾನ್ಯ ವ್ಯಕ್ತಿಗೂ ದೇವತೆಗೂ ಇಲ್ಲ. ಯಾರು ಸೃಷ್ಟಿಕರ್ತನಾಗಿದ್ದಾನೋ ಅವನೇ ಮತ್ತೆ ಎತ್ತಿಡ್ಲಿಕ್ಕೆ ಸಮರ್ಥನಾದ ಕಾರಣ ಚತುರ್ಮುಖ ಬ್ರಹ್ಮ ಹೇಗೆ ಸೃಷ್ಟಿ ಮಾಡೋದು ಯೋಚನೆ ಮಾಡುವಾಗ, ಯೋಚನೆ ಮಾಡಿ 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 ಬ್ರಹ್ಮ ನಿಷ್ಠಿಸುರು ಬಿಟ್ಟ ಅಂತೆ. ನಿಟ್ಟುಸಿರು ಬಿಡುವಾಗ ಆ ಬ್ರಹ್ಮನ ಮೂಗಿನ ಹೊಳ್ಳೆಯಿಂದ ಒಂದು ಸಣ್ಣ ಹಂದಿ ಹೊರಗೆ ಬಂತು. ಹಂದಿ, ವರಾಹ, ಒಮ್ಮೆಲೆ ಬೃಹತ್ತಾಕೃತ ದೇಹವನ್ನು ಧಾರಣೆ ಮಾಡಿ ನೀರಿನ ಒಳಗೆ ಮುಳುಗಿ ಅಲ್ಲಿ ಹಿರಣ್ಯಾಕ್ಷನ ಜೊತೆಗೆ ಯುದ್ಧ ಮಾಡಿ ಹಿರಣ್ಯಾಕ್ಷನನ್ನು ತನ್ನ ಕೋರೆ ದಾಡೆಯಿಂದ ಕೊಂದು ಕಕ್ಷೆಯಿಂದ ಜಾರಿದ್ದ ಭೂಮಿಯನ್ನು ಮತ್ತೆ ಎತ್ತಿ ಸೌರಮಂಡಲದ ಆ ಕಕ್ಷೆಯಲ್ಲಿಟ್ಟಿತು. ಅಥವಾ ಸಮಗ್ರ ಬ್ರಹ್ಮಾಂಡವನ್ನು, ಕಕ್ಷೆಯಿಂದ ಜಾರಿದ್ದ ಬ್ರಹ್ಮಾಂಡವನ್ನು ಮತ್ತೆ ಎತ್ತಿ ಆ ಕಕ್ಷೆಯಲ್ಲಿ ನಿಲ್ಲಿಸುವ ಕಾರ್ಯವನ್ನು ಈ ಹಂದಿ ಮಾಡಿತು. ಅದನ್ನೇ ವರಾಹ ಅಂತ ಕರ್ತದೆ. ಹಾಗಾದ್ರೆ ಭೂಮಿ ಗೋಳ ಆಗಿದ್ರೂ ಕೂಡ ನೀರಿನಲ್ಲಿ ಮುಳುಗಲಿಕ್ಕೆ ಸಾಧ್ಯ ಎಂಬುದಾಗಿ ಒಂದು. ಮತ್ತೊಂದು ಕಥೆ ಉಂಟು, ಚಾಪೆಯ ಹಾಗೆ ಸುತ್ತಿದ ಅಂತ.
ಇದು ದೊಡ್ಡ ಕಷ್ಟ ಏನಿಲ್ಲ, ಸ್ವಲ್ಪ ಚಿಂತನೆ ಮಾಡಿದ್ರೆ, ಯೋಚನೆ ಮಾಡಿದ್ರೆ ಸುಲಭ. ಭೂಮಿ ನೀರಿನ 75% ನೀರು, 25% ಭೂಮಿ, ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಶಾಸ್ತ್ರವು ಅದನ್ನೇ ಹೇಳ್ತದೆ, ಪುರಾಣಗಳು ಅದೇ ಕಥೆಯನ್ನು ಹೇಳ್ತಾವೆ. ಇಲ್ಲಿ ಭೂಮಿಯನ್ನು ಸುತ್ತಿಕೊಂಡು ಹೋದ ಅಂತ ಹೇಳಿದ್ರೆ ಏನರ್ಥ? ಭೂಮಿ ಹೇಗಿದೆ ನೀರಿನ ಮೇಲೆ ಕೇಳಿದ್ರೆ, ಹಾಲಿನ ಪಾತ್ರೆಯಲ್ಲಿ ಕೆನೆ ಹೇಗೆ ಕಟ್ತದೆ, ಹಾಲು ಕಾಯಿಸಿ ಆದ ಮೇಲೆ ಹಾಲನ್ನು ಏನು ಮಾಡ್ತೇವೆ, ಚಪ್ಪೆ ಆದ್ಮೇಲೆ ಫ್ರಿಜ್ಜಲ್ಲಿ ಇಡ್ತೇವೆ. ಸಾಮಾನ್ಯ ಕೆನೆ ಕಟ್ಟುವಾಗ ತೆಳುವು ಇರ್ತದೆ, ಫ್ರಿಜ್ಜಲ್ಲಿ ಇಟ್ಟಾಗ ದೋಸೆ ಎಷ್ಟು ದಪ್ಪ ಆಗ್ತದೆ. ಆ ಕೆನೆ ಹಾಲಿನ ಮೇಲೆ ತೇಲ್ತಾ ಇದ್ದು ಪಾತ್ರೆಗೆ ಅಂಟಿಕೊಂಡು ಅಡಿಯ ಹಾಲು ಮೇಲೆ ಕಾಣದ ಹಾಗೆ ತೇಲ್ತಾ ಇರ್ತದೆ. ಅದನ್ನು ಕತ್ತರಿಸಿ ತೆಗೆದರೆ ಅದೇನಾಗ್ತದೆ, ಹಾಲಿನಲ್ಲಿ ಮುಳುಗುತ್ತದೆ. ಆಗ ನಾವು ಕೈ ಹಾಕಿ ಕೆನೆಯನ್ನು ಬೇರೆಯೇ ತೆಗಿಬೇಕು. ಈ ಭೂಮಿಯ ಮೇಲ್ಪದರ ಎಂಬುದು ನೀರಿನ ಮೇಲೆ ಕೆನೆಯ ಹಾಗೆ ಇದೆ. ಕೆನೆ ಎಷ್ಟು ದಪ್ಪ ಇರ್ತದೋ ಅದೇ ರೀತಿ ಈ ಭೂಮಿಯ ಮೃತ್ ಭಾಗ, ಮಣ್ಣಿನ ಭಾಗ ಅದೆಷ್ಟೋ ಯೋಜನ ವಿಸ್ತಾರವಾಗಿ ದಪ್ಪವಾದಂತಹ ಕೆನೆಯ ಹಾಗಿದೆ. ಅದನ್ನು ಮಡಚಲಿಕ್ಕೆ ಬರುವುದಿಲ್ವೋ? ಸುಲಭವಾಗಿ ಮಡಚಿದ, ಅವನ ಶಕ್ತಿ ಅಂತದ್ದಿತ್ತು, ಭೂಮಿಯ ಒಳಗೆ, ನೀರಿನ ಒಳಗೆ ಧುಮುಕಿದ. ಪುತ್ತೂರಲ್ಲಿ ವಿವೇಕಾನಂದ ಕಾಲೇಜಿನ ಪ್ರಿನ್ಸಿಪಾಲ್ ಒಬ್ಬರು ವೇದವ್ಯಾಸ ಭಟ್ರು ಅಂತ ಒಬ್ಬರಿದ್ರು, ಪರಿಚಯ ಇರ್ಬೋದು ಯಾರಿಗಾದ್ರು. ಪುತ್ತೂರು ವಿವೇಕಾನಂದ ಕಾಲೇಜ್, ಅವರು ನಮಗೆ ಪರಿಚಯದವರು. ಅವರ ಮನೆಯಲ್ಲಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ವರಾಹ ಪುರಾಣ ಪ್ರವಚನ ಮಾಡಬೇಕು ಅಂತ ಒಮ್ಮೆ ಕೇಳಿಕೊಂಡು, ಸುಮಾರು ಒಂದು 4-5 ವರ್ಷದ ಹಿಂದೆ ನಾನು ಹೋಗಿದ್ದೆ. ಹೋಗಿ ವರಾಹ ಪುರಾಣ ಪ್ರವಚನ, 4 ದಿವಸ ಅವಕಾಶ ಇದ್ದದ್ದು. 4 ದಿವಸದಲ್ಲಿ ಸಮಗ್ರ ವರಾಹ ಪುರಾಣವನ್ನು ಹೇಳುವುದು ಬಹಳ ಕಷ್ಟ ಸಾಧ್ಯ. ಆದರೂ 4 ದಿವಸದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವರಾಹ ಪುರಾಣದ ಸಾರಾಂಶಗಳನ್ನು ಸಂಗ್ರಹ ಮಾಡಿಕೊಂಡು ಹೋಗಿ ವರಾಹ ಪುರಾಣ ಪ್ರವಚನ ಮಾಡುವಾಗ 3ನೇ ದಿವಸವೋ ಏನೋ ಒಬ್ಬ ಸೈನ್ಸ್ ಸ್ಟೂಡೆಂಟ್ ಒಬ್ಬ ಎಲ್ಲ ಮುಗ್ದಾದ್ಮೇಲೆ ಬಂದ. ಭಟ್ರೆ, ನೀವು ವರಾಹ ಪುರಾಣದ ಕಥೆಯನ್ನು ಹೇಳಿದ್ದೀರಿ, ವರಾಹ ಭೂಮಿ ನೆತ್ತಿದ ಅಂತ ನಾನು ಕಥೆ, ಅವನು ಕೊನೆಗೆ ಬಂದದ್ದು, ಕಥೆ ಕೇಳಿದ್ದೇನೆ, ನಮ್ಮ ಹಿರಿಯರೆಲ್ಲ ಹೇಳುದು, ಅಜ್ಜಿ ಹೇಳುವ ಕಥೆ ಕೇಳಿದ್ದೇನೆ. ಒಂದು ಜಿಜ್ಞಾಸೆ ಉಂಟು. ನಮ್ಮ ಸೈನ್ಸಿನಲ್ಲಿ, ವಿಜ್ಞಾನದಲ್ಲಿ ಏನು ಹೇಳ್ತಾರೆ ಕೇಳಿದ್ರೆ, ಭೂಮಿ 2 ಬಾರಿ ಕಕ್ಷೆಯಿಂದ ಜಾರಿ ಕೆಳಗೆ ಬಿದ್ದಿದೆ ಅಂತ ವಿಜ್ಞಾನ ಹೇಳುತ್ತದೆ. ಇದನ್ನು ಮತ್ತೆ ಮೇಲೆತ್ತಿ ಇಟ್ಟವರು ಯಾರು, ಹೇಗೆ ಬಂತು ಅಂತ ಯಾರಿಗೂ ವಿಜ್ಞಾನಕ್ಕೆ ಗೊತ್ತಿಲ್ಲ. ಅಂತೂ ಈ ಭೂಮಿಯ ಮೇಲ್ಪದರ ನೀರಿನಲ್ಲಿ ಮುಳುಗಿದೆ, 2 ಬಾರಿ ಮುಳುಗಿದೆ. 2 ಬಾರಿ ಮುಳುಗಿದ್ದನ್ನು ಮತ್ತೆ ಆ ಕಕ್ಷೆಯಲ್ಲಿ ತಂದು ನಿಲ್ಲಿಸುವ ಕೆಲಸ ಆಗಿದೆ. ಅದು ಹೇಗೆ ನಿಂತಿತು, ಯಾರು ನಿಲ್ಲಿಸಿದವ ನಮಗೆ ಗೊತ್ತಿಲ್ಲ. ಅದರ ಬಗ್ಗೆ ನಿಮ್ಮ ಪುರಾಣ ಏನು ಹೇಳುತ್ತದೆ ಅಂತ ನನ್ನ ಹತ್ರ ಕೇಳಿದ ವಿಜ್ಞಾನದ ವಿದ್ಯಾರ್ಥಿ. ನೀನು ಬಂದದ್ದು ತಡ ಆಯ್ತಪ್ಪ, ಸ್ವಲ್ಪ ಬೇಗ ಬರ್ತಿದ್ರೆ ಇವತ್ತು ಅದೇ ಕಥೆ ನಾನು ಹೇಳಿದ್ದು ಅಂತ ಅವನಿಗೆ ಹೇಳಿ ಮತ್ತೆ ಅವನಿಗೆ ವಿವರಣೆ ಕೊಟ್ಟೆ. ನಮ್ಮ ಪುರಾಣಗಳಲ್ಲಿಯೂ ಕೂಡ 2 ಬಾರಿ ಈ ಭೂಮಿ ತನ್ನ ಕಕ್ಷೆಯಿಂದ ಕಳಚಿಕೊಂಡು ನೀರಿನ ಒಳಗೆ ಮುಳುಗಿದ್ದನ್ನು ಭಗವಂತ ವರಾಹ ರೂಪವನ್ನು ತಾಳಿ ಮತ್ತೆ ಮೇಲಕ್ಕೆತ್ತಿದ ಅಂತ ಹೇಳ್ತಾರೆ. ಇದು ಸೃಷ್ಟಿಯ ಆದಿಯಲ್ಲಿ ನಡೆದಂತಹ ಒಂದು ಘಟನೆ. ಇದಕ್ಕೆ ಆದಿ ಹಿರಣ್ಯಾಕ್ಷ ಅಥವಾ ಆದಿ ವರಾಹ, ಅವನನ್ನು ಯಜ್ಞವರಾಹ ಅಂತ ಕರೀತಾರೆ. ಆ ವರಾಹ ಭೂಮಿಯನ್ನು ಮೇಲಕ್ಕೆತ್ತಿ ತನ್ನ ಕಕ್ಷೆಯಲ್ಲಿ ನಿಲ್ಲಿಸಿದ. ದೇವತೆಗಳನ್ನುದ್ದೇಶಿಸಿ ಇನ್ನು ಸೃಷ್ಟಿ ಪ್ರಕ್ರಿಯೆಯನ್ನು ಮುಂದುವರಿಸಿ ಎಂದು ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಸೃಷ್ಟಿ ಪ್ರಕ್ರಿಯೆ ಮುಂದುವರಿಲಿ ಅಂತ ಆದೇಶ ಕೊಟ್ಟ. ತನ್ನ ಶರೀರದ ಒಂದೊಂದು ಅವಯವಗಳಿಂದ ಯಜ್ಞಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಸೃಷ್ಟಿಸಿಕೊಟ್ಟ. ಆ ಮುಖೇನ ಯಜ್ಞವರಾಹ ಎಂಬುದಾಗಿಯೂ ಕರೆಸಿಕೊಂಡ. ಇದು ಮೊದಲನೆಯ ಅವತಾರ. ಎರಡನೆಯದಾಗಿ ಯಜ್ಞ ಎಂಬ ಹೆಸರಿನಿಂದಲೇನೆ ಭಗವಂತ ಅವತರಿಸಿತ್ತು. ಯಜ್ಞಾವತಾರ ಅಂತಲೇ ಹೆಸರು. ರುಚಿ ಪ್ರಜಾಪತಿ ಅಂತ ಒಬ್ಬ ಬ್ರಹ್ಮನ ಮಗ. ಬ್ರಹ್ಮದೇವನಿಗೆ ಪ್ರಧಾನವಾಗಿ 9 ಮಂದಿ ಮಕ್ಕಳು. ಮೊದಲನೆಯ ಒಬ್ಬ ಮಗನನ್ನು ಹೊರತುಪಡಿಸಿ, ಆಮೇಲೆ 2 ಅವರನ್ನು ಹೊರತುಪಡಿಸಿ, ಆಮೇಲೆ ಮಾನಸ ಪುತ್ರರಾದಂತಹ ದೇವಋಷಿ ನಾರದರನ್ನು ಹೊರತುಪಡಿಸಿ, ಆಮೇಲೆ 4 ಮಂದಿ ಮಾನಸ ಪುತ್ರರು ಸನಕ, ಸನಂದನ, ಸನತ್ಸುಜಾತ, ಸನತ್ಕುಮಾರ ಇವರನ್ನು ಹೊರತುಪಡಿಸಿ ಪ್ರಜಾಪತಿಗಳು 9 ಮಂದಿ. ಮೊದಲನೆಯ ಪ್ರಜಾಪತಿ ಕರ್ದಮ ಪ್ರಜಾಪತಿ ಅಂತ. ಈ ಕರ್ದಮ ಪ್ರಜಾಪತಿಯನ್ನು ಹೊರತುಪಡಿಸಿ 9 ಮಂದಿ ಮಕ್ಕಳು. ಪುಲಹ, ಪುಲಸ್ತ್ಯ, ಕ್ರತು, ಭೃಗು, ವಸಿಷ್ಠ, ದಕ್ಷ, ಆಂಗೀರ, ಮರೀಚಿ, ಒಟ್ಟು 9 ಮಂದಿ ಮಕ್ಕಳು. ಆದಿಯಲ್ಲಿ ಬ್ರಹ್ಮನ ಮಗನಾಗಿ ಹುಟ್ಟಿದವ ಕರ್ದಮ ಪ್ರಜಾಪತಿ ಅಂತ. ಕರ್ದಮ ಪ್ರಜಾಪತಿ ಹತ್ರ ಭಗವಂತ ಹೇಳಿದ, ಯಜ್ಞನ ಅವತಾರದ ಕತೆ
ಹೇಳುವುದಕ್ಕಿಂತ ಮುಂಚೆ ಸ್ವಲ್ಪ ಪೂರ್ವಪೀಠಿಕೆಯಾಗಿ ಹೇಳಬೇಕಾಗ್ತದೆ. ಕರ್ದಮ ಪ್ರಜಾಪತಿಯಲ್ಲಿ ಬ್ರಹ್ಮ ಹೇಳಿದ ಭಗವಂತನ ಆದೇಶ ಆಗಿದೆ ಸೃಷ್ಟಿ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅಂತ. ಹಾಗಾಗಿ ನೀನು ಸೃಷ್ಟಿಯನ್ನು ಮುಂದುವರಿಸು. ಇದಕ್ಕಿಂತ ಪೂರ್ವಭಾವಿಯಾಗಿ ಬ್ರಹ್ಮ 9 ವಿಧ ಸೃಷ್ಟಿ ಮಾಡಿದ್ದಾನೆ. ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, ಆಮೇಲೆ ಏಕಾದಶ 11 ಇಂದ್ರಿಯಗಳು, ಅರುವಾಗ್ ಸ್ರೋತಸ್ಸುಗಳು, ಊರ್ಧ್ವ ಸ್ರೋತಸ್ಸುಗಳು, ತಿರ್ಯಕ್ ಸ್ರೋತಸ್ಸುಗಳು, ಊರ್ಧ್ವ ಸ್ರೋತಸ್ಸುಗಳು ಅಂತ 9 ವಿಧ ಸೃಷ್ಟಿಯಾಗಿದೆ. ಅದರ ಕಥೆಯನ್ನು ಮುಂದೆ ಹೇಳುತ್ತೇನೆ. ಅಂತೂ ಈ ಸೃಷ್ಟಿಯಲ್ಲಾದ ಮೇಲೆ ಕರ್ದಮ ಪ್ರಜಾಪತಿಯ ಸೃಷ್ಟಿಯಾಗಿ ಕರ್ದಮ ಪ್ರಜಾಪತಿಯಲ್ಲಿ ಚತುರ್ಮುಖ ಬ್ರಹ್ಮ ಹೇಳುತ್ತಾನೆ ಸೃಷ್ಟಿ ಪ್ರಕ್ರಿಯೆಯನ್ನು ಮುಂದುವರಿಸು. ಕರ್ದಮ ಪ್ರಜಾಪತಿ ಯೋಚನೆ ಮಾಡಿದ, ನಾನು ಸೃಷ್ಟಿ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅಂತಾದ್ರೆ ಸುಮ್ಮನೆ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೃಷ್ಟಿ ಮಾಡಲಿಕ್ಕೆ ಶಕ್ತಿ ಬೇಕು. ಶಕ್ತಿ ಹೇಗೆ ಸಾಧ್ಯ? ಶಕ್ತಿಮದ್ದು ಈಗಿನ ಶಕ್ತಿಮದ್ದು ತಗೊಳ್ತಿದ್ರು. ಶಕ್ತಿಮದ್ದಲ್ಲ, ನಾನು ತಪಸ್ಸು ಮಾಡಬೇಕು. ಭಗವಂತನ ಅನುಗ್ರಹವನ್ನು ಪಡ್ಕೊಂಡು ಆಮೇಲೆ ಸೃಷ್ಟಿ ಪ್ರಕ್ರಿಯೆಗೆ ಮುಂದುವರಿಬೇಕು. ದೇವರ ತೇನ ವಿನ ತೃಣಮಪಿನ ಚಲತಿ. ದೇವರ ದಯೆ, ದೇವರ ಅನುಗ್ರಹ ಇಲ್ಲದೆ ಏನು ಹುಲ್ಲುಗಡ್ಡಿಯನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಭಗವದ್ ಅನುಗ್ರಹದಿಂದ ಸೃಷ್ಟಿಯನ್ನು ಮುಂದುವರಿಸುವುದಕ್ಕೋಸ್ಕರ, ಭಗವಂತನ ಅನುಗ್ರಹಕ್ಕೋಸ್ಕರ ತಪಸ್ಸು ಮಾಡ್ತೇನೆ ಅಂತ ತಪಸ್ಸು ಮಾಡಲಿಕ್ಕೆ ಕರ್ದಮ ಪ್ರಜಾಪತಿ ಹೋದವನೇ 10,000 ವರ್ಷ ತಪಸ್ಸನ್ನು ಮಾಡ್ತಾರೆ. ಇಷ್ಟಾದಾಗ ಚತುರ್ಮುಖ ಬ್ರಹ್ಮ ಮತ್ತೊಂದು ಸೃಷ್ಟಿಯನ್ನು ಮಾಡಿದ. ತನ್ನ ಎಡಭಾಗದಿಂದ ಮನು ಚಕ್ರವರ್ತಿಯನ್ನು, ಬಲಭಾಗದಿಂದ ಶತರೂಪಾದೇವಿ ಎಂಬ ಹೆಣ್ಣನ್ನು ಸೃಷ್ಟಿ ಮಾಡಿದ. ಸೃಷ್ಟಿ ಆಗುವಾಗಲೇ ಅವನು ಚಕ್ರವರ್ತಿ. ಅವನಿಗೆ ಮನು ಚಕ್ರವರ್ತಿ ಅಂತ ಹೆಸರು. ಒಟ್ಟು 14 ಮಂದಿ ಮನುಗಳಿದ್ದಾರೆ. ಅದರಲ್ಲಿ ಇವನು ಮೊದಲನೆಯ ಮನು ಚಕ್ರವರ್ತಿ. ಅವನ ಹೆಂಡತಿ ಶತರೂಪಾದೇವಿ ಅಂತ. ಈ ನಮ್ಮಲ್ಲಿ ಕೆಲವು ಕಡೆಗಳಲ್ಲಿ, ನಾಟಕಗಳಲ್ಲಿ, ಪಿಕ್ಚರಿ ಧಾರಾವಾಹಿಗಳಲ್ಲಿ, ಕೆಲವು ಯಕ್ಷಗಾನದಲ್ಲಿ ಒಂದು ಕಥೆ ಇದೆ. ಬ್ರಹ್ಮ ತನ್ನ ಮಗಳನ್ನು ಮದುವೆಯಾದ, ಇದು ಬಹುದೊಡ್ಡ ಅಪರಾಧ, ಆಕ್ಷೇಪ ಮಾಡ್ತಾರೆ. ನೀವೆಲ್ಲ ಕೇಳಿರ್ಲಿಕ್ಕೆ ಸಾಕಿ ಒಂದು ಕಥೆ, ಮಗಳನ್ನೇ ಮದುವೆ ಆದದ್ದು ಕಥೆ. ಇದಕ್ಕೆ ಏನು ಅರ್ಥ? ಇದಕ್ಕೆ ಆಂತರ್ಯ ಏನಿದ್ರೆ ಸಂದೇಶ ಏನು? ಇದು ಏನು ಕಥೆ ಏನು ಹೇಳ್ತಾ ಇದೆ ನಿಜವಾಗಿ ಅಂತ ಕೇಳಿದ್ರೆ, ಇದಕ್ಕೆ ಪುರಾಣಗಳದರ ಚಿತ್ರಣವನ್ನು ಇತರ ಪುರಾಣಗಳು, ಯಾವ ಪುರಾಣದಲ್ಲಿ ಈ ಕಥೆ ಬಂದಿದೆ, ಭಾಗವತದಲ್ಲಿ ಬರಲಿಲ್ಲ, ಅದು ಬೇರೆ ಯಾವ ಪುರಾಣಗಳಲ್ಲಿ ಬಂದಿದೆ, ಅದಕ್ಕೆ ಬೇರೆ ಪುರಾಣಗಳು ಒಂದು ರೀತಿಯ ವ್ಯಾಖ್ಯೆ. ಯಾವತ್ತೂ ಕೂಡ ಒಂದು ಪುರಾಣ ಮತ್ತೊಂದು ಪುರಾಣಕ್ಕೆ ಹೊಂದಿಕೆಯಾಗಿರುತ್ತದೆ. ಸಂಶಯ ಬಂದಾಗ ಸಂಶಯ ನಿರ್ವಹಣೆಗೋಸ್ಕರ, ನಿಬರ್ಹಣಕ್ಕೋಸ್ಕರ ಮತ್ತೊಂದು ಪುರಾಣದ ಅಧ್ಯಯನವನ್ನು ಮಾಡಬೇಕು ಅಂತ ನಿಯಮ. ಬ್ರಹ್ಮ ಮಗಳನ್ನು ಮದುವೆ ಆದದ್ದು ಅಂತ ಹೇಳಿದ್ರೆ ಅವಳು ಮಗಳು ಹೇಗೆ ಅಂತ ಮೊದಲು ಯೋಚನೆ ಮಾಡಬೇಕು. ಬ್ರಹ್ಮನಿಗೆ ಮಗಳು ಹೇಗೆ ಆದಳು? ಬ್ರಹ್ಮನಿಗೆ ಮಗಳಾದದ್ದು ಹೇಗೆ ಅಂತ ಕೇಳಿದ್ರೆ, ಬ್ರಹ್ಮ ತನ್ನ ಮಡದಿಯನ್ನು ಸೇರಿ ಆಕೆ 9 ತಿಂಗಳು ಗರ್ಭವತಿಯಾಗಿ 10ನೇ ತಿಂಗಳು ಮಗುವನ್ನು ಹೆತ್ತು, ಆಮೇಲೆ ಆಕೆಯ ಮೊಲೆ ಹಾಲುಣಿಸಿ ಸಾಕಿ ಸಲಹಿ ದೊಡ್ಡವಳನ್ನಾಗಿ ಮಾಡಿ, ಇವನು ಅವಳನ್ನು ದೊಡ್ಡವಳು ಮಾಡುವುದಕ್ಕೋಸ್ಕರ ದುಡಿದು ಸಂಪಾದನೆ ಮಾಡಿ ತಂದು ಅವಳನ್ನು ದೊಡ್ಡವಳನ್ನಾಗಿ ಮಾಡಿ, ನನ್ನ ಮಗಳು ದೊಡ್ಡವಳಾಗಿದ್ದಾಳೆ, ಅವಳಿಗೆ ಮದುವೆ ಮಾಡಬೇಕು. ಯಾರು ಮದುವೆ ಆಗೋದು? ನಾನೇ ಮದುವೆ ಆಗ್ತೇನೆ. ಆ ರೀತಿ ಮದುವೆ ಆದದ್ದಲ್ಲ, ಆ ರೀತಿಯ ಮಗಳೂ ಅಲ್ಲ. ಮತ್ತೆ ಹೇಗೆ ಮಗಳು ಅಂತ ಕೇಳಿದ್ರೆ, ಸೃಷ್ಟಿ ಪ್ರಕ್ರಿಯೆ ಮುಂದುವರಿಸುವುದಕ್ಕೋಸ್ಕರ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿದ. ಯಾತಕ್ಕೋಸ್ಕರ ಸೃಷ್ಟಿ ಮಾಡಿದ? ಸೃಷ್ಟಿ ಪ್ರಕ್ರಿಯೆ ಮುಂದುವರಿಸುವುದಕ್ಕೋಸ್ಕರವೇ ಒಂದು ಹೆಣ್ಣಿನ ಸೃಷ್ಟಿ ಮಾಡಿದ. ಆಕೆಯನ್ನು ಏನೊಂದು ಸೃಷ್ಟಿ ಮಾಡಿದ? ನನಗೆ ಒಬ್ಬ ಹೆಂಡತಿ ಬೇಕು. ಯಾವ ರೀತಿ? ನಾನೇ ಹುಟ್ಟಿಸ್ತೇನೆ ಆಕೆಯನ್ನು ಹೇಳಿ ತನ್ನ ಶಕ್ತಿಯಿಂದ, ತಪಶಕ್ತಿಯಿಂದ ಹೆಣ್ಣನ್ನು ಸೃಷ್ಟಿ ಮಾಡಿದ. ತಾನೇ ಸೃಷ್ಟಿ ಮಾಡಿದ ಕಾರಣ ಅದು ಅವನ ಮಗಳು ಅಂತ ಪ್ರಸಿದ್ಧಿ. ಯಾವುದೇ ಒಂದು ವಸ್ತುವನ್ನು ಯಾರು ಸೃಷ್ಟಿ ಮಾಡ್ತಾರೋ ಅವನಿಗೆ ಸಂಬಂಧಪಟ್ಟದ್ದು, ಅವನ ಮಗು, ಅವನ ಮಗಳು ಅಂತ ಆಗ್ತದೆ. ಇದು ತಾನೇ ಸೃಷ್ಟಿ ಮಾಡಿದಾದ ಕಾರಣ ಅವನ ಮಗಳು ಅಂತ ಪ್ರತೀತಿ ಬಂತು. ಆದರೆ ಬ್ರಹ್ಮ ಹೇಳ್ತಾನೆ, ಮಗಳೆಂಬ ಭಾವದಿಂದ ಸೃಷ್ಟಿ ಮಾಡಿದ್ದಲ್ಲ, ನನಗೆ ಹೆಂಡತಿ ಬೇಕು ಅಂತ ಸೃಷ್ಟಿ ಮಾಡಿದ್ದು, ಹಾಗಾಗಿ ನೀ ನನ್ನ ಹೆಂಡತಿ ಅಂತ. ಭಾಗವತದಲ್ಲಿ ಇಲ್ಲ. ಪ್ರಸಕ್ತ ವಿಷಯ ನೆನಪಾಯಿತು, ಒಂದು ಸಂಶಯ, ಆ ರೀತಿಯ ಒಂದು ದೋಷಗಳು ಮನಸ್ಸಿನಲ್ಲಿತ್ತು ಅಂತಾದ್ರೆ ನಾಳೆ ಯಾರಾದ್ರೂ ಆಕ್ಷೇಪ ಮಾಡುವಾಗ ಉತ್ತರ ಕೊಡಲಿಕ್ಕೆ ನಮಗೆ ಗೊತ್ತು ಬೇಕು. ಅದಕ್ಕೋಸ್ಕರ ಅದನ್ನು ಹೇಳಿದ್ದು. ಈ ರೀತಿ ಭಾಗವತದ ಕಥೆಯ ಪ್ರಕಾರ ಚತುರ್ಮುಖ ಬ್ರಹ್ಮ ಮನು ಚಕ್ರವರ್ತಿಯನ್ನು, ಶತರೂಪಾದೇವಿಯನ್ನು ಸೃಷ್ಟಿ ಮಾಡಿದ. ಅವರಿಬ್ರು ಈಗ ನೋಡಿ, ಆಗದ ಹಾಗೆ ಆಕ್ಷೇಪ ಇಲ್ಲಿ ಬರ್ತದೆ. ಅವರಿಬ್ರು ಯಾರಾಯ್ತು? ಬ್ರಹ್ಮನಿಂದಲೇ ಹುಟ್ಟಿದವರು, ಅಣ್ಣ ತಂಗಿಯರಲ್ವಾ, ಅಥವಾ ಅಕ್ಕ ತಮ್ಮ ಅಂತ ಹೇಳಬೇಕು. ಇಬ್ಬರೂ ಹುಟ್ಟಿದ್ದು ಯಾರಿಂದ? ಬ್ರಹ್ಮನಿಂದ. ಆದರೆ ಹೇಗೆ ಹುಟ್ಟಿದ್ರು? ಗಂಡ ಹೆಂಡತಿಯರಾಗೇ ಹುಟ್ಟಿದ್ರು. ಆದ ಕಾರಣ ಅವರಿಬ್ರು ಅಣ್ಣ ತಂಗಿ, ಅಕ್ಕ ತಮ್ಮ ಅಂತ ಹೇಳಲಿಕ್ಕಿಲ್ಲ.
ಆ ಮನು ಚಕ್ರವರ್ತಿ ಮತ್ತು ಶತರೂಪಾದೇವಿಯರಿಗೆ 9 ಮಂದಿ ಹೆಣ್ಣು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು, ಒಟ್ಟಿಗೆ 5 ಮಕ್ಕಳು. ಮನು ಚಕ್ರವರ್ತಿಗೆ ಶತರೂಪಾದೇವಿಗೆ 5 ಮಂದಿ ಮಕ್ಕಳು, 3 ಹೆಣ್ಣು 2 ಗಂಡು. ಅದರಲ್ಲಿ ಆಕೂತಿ, ದೇವಹೂತಿ, ಪ್ರಸೂತಿ ಎಂಬುದಾಗಿ 3 ಮಂದಿ ಹೆಣ್ಣು ಮಕ್ಕಳು. ಉತ್ತಾನಪಾದ, ಪ್ರಿಯವ್ರತ ಎಂಬುದಾಗಿ 2 ಗಂಡು ಮಕ್ಕಳು. ಅವರ ಕಥೆ ಮುಂದೆ ನೆನಪಿಟ್ಕೊಳ್ಳಿ, ಮುಂದೆ ಆ ಕಥೆಗಳು ಬೇಕಾಗ್ತವೆ. ಈ ರೀತಿ ಬ್ರಹ್ಮನ 9 ಮಂದಿ ಮಕ್ಕಳಲ್ಲಿ, ಇದು ಆ ಕಥೆ ಅಲ್ಲೇ ಇರಲಿ, ಇಲ್ಲಿ ಬ್ರಹ್ಮನ 9 ಮಂದಿ ಮಕ್ಕಳಲ್ಲಿ ರುಚಿ ಪ್ರಜಾಪತಿ ಅಂತ ಒಬ್ಬನಿಗೆ ಈ ಮನು ಚಕ್ರವರ್ತಿಯ ಒಬ್ಬಳು ಮಗಳು ಆಕೂತಿಯನ್ನು ಮದುವೆ ಮಾಡಿ ಕೊಡ್ತಾರೆ. ರುಚಿ ಪ್ರಜಾಪತಿ, ಇಲ್ಲಿಯೂ ಮತ್ತೆ ಗೊಂದಲ ಆಯಿತು. ಬ್ರಹ್ಮನ ಮಕ್ಕಳು 9 ಮಂದಿ, ಅದರಲ್ಲಿ ಒಬ್ಬ ರುಚಿ ಪ್ರಜಾಪತಿ. ರುಚಿ ಪ್ರಜಾಪತಿಗೆ ಯಾರನ್ನು ಕೊಟ್ಟದ್ದು? ಮನು ಚಕ್ರವರ್ತಿಯ ಮಗಳನ್ನು ಆಕೂತಿಯನ್ನು. ದೇವಹೂತಿ, ಪ್ರಸೂತಿ, ಆಕೂತಿ, 3ರಲ್ಲಿ ಆಕೂತಿ ರುಚಿ ಪ್ರಜಾಪತಿಗೆ ಕೊಟ್ಟದ್ದೇನಾಯ್ತು? ಈಗ ಚಿಕ್ಕಪ್ಪನನ್ನು ಮದುವೆ ಮಾಡಿಕೊಂಡ ಹಾಗಾಯ್ತು. ಅದಕ್ಕೆ ಹೇಳಿದ್ದು, ಬ್ರಹ್ಮ ತನ್ನ ಮಗಳನ್ನು ಮದುವೆಯಾದ ಅಂತ ಹೇಳತಕ್ಕಂತಹದ್ದು ಚತುರ್ಮುಖ ಬ್ರಹ್ಮನಿಗೆ ಸಂಬಂಧಪಟ್ಟ ಕಥೆ ಅಲ್ಲ. ಮಗಳನ್ನು ಮದುವೆಯಾದದ್ದು ಅಂತ ಹೇಳಿದ್ರೆ ತನ್ನ ಮಗನ ಮಗಳನ್ನು ಅದು ಸಹಜವಾಗಿಯೇ ನಮಗೆ ಶಂಕೆ ಬರ್ತದೆ, ಇದು ಹೇಗೆ ಸಾಧ್ಯ ವಿಚಿತ್ರ ಕಥೆಗಳು ಅಂತ. ಯಾವ ವೈಚಿತ್ರ್ಯವೂ ಇದರಲ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವರ ಸಂಬಂಧ ಮನುಷ್ಯರ ಸಂಬಂಧದ ಹಾಗೆ ಮೈಥುನದಿಂದ ಗಂಡ ಹೆಂಡತಿಯರ ಸಂಪರ್ಕದಿಂದ ಹೆತ್ತು ಹೊತ್ತು ಸಾಕಿ ಸಲಹಿ ಉಂಟಾದಂತಹ ಸೃಷ್ಟಿ ಅಲ್ಲ. ಅವರೆಲ್ಲ ಹುಟ್ಟಿದ್ದು ಯಾತಕ್ಕೋಸ್ಕರ ಕೇಳಿದ್ರೆ ಮುಂದಿನ ಪ್ರಜಾ ಸಂತತಿಯನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ಹುಟ್ಟುವಾಗಲೇ ಗಂಡ ಹೆಂಡತಿಯರಾಗೇ ಸೃಷ್ಟಿಯಾದವರಾದ ಕಾರಣ ಅವರನ್ನು ಮಗಳನ್ನು ಮದುವೆಯಾದ, ಅಣ್ಣನ ಮಗಳನ್ನು ಮದುವೆಯಾದ, ಚಿಕ್ಕಪ್ಪನನ್ನು ಮದುವೆಯಾದ್ಲು, ತನ್ನ ಮಗಳನ್ನೇ ಈ ರೀತಿಯ ಕಲ್ಪನೆಯನ್ನೇ ಮಾಡಲಿಕ್ಕೆ ಅವಕಾಶ ಇಲ್ಲ. ಆ ರೀತಿ ನೋಡುವಾಗ ಚತುರ್ಮುಖ ಬ್ರಹ್ಮನ 9 ಮಂದಿ ಮಕ್ಕಳಲ್ಲಿ ರುಚಿ ಪ್ರಜಾಪತಿಯನ್ನು ಮನುಚಕ್ರವರ್ತಿಯ ಮಗಳಾದ ಆಕೂತಿ ಮದುವೆಯಾಗುತ್ತಾಳೆ. ಅವರಿಬ್ಬರ ದಾಂಪತ್ಯದಲ್ಲಿ ಅವನ ತಪಸ್ಸಿಗೆ ಒಲಿದು ಭಗವಂತ ಯಜ್ಞನಾಮಕನಾಗಿ ಅವತಾರ ಮಾಡ್ತಾನೆ. ಸೃಷ್ಟಿ ಪ್ರಕ್ರಿಯೆ ಮುಂದುವರಿತಾ ಉಂಟು. ನಾನಾ ವಿಧದ ಸೃಷ್ಟಿಯನ್ನು ಮಾಡುವಾಗ 2 ದೈತ್ಯರ ಸೃಷ್ಟಿಯಾಯಿತು. ಈ ದೈತ್ಯರು ಮನುಚಕ್ರವರ್ತಿಯನ್ನು ತಿನ್ಲಿಕ್ಕೆ ಅಂತ ಬರ್ತಾರೆ. ತಿನ್ಲಿಕ್ಕೆ ಅಂತ ಬಂದಾಗ ಈ ಮನುಚಕ್ರವರ್ತಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ಯಾವ ಹೆಸರಿನಿಂದ? ಯಜ್ಞನಾಮಕ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ಭಗವಂತನಿಗೆ ಯಾವ ಹೆಸರಿನಿಂದ ಬೇಕಾದರೂ ಅವನನ್ನು ಕರಿಬಹುದು. ಸರ್ವೇ ಸಾಮಾನ್ಯ ವಿಷ್ಣು ಸಹಸ್ರನಾಮ ಗೊತ್ತಿದೆ ಅಂತ ಭಾವಿಸ್ತೇನೆ. ಏನು ಹೇಳ್ತಾರೆ ವಿಷ್ಣು ಸಹಸ್ರನಾಮದಲ್ಲಿ? ಯಜ್ಞೋ ಯಜ್ಞಪದರ್ಯಜ್ವಾ ಯಜ್ಞಾಂಗೋ ಯಜ್ಞವಾಹನಃ. ಭಗವಂತನಿಗೆ ಯಜ್ಞ ಅಂತ ಹೆಸರಿದೆ. ಮನುಚಕ್ರವರ್ತಿಗೆ ಏನೋ ಭಾವನೆ ಬಂತು, ಆ ಹೆಸರಿನಿಂದ ಸ್ತೋತ್ರ ಮಾಡಿದ. ಮನುಚಕ್ರವರ್ತಿ ಯಾವ ಸ್ತೋತ್ರವನ್ನು ಮಾಡಿದನೋ ಆ ಸ್ತೋತ್ರವೇ ಈಶಾವಾಸ್ಯೋಪನಿಷತ್ತು ಅಂತ ಪ್ರಸಿದ್ಧವಾಯಿತು. ಈಶಾವಾಸ್ಯಪಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಪುಂಜೀತಾಹಮಾಗೃತ ಕಸ್ಯ ಸ್ವಿಧನಂ. ಅದ್ಭುತವಾದಂತಹ ಸಂದೇಶ. ಸಮಸ್ತ ಚರಾಚರ ಪ್ರಪಂಚ ಏನಿದೆ ಇದು ಭಗವಂತನದ್ದು. ಈಶಾವಾಸ್ಯಪಿದಂ ಸರ್ವಂ, ಇದೆಲ್ಲವೂ ಭಗವಂತನ ಮನೆ. ನಾವು ನನ್ನ ಜಾಗ ನನ್ನ ಮನೆ ಅಂತ ಹೇಳಿಕೊಂಡು ಎಲ್ಲ ಬೇಲಿ ಹಾಕೊಂಡು ಅಗರ ಹಾಕೊಂಡು ಒಂದೊಂದು ಇಂಚಿಗೋಸ್ಕರ ಸುಪ್ರೀಂ ಕೋರ್ಟಿನೊಳಗೆ ಗಲಾಟೆ ಕತ್ತಿ ಕುಡರೆ ಹಿಡ್ಕೊಂಡು ಸುಪ್ರೀಂ ಕೋರ್ಟಿನೊಳಗೆ ಹೋಗ್ತೇವೆ. ಶಾಸ್ತ್ರ ಹೇಳ್ತದೆ ಯಾವುದು ನನ್ನದಲ್ಲ. ಮುಂದೆ ಜಡಭರತರ ಹೂಗುಣ ಸಮಾಜದಲ್ಲಿ ಹೃದಯಂಗಮವಾಗಿ ಅದನ್ನು ವರ್ಣನೆ ಮಾಡ್ತಾರೆ. ಯಾವುದೂ ನನ್ನದಲ್ಲ, ನನ್ನ ಅಪ್ಪನದ್ದು ಅಲ್ಲ, ನನ್ನ ಮಕ್ಕಳಿಗೂ ಅಲ್ಲ. ನಾವೆಲ್ಲ ಭಗವಂತನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ. ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್. ಅವನು ಕೊಟ್ಟದ್ದನ್ನು ಅನುಭವಿಸಬೇಕು. ತೇನ ತ್ಯಕ್ತೇನ ಭುಂಜೀತಾಹ. ಭಗವಂತ ಎಷ್ಟು ಕೊಡ್ತಾನೋ ಅಷ್ಟರಲ್ಲಿ ಜೀವಿಸಬೇಕು, ಅಷ್ಟನ್ನು ಅನುಭವಿಸಬೇಕು. ಮಾಗೃದಃ ಕಸ್ಯ ಸ್ವಿಧನಂ. ಅದಕ್ಕಿಂತ ಹೆಚ್ಚಿನದ್ದಾಗಿ ಅಪೇಕ್ಷಿಸಿದಿ ಎಂದಾದಲ್ಲಿ ಸ್ಥೇನ ಏವ ಸಹ, ಇನ್ನೊಬ್ಬ ದೊಡ್ಡ ಕಳ್ಳ ಅಂತ ಕರೆಸಿಕೊಳ್ಳುತ್ತಿ. ನಿನ್ನ ಯೋಗ್ಯತೆ ಎಷ್ಟು ಅಷ್ಟನ್ನು ಮಾತ್ರ ನಿನಗೆ ಕೊಡ್ತೇನೆ, ಅಷ್ಟನ್ನು ಮಾತ್ರ ಅನುಭವಿಸು. ಅದಕ್ಕಿಂತ ಹೆಚ್ಚಿನದ್ದನ್ನು ಪಡ್ಕೊಳ್ಳುವ ಆಸೆ ಪ್ರಯತ್ನವನ್ನು ಅತಿರೇಕ ಪ್ರಯತ್ನವನ್ನು ಮಾಡಿ ಬಲಾತ್ಕಾರವನ್ನು ಮಾಡ್ತೀಯೋ ನೀನು ಕಳ್ಳ ಅಂತ ಕರೆಸಿಕೊಳ್ತೀ ಅಂತ ಉಪನಿಷತ್ತು ಎಚ್ಚರಿಕೆ ಕೊಡ್ತದೆ. ಅಂತಹ ಉಪನಿಷತ್ತಿನ ಸ್ತೋತ್ರವನ್ನು ಮಾಡಿ ಮನುಚಕ್ರವರ್ತಿ
ಅಗ್ನೇನ ಯಾ ಸುಪತಾರಾಯೇ ಅಸ್ಮಾನ್ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಆಗ ಭಗವಂತ ಯಜ್ಞನಾಮಕನಾಗಿ ಅವನ ಮುಂದೆ ಪ್ರಕಟಗೊಂಡು, ಹೇಗೆ ಪ್ರಕಟಗೊಂಡ? ತನ್ನ ಮಗಳಲ್ಲಿಯೇ ಅವತಾರ ಮಾಡಿದ. ಯಾರ ಮಗಳು? ಆಕೂತಿಯಲ್ಲಿ, ಮನುಚಕ್ರವರ್ತಿಯ ಮಗಳು ಆಕೂತಿಯಲ್ಲಿಯೇ ಭಗವಂತ ಯಜ್ಞನಾಮಕನಾಗಿ ಅವತರಿಸಿದ್ದ. ಆ ಯಜ್ಞನಾಮಕನಾದ ಭಗವಂತ ಇವನ ಮುಂದೆ ಬಂದು ಮನುಚಕ್ರವರ್ತಿಯನ್ನು ರಾಕ್ಷಸರು ತಿನ್ನಲಿಕ್ಕೆ ಬಂದಾಗ ಅವರ ರಕ್ಷಣೆಯನ್ನು ಮಾಡಿದ. ಯಜ್ಞನಾಮಕನಾಗಿದ್ದುಕೊಂಡು ರುಚಿ ಪ್ರಜಾಪತಿಗೂ ಆಕೂತಿ ದೇವಿಯರಿಗೂ ತತ್ವೋಪದೇಶವನ್ನು ಮಾಡಿ ಅವರಿಗೆ ಮೋಕ್ಷವನ್ನು ಕೊಟ್ಟಂತಹ ರೂಪ, ಮನುಚಕ್ರವರ್ತಿಯನ್ನು ಅಸುರರಿಂದ ರಕ್ಷಣೆ ಮಾಡಿದಂತಹ ರೂಪ ಯಜ್ಞನಾಮಕ ಭಗವಂತನ ರೂಪ. ಅದು ಎರಡನೆಯ ಅವತಾರ. ಮೂರನೆಯದಾಗಿ ಕಪಿಲ ಎಂಬಂತಹ ಒಂದು ಭಗವಂತನ ಅವತಾರ, ಕಪಿಲಾವತಾರ ಅಂತ ಕರೀತಾರೆ. ಇದೂ ಕೂಡ ಕರ್ದಮ ಪ್ರಜಾಪತಿ ದೇವಹೂತಿಯರ ದಾಂಪತ್ಯದಲ್ಲಿ. ಈಗ ಮನುಚಕ್ರವರ್ತಿಗೆ 3 ಮಂದಿ ಹೆಣ್ಣು ಮಕ್ಕಳು ಅಂತ ಹೇಳಿದ್ದೇವೆ. ಈ 3 ಮಂದಿ ಹೆಣ್ಣು ಮಕ್ಕಳಲ್ಲಿ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗಳು ಮದುವೆ ಆಗುತ್ತಾರೆ. ಕರ್ದಮ ಪ್ರಜಾಪತಿಗಳು ಮೊದಲ ಮಗ ಬ್ರಹ್ಮದೇವರದ್ದು. ತಪಸ್ಸಿಗೆ ಅಂತ ಹೋಗಿದ್ರು. ತಪಸ್ಸು ಪೂರ್ಣವಾದಾಗ ಭಗವಂತವರ ಮುಂದೆ ಪ್ರಕಟಗೊಂಡ. ಏನು ಬೇಕು? ನನ್ನ ತಂದೆ ಚತುರ್ಮುಖ ಬ್ರಹ್ಮನ ಆದೇಶ ಆಗಿದೆ, ಸೃಷ್ಟಿ ಪ್ರಕ್ರಿಯೆ ಸೃಷ್ಟಿ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಯೋಗ್ಯಳಾದಂತಹ ಕನ್ಯೆ ಬೇಕು. ಅದಕ್ಕೆ ಅನುಕೂಲಕರವಾದಂತಹ ಕನ್ಯೆಯನ್ನು ನಿನಗೆ ಅನುಗ್ರಹಿಸಬೇಕು ಅಂತ ಕರ್ದಮ ಪ್ರಜಾಪತಿಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು. ಸರಿ, ನಿನಗೆ ಯೋಗ್ಯಳಾದಂತಹ ಕನ್ಯೆ ಸದ್ಯದಲ್ಲಿ ನಿನ್ನ ಬಳಿಗೆ ಬರ್ತಾಳೆ ಅಂತ ಭಗವಂತ ಅನುಗ್ರಹ ಮಾಡಿ ಹೋದ. ಕರ್ದಮ ಪ್ರಜಾಪತಿಗಳು ತಪಸ್ಸು ಮಾಡಿ 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 ಅತ್ಯಂತ ಜೀರ್ಣವಾದ ದೇಹ, ಎಲುಬು ಮತ್ತೆ ಚರ್ಮ ಬಿಟ್ಟರೆ ಬೇರೆ ಏನೂ ಇಲ್ಲ ಅವರ ದೇಹದಲ್ಲಿ. ನೀಳವಾದ ಜಟಗಟ್ಟಿದ ಗಡ್ಡಗಳು, ಕೂದಲುಗಳು, ಅತ್ಯಂತ ವೃದ್ಧಾಪ್ಯ, ಹಣ್ಣು ಮುದುಕ. ಅಂತಹ ಕರ್ದಮ ಪ್ರಜಾಪತಿ ಅಷ್ಟು ವೃದ್ಧಾಪ್ಯ ಬಂದಿದ್ರೂ ಕೂಡ ತಪಶ್ಚರ್ಯೆಯಿಂದಾಗಿ ಅದ್ಭುತವಾದ ತೇಜಸ್ಸು ಅವರಲ್ಲಿ ಎದ್ದು ಕಾಣುತ್ತಾ ಇತ್ತು. ಅಂತಹ ಕರ್ದಮ ಪ್ರಜಾಪತಿಗಳನ್ನು ನಾನು ಮದುವೆ ಆಗುತ್ತೇನೆ ಅಂತ ದೇವಹೂತಿ ಬರ್ತಾಳೆ. ಯಾರು ದೇವಹೂತಿ? ಮನುಚಕ್ರವರ್ತಿಯ ಮತ್ತೊಬ್ಬ ಮಗಳು ಆಕೂತಿ, ಪ್ರಸೂತಿ, ದೇವಹೂತಿ ಅಂತ. ಆಕೂತಿಯನ್ನು ರುಚಿ ಪ್ರಜಾಪತಿ ಮದುವೆಯಾದ, ಅಲ್ಲಿ ಯಜ್ಞನಾಮಕನಾಗಿ ಭಗವಂತ ಅವತರಿಸಿದ. ದೇವಹೂತಿ ಕರ್ದಮ ಪ್ರಜಾಪತಿಯನ್ನು ನಾನು ಮದುವೆ ಆಗುತ್ತೇನೆ ಅಂತ ಬರ್ತಾಳೆ. ಚಕ್ರವರ್ತಿಯ ಮಗಳು ಮದುವೆಯಾದದ್ದು ಯಾರನ್ನು? ಕಾಡಿನಲ್ಲಿ ಗೆಡ್ಡೆಗೆನಸು ತಿಂದುಕೊಂಡು ತಪಶ್ಚರ್ಯೆಯಲ್ಲಿಯೇ ಜೀವನವನ್ನು ಸವಿಸಿರತಕ್ಕಂತಹ ಹಣ್ಣು ಮುದುಕನಾದಂತಹ ಕರ್ದಮ ಪ್ರಜಾಪತಿಯನ್ನು. ಅವಳು ಒಪ್ಪಿಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಅವನು ಚಕ್ರವರ್ತಿ ಆಯಿತು ಅಂತ ಹೇಳಿದ. ಒಪ್ಪಿಕೊಂಡ, ಮದುವೆಯಾಯಿತು. 100 ವರ್ಷಗಳ ಕಾಲ ತಾನು ಬಾಲ್ಯಾವಸ್ಥೆ, ಕೌಮಾರಾವಸ್ಥೆಯ ಯುವತಿಯಾಗಿದ್ದುಕೊಂಡು, ಕುಮಾರಿಯಾಗಿದ್ದುಕೊಂಡು ಆ ವೃದ್ಧರ ಸೇವೆಯನ್ನು 100 ವರ್ಷಗಳ ಕಾಲ ಮಾಡ್ತಾಳೆ. ಅನನ್ಯವಾದ ಪತಿಶುಶ್ರೂಷೆಯನ್ನು ದೇವಹೂತಿ ಮಾಡ್ತಾಳೆ. ಅದರಿಂದ ಅವಳನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಕರ್ದಮ ಪ್ರಜಾಪತಿಗಳು ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಕೊನೆಯಲ್ಲಿ ಕೇಳುತ್ತಾರೆ, ನಿನಗೇನು ಬೇಕು? ಅನನ್ಯ ಭಕ್ತಿಯಿಂದ ನವಯೌವನದ ಯುವತಿಯಾಗಿದ್ದುಕೊಂಡು ಈ ವೃದ್ಧನ ಸೇವೆಯನ್ನು ಮಾಡಿದೆಯಲ್ಲ, ಪತಿವ್ರತೆಯಾಗಿದ್ದುಕೊಂಡು ಸೇವಿಸಿದೆಯಲ್ಲ, ನಿನಗೇನು ಬೇಕು ಕೇಳು, ಅನುಗ್ರಹಿಸ್ತೇನೆ ಅಂತ. ಆಗ ಆಕೆ ಹೇಳ್ತಾಳೆ, ಇಷ್ಟು ದಿವಸ ನಿಮ್ಮ ಸೇವೆಯನ್ನು ಮಾಡಿದ್ದೇನೆ, ನನಗೆ ಈಗ ತತ್ವೋಪದೇಶಕನಾದಂತಹ ಒಬ್ಬ ಮಗ ಬೇಕು. ಅಷ್ಟೇ ಅಲ್ಲದೆ ನಿಮ್ಮಿಂದ ದಾಂಪತ್ಯ ಸುಖವನ್ನು ಅನುಭವಿಸಬೇಕು ಅಂತ ಒಂದು ಬಯಕೆ ಉಂಟು. ಸಹಜವಾಗಿಯೇ ಕೇಳ್ತಾಳೆ. ಕೂಡಲೇ ಕರ್ದಮ ಪ್ರಜಾಪತಿ ತನ್ನ ತಪಶಕ್ತಿಯಿಂದ ಭೋಗ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ. ತಾನು ನವಯೌವನದ ರೂಪವನ್ನು ತನ್ನ ತಪಶಕ್ತಿಯಿಂದ ಸೃಷ್ಟಿಸಿಕೊಂಡ, ರೂಪವನ್ನು ಧಾರಣೆ ಮಾಡಿದ. ಧಾರಣೆ ಮಾಡಿ ಒಂದು ಕಂಡೀಷನ್ ಹಾಕ್ತಾನೆ ಮಾತ್ರ, ನಿನಗೆ ಸೃಷ್ಟಿ ಪ್ರಕ್ರಿಯೆಯನ್ನು ಮುಂದುವರಿಸುವುದಕ್ಕೋಸ್ಕರ ನಾನು ಮದುವೆಯಾದದ್ದು, ನಿನ್ನಿಂದ ಮಕ್ಕಳನ್ನು ಪಡೆದ ಬಳಿಕ ನಾನು ಸನ್ಯಾಸಿಯಾಗಿ ಹೋಗ್ತೇನೆ. ಆಯ್ತು ಅಂತ ಒಪ್ಪಿಕೊಳ್ಳುತ್ತಾಳೆ. ಆ ರೀತಿ ಅವರ ದಾಂಪತ್ಯ ನಡೀತದೆ. ತಾನು ನವಯುವಕನ ಶರೀರ ಧಾರಣೆ ಮಾಡ್ತಾನೆ. ಅನೇಕ ವರ್ಷಗಳ ಕಾಲ ಆ ಭೋಗ ಪ್ರಪಂಚದಲ್ಲಿ ವಿಹರಿಸ್ತಾರೆ. 9 ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗುವನ್ನು ದೇವಹೂತಿ ಪ್ರಸವಿಸ್ತಾಳೆ. ಆ ಗಂಡು ಮಗುವೆ ಭಗವಂತ ಕಪಿಲನಾಗಿ ಅವತರಿಸಿದ. ನಮಗೆ ಶಾಸ್ತ್ರ ಪ್ರಪಂಚದಲ್ಲಿ ಸಾಂಖ್ಯಶಾಸ್ತ್ರ ಅಂತ ಒಂದಿದೆ. ಆ ಸಾಂಖ್ಯಶಾಸ್ತ್ರವನ್ನು ರಚನೆ ಮಾಡಿದವ
ಕಪಿಲನಾಮಕ ಭಗವಂತ. ಹಾಗಾಗಿ ಸಾಂಖ್ಯಶಾಸ್ತ್ರಕ್ಕೆ ಕಪಿಲಶಾಸ್ತ್ರ ಅಂತಲೂ ಹೆಸರಿದೆ. ಅವನು ಹುಟ್ಟಿದ ತಕ್ಷಣ ಕರ್ದಮ ಪ್ರಜಾಪತಿ ಹೇಳ್ತಾನೆ, ಭಗವಂತ ನನ್ನ ಮಗನಾಗಿ ಹುಟ್ಟಿ ನನ್ನ ಜೀವನವನ್ನು ಪಾವನಗೊಳಿಸಿದೆ. ನನಗಿನ್ನು ಈ ಸಂಸಾರ ಸುಖ ಸಾಕು. ನಾನು ಕೊಟ್ಟ ಮಾತಿನಂತೆ ಎಷ್ಟು ಸಾಧ್ಯವೋ ಅಷ್ಟು ಸೃಷ್ಟಿ ಪ್ರಕ್ರಿಯೆಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದೇನೆ. ನಾನಿನ್ನು ತಪಸ್ಸಿಗೆ ಹೋಗ್ತೇನೆ, ನಿವೃತ್ತ ಜೀವನವನ್ನು ಅನುಸರಿಸ್ತೇನೆ, ನನಗೆ ಒಪ್ಪಿಗೆ ಕೊಡು, ನಿನ್ನ ತಾಯಿಯನ್ನು ನೀನು ನೋಡ್ಕೋ. ಭಗವಂತ ಆಯಿತು. ಕಪಿಲನಾಮಕ ಭಗವಂತವನಿಗೆ ಅನುಮತಿಯನ್ನು ಕೊಟ್ಟ. ಕರ್ದಮ ಪ್ರಜಾಪತಿ ಕಾಡಿಗೆ ಹೋಗುತ್ತಾನೆ ತಪಶ್ಚರ್ಯೆಗೆ ಅಂತ. ದೇವಹೂತಿಗೆ ತನ್ನ ಮಗನ ಮೇಲೆ ವಿಶೇಷವಾದ ಮಮತೆ, ಅದರ ಜೊತೆಗೇನೆ ಭಕ್ತಿ. ಯಾಕೆ? ಭಗವಂತನೇ ಕಪಿಲನಾಗಿ ತನ್ನ ಮನೆಯಲ್ಲಿ ಅವತರಿಸಿದ್ದಾನೆ. ಅವನನ್ನು ಮುಂದಿಟ್ಟುಕೊಂಡು ತಾಯಿ ಮಗನಲ್ಲಿ ನನಗೆ ಸಂಸಾರ ಬಂಧನದಿಂದ ಬಿಡುಗಡೆಯ ದಾರಿಯನ್ನು ತೋರಿಸು ಅಂತ ಪ್ರಾರ್ಥಿಸ್ತಾಳೆ. ಕಪಿಲನಾಮಕ ಭಗವಂತ ತನ್ನ ತಾಯಿ ದೇವಹೂತಿಗೆ ತತ್ವೋಪದೇಶವನ್ನು ಮಾಡುವ ಮುಖಾಂತರ ಆಕೆಯನ್ನು ಮೋಕ್ಷದ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತಾನೆ. ಇದು ಕಪಿಲನಾಮಕ ಭಗವಂತನ ಕಪಿಲಾವತಾರ, 3ನೇ ಅವತಾರ. 4ನೇಯದಾಗಿ ದತ್ತಾತ್ರೇಯ ಅವತಾರ ಅಂತ. ಈ ಕರ್ದಮ ಪ್ರಜಾಪತಿಗೆ ಭಗವಂತ ಕಪಿಲನಾಗಿ ಅವತರಿಸಿದ ಒಂದು ಗಂಡು ಮಗು, ಉಳಿದ 9 ಹೆಣ್ಣು ಮಕ್ಕಳು ಅಂತ ಹೇಳಿದೆಯಲ್ಲ. ಈ 9 ಹೆಣ್ಣು ಮಕ್ಕಳನ್ನು ಚತುರ್ಮುಖ ಬ್ರಹ್ಮನ 9 ಮಂದಿ ಮಕ್ಕಳು, ದಕ್ಷ, ಪುಲಹ, ಪುಲಸ್ತ್ಯ, ಕ್ರತು, ಭೃಗು, ಅಂಗೀರ, ಮರೀಚ, ಇವರೆಲ್ಲ 9 ಮಂದಿ ಹೆಸರು ಹೇಳಿದೆ. ಈ 9 ಮಂದಿ ಮದುವೆ ಆಗ್ತಾರೆ. ಕರ್ದಮ ಪ್ರಜಾಪತಿಯ 9 ಮಂದಿ ಹೆಣ್ಣು ಮಕ್ಕಳನ್ನು. ಉಪಸ್ಥಿತಿ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ, ಹೇಳುವುದು ನನ್ನ ಕರ್ತವ್ಯ, ಹೇಳ್ತಾ ಇದ್ದೇನೆ. ಸಾಧ್ಯ ಆದ್ರೆ ನೆನಪಿಟ್ಕೊಳ್ಳಿ, ಸ್ವಲ್ಪ ಗೊಂದಲ ಸಹಜವಾಗಿ. ಈ 9 ಮಂದಿಯ ಮಕ್ಕಳು, ಅದು ಈಗ ಯಾರಿಗೂ ಪರೀಕ್ಷೆ ಮಾಡುದಿಲ್ಲ. ನಾಳೆ ಹೋಗುವಾಗ ನಾನೇನು ಕಥೆ ಹೇಳಿದೆ ಕೇಳಿ, ಉಪಸ್ಥಿತಿಯಲ್ಲಿ ಸಾಧ್ಯ ಆದ್ರೆ ಇಟ್ಕೊಳ್ಳಿ. 9 ಮಂದಿ ಕರ್ದಮ ಪ್ರಜಾಪತಿಯ ಹೆಣ್ಣು ಮಕ್ಕಳನ್ನು ಬ್ರಹ್ಮನ 9 ಮಂದಿ ಮಕ್ಕಳು ಮದುವೆ ಆಗ್ತಾರೆ. 9 ಮಂದಿ ಪ್ರಜಾಪತಿಗಳು ಮದುವೆ ಆಗ್ತಾರೆ. ಅವರಲ್ಲಿ ಅತ್ರಿಯನ್ನು ಅನಸೂಯೆ, ಅತ್ರಿ ಅನಸೂಯರ ಕಥೆ ಪ್ರಸಿದ್ಧ, ನೆನಪುಂಟಲ್ಲ? ಅತ್ರಿ ಅನಸೂಯರು ಕೇಳಿದ್ದಾರಲ್ಲ. ಈ ಅನಸೂಯೆ ಯಾರು? ಕರ್ದಮ ಪ್ರಜಾಪತಿಯ ಮಗಳು. ಕರ್ದಮ ಪ್ರಜಾಪತಿಯ 9 ಮಂದಿ ಮಕ್ಕಳಲ್ಲಿ ಅನಸೂಯೆ ಒಬ್ಬಳು. ಯಾರನ್ನು ಮದುವೆ ಆದ್ಲು? ಬ್ರಹ್ಮನ 9 ಮಂದಿ ಮಕ್ಕಳಲ್ಲಿ ಅತ್ರಿ ಒಬ್ಬ. ಅತ್ರಿಯನ್ನು ಮದುವೆ ಆದಳು. ಮದುವೆಯಾಗಿ ಇವರಿಬ್ಬರು ಅತ್ರಿ ಅನಸೂಯೆಯರು ಖಂಡ ತಪಶ್ಚರ್ಯೆಯನ್ನು ಮಾಡಿದರು. ತಪಶ್ಚರ್ಯೆಯನ್ನು ಮಾಡಿ ಭಗವಂತನನ್ನು ಒಲಿಸಿಕೊಂಡು ತ್ರಿಮೂರ್ತಿಗಳನ್ನು ಕುರಿತು ತಪಸ್ಸು ಮಾಡಿದ್ರು. ನಮಗೆ ಮಕ್ಕಳು ಬೇಕು. ವಿಚಿತ್ರವಾದಂತಹ ಅಪೇಕ್ಷೆ ಏನು? ಅವರ ಆಸೆ ಏನು? ಈ 3 ಮಂದಿಯ ನಮ್ಮ ಮಕ್ಕಳಾಗಿ ಹುಟ್ಟಬೇಕು ಅಂತ ಅವರ ಆಸೆ. ಅಂತಹದ್ದು ಒಂದು ಆಸೆ. ಅಖಂಡ ತಪಸ್ಸು ಮಾಡಿದ್ರು. ಆದರೆ ಅವರು ಮುಂದೆ ಪ್ರಕಟಗೊಂಡಾಗ ನೀವು ನನ್ನ ಮಕ್ಕಳಾಗಬೇಕು ಅಂತ ಕೇಳಲಿಕ್ಕೆ ಸಂಕೋಚ ಆಯಿತು. ಉಪಾಯ ಮಾಡಿದ್ರು. ನಿಮ್ಮಂಥ ಮಕ್ಕಳು ನಮಗೆ ಬೇಕು ಅಂತ ಕೇಳಿದ್ರು. ಆಗ ನಿನ್ನ ಬುದ್ಧಿವಂತಿಕೆಗೆ ಮೆಚ್ಚಿದ್ದೇವೆ, ನಮ್ಮಂಥವರು ಬೇರೆ ಯಾರೂ ಇಲ್ಲ, ಬೇರೆ ಯಾರು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಾವೇ ಹುಟ್ಟುತ್ತೇವೆ ಅಂತ 3 ಮಂದಿಯೂ ಅತ್ರಿ ಅನಸೂಯೆಯರಿಗೆ ಮಕ್ಕಳಾಗಿ ಹುಟ್ಟಿದ್ರು. ನಮ್ಮಲ್ಲಿ ಹೇಗೆ ಆ ಒಂದು ಕಲ್ಪನೆ ಬಂತು ಅಂತ ಗೊತ್ತಿಲ್ಲ, ಹೇಳಬಹುದೋ ಇಲ್ಲವೋ ಅನ್ನಲು ಗೊತ್ತಿಲ್ಲ. ಹೇಳುವುದು ನನ್ನ ಧರ್ಮ, ಹೇಳ್ತೇನೆ. ತಪ್ಪು ಕಲ್ಪನೆ ಉಂಟು. ದತ್ತಾತ್ರೇಯ ಅಂತ ಹೇಳಿದ ತಕ್ಷಣ ಒಂದು ದೇಹ, 3 ಮಂಡೆ, ಒಂದು ಮಂಡೆಯಲ್ಲಿ ಅಡ್ಡನಾಮ, ಒಂದು ಮಂಡೆಯಲ್ಲಿ ಉದ್ದನಾಮ, ಮತ್ತೊಂದು ಮಂಡೆಯಲ್ಲಿ 2 ನಾಮಗಳು, ಈ ರೀತಿಯಾಗಿ ಒಂದು ಕಲ್ಪನೆ. ಅದರ ಸುತ್ತೊಂದು 4-5 ನಾಯಿಗಳು. ಇದು ಯಾಕೆ, ಎಲ್ಲಿಂದ, ಹೇಗೆ ಪ್ರಾರಂಭ ಆಯಿತು ಅಂತ ಗೊತ್ತಿಲ್ಲ. ಯಾವ ಪುರಾಣದಲ್ಲಿ ಇದರ ಉಲ್ಲೇಖ ಉಂಟು ಅಂತ ಗೊತ್ತಿಲ್ಲ. ಆದರೆ ಸಾತ್ವಿಕ ಪುರಾಣ ಅಂತ ಕರೆಸಿಕೊಂಡ ಭಾಗವತ ಹೇಳುತ್ತದೆ, 3 ತ್ರಿಮೂರ್ತಿಗಳು ಅತ್ರಿ ಅನಸೂಯರಿಗೆ ಮಕ್ಕಳಾಗಿ ಹುಟ್ಟಿದ್ದು ಹೌದು. ಈಶ್ವರ ದೇವರು, ಪಾರ್ವತೀಪತಿಯಾದಂತಹ ಈಶ್ವರ ರುದ್ರದೇವ ಅತ್ರಿಯ ಮಗನಾಗಿ ಹುಟ್ಟಿದ, ಅತ್ರಿ ಅನಸೂಯರ ಮಗನಾಗಿ ಹುಟ್ಟಿದ, ದೂರ್ವಾಸ ಮಹರ್ಷಿಯಾಗಿ ಹುಟ್ಟಿದ್ದು. ಈಶ್ವರ ದೇವರು, ದೂರ್ವಾಸ ಮಹರ್ಷಿಗಳು, ನಮಗೆ ಯಾರಾದ್ರೂ ಸಿಕ್ಕಾಪಟ್ಟೆ ಕೋಪಿಷ್ಠರಿದ್ರೆ ದೂರ್ವಾಸ ಅಂತ ಹೇಳ್ತೇವೆ ಅವನನ್ನು, ಮಹಾಕೋಪಿಷ್ಠ ಅಂತ. ಅಂತಹ ದೂರ್ವಾಸ ಮಹರ್ಷಿಗಳು ರುದ್ರದೇವರ ಅವತಾರ. ಆಮೇಲೆ ಚತುರ್ಮುಖ ಬ್ರಹ್ಮ ಹುಟ್ಟಬೇಕು. ಆದರೆ ಬ್ರಹ್ಮನಿಗೆ ಭೂಲೋಕದಲ್ಲಿ ಅವತಾರ ಇಲ್ಲ. ಹೇಗೆ ಹುಟ್ಟುವುದು? ಅದಕ್ಕೆ ಏನು ಮಾಡಿದ? ಚಂದ್ರ ಅತ್ರಿ ಅನಸೂಯರ ಮಗನಾಗಿ ಹುಟ್ಟಿದ. ಚಂದ್ರನ ಒಳಗೆ ಬ್ರಹ್ಮನ ಆವೇಶ. ಚಂದ್ರನ ದೇಹದಲ್ಲಿ ಚತುರ್ಮುಖ ಬ್ರಹ್ಮನ ಆವೇಶದಿಂದ
ಆ ರೂಪದಿಂದ ಬ್ರಹ್ಮ ಹುಟ್ಟಿದ. ಅವನೇ ಚಂದ್ರ. ಅದಕ್ಕೆ ಚಂದ್ರನಿಗೆ ಆತ್ರೇಯ ಅಂತ ಹೆಸರು. ಅತ್ರಿಯ ಮಗನಾದ ಕಾರಣ ಆತ್ರೇಯ ಅಂತ ಹೆಸರು. ಇನ್ನು ಸಾಕ್ಷಾತ್ ಭಗವಂತ ಮಹಾವಿಷ್ಣು ತಾನು ದತ್ತನಾಮಕನಾಗಿ ಹುಟ್ಟಿದ. ದತ್ತ ಎಂಬ ಶಬ್ದಕ್ಕೆ ಅರ್ಥ ಏನು ಗೊತ್ತೋ? ಸಂಸ್ಕೃತದಲ್ಲಿ ದತ್ತ ಅಂದ್ರೆ ಕೊಡಲ್ಪಟ್ಟ. ಯಾರಿಗೆ ಕೊಡಲ್ಪಟ್ಟ? ಅತ್ರಿಗೆ ಅನಸೂಯರಿಗೆ ತನ್ನನ್ನು ತಾನು ಕೊಟ್ಟ. ಹಾಗಾಗಿ ದತ್ತ. ಅತ್ರಿಯ ಮಗನಾದ ಕಾರಣ ಆತ್ರೇಯ, ಕೊಡಲ್ಪಟ್ಟ ಆತ್ರೇಯ. ಯಾರಿಗೆ? ಅತ್ರಿ ಅನಸೂಯರಿಗೆ ತನ್ನನ್ನು ತಾನು ಕೊಟ್ಟ ಆದ ಕಾರಣ ಅವನನ್ನು ದತ್ತಾತ್ರೇಯ ಅಂತ ಕರೀತಾನೆ. ಸಾಕ್ಷಾತ್ ಮಹಾವಿಷ್ಣು ದತ್ತನಾಗಿ ಅವತರಿಸಿದ. ತ್ರಿಮೂರ್ತಿಗಳಲ್ಲಿ ವಿಷ್ಣು ದತ್ತನಾಗಿ ಅವತರಿಸಿದ್ರೆ ಈಶ್ವರ ದೇವರು ದೂರ್ವಾಸನಾಗಿ ಹುಟ್ಟಿದ್ರು. ಚತುರ್ಮುಖ ಬ್ರಹ್ಮ ಚಂದ್ರನ ಒಳಗೆ ಆವಿಷ್ಟನಾಗಿ ಅತ್ರಿ ಅನಸೂಯರಿಗೆ ಹುಟ್ಟಿದ್ರು. ಈ ರೀತಿ 3 ಮಂದಿ ಅವತಾರ ಆದದ್ದೇ ವಿನಃ ಒಂದೇ ದೇಹ 3 ಮಂಡೆಯಲ್ಲಿ ಅವತಾರ ಆದದ್ದಲ್ಲ. ಅದು ಯಾವ ಕಥೆ ಎಲ್ಲಿ ಹುಟ್ಟಿಕೊಂಡು ದತ್ತಾತ್ರೇಯ ಪುರಾಣ ಅಂತ ಒಂದಿದೆ, ದತ್ತ ಪುರಾಣ ಅಂತ ಕರೀತಾರೆ. ಅದು ಅತ್ಯಂತ ಅರ್ವಾಚೀನ ಇತ್ತೀಚಿನ ರಚನೆ. ಅದು ವೇದವ್ಯಾಸರ 18 ಪುರಾಣಗಳಲ್ಲಿ ಬರತಕ್ಕಂತಹದ್ದು ಅಲ್ಲ, ಅಥವಾ 18 ಪುರಾಣಗಳಿಗಿರತಕ್ಕಂತಹ ಉಪಪುರಾಣಗಳಲ್ಲಿಯೂ ಬರತಕ್ಕಂತಹದ್ದಲ್ಲ. ಅದರಲ್ಲಿ ಆ ಕಥೆ ಉಂಟೋ, ನಾನು ಓದಲಿಲ್ಲ, ಉಂಟೋ ಏನೋ ಗೊತ್ತಿಲ್ಲ. ಅದು ಅದಕ್ಕೆ ಆಧಾರ ಏನು ಅಂತ ಗೊತ್ತಿಲ್ಲ. ಇರಲಿ, ಅಂತ ದತ್ತಾತ್ರೇಯನ ಕಥೆ ಹೀಗೆ. ಹಾಗಾಗಿ ನಾವು ಆ ತಪ್ಪು ಕಲ್ಪನೆಯನ್ನು ಆದಷ್ಟು ಬಿಡಬೇಕು. 3 ತಲೆ 1 ದೇಹ ಎಂಬತಕ್ಕಂತಹ ಕಲ್ಪನೆಯನ್ನು ಬಿಡಬೇಕು. ಈ ರೀತಿ ಭಗವಂತ ತ್ರಿಮೂರ್ತಿಗಳಲ್ಲಿ ಅವತರಿಸಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಏನು? ಭಗವಂತ ಎಲ್ಲಿ ಅವತರಿಸಿದ್ದು? ಅತ್ರಿ ಅನಸೂಯೆಯರು. ತ್ರಿ ಅಂದ್ರೆ 3. ಎಲ್ಲಿ 3ರ ಲೋಪ ಆಗುತ್ತದೋ ಅದು ಅತ್ರಿ. ಕಾಮ, ಕ್ರೋಧ, ಲೋಭ. ಇದು 3 ಎಲ್ಲಿ ಇರುವುದಿಲ್ವೋ ಆ ಅಂತ ಹೇಳಿದ್ರೆ ನನಿ ಸಮಾಸ, ನಿಷೇಧಾತ್ಮಕ. ತ್ರಿ ಅಂದ್ರೆ 3, ಕಾಮ, ಕ್ರೋಧ, ಲೋಭ. ಅತ್ರಿ ಅಂದ್ರೆ ಈ 3 ಇಲ್ಲದಿರತಕ್ಕಂತಹ ಸ್ಥಳ. ಎಲ್ಲಿ ಕಾಮ, ಕ್ರೋಧ, ಲೋಭ ಇರುವುದಿಲ್ವೋ, ಎಲ್ಲಿ ಅನಸೂಯ ಇರ್ತದೋ. ಅನಸೂಯ ಅಂದ್ರೆ, ಅಸೂಯೆ ಅಂದ್ರೆ ಏನು? ಹೊಟ್ಟೆಕಿಚ್ಚು. ಅನಸೂಯ ಅಂದ್ರೆ ಹೊಟ್ಟೆಕಿಚ್ಚು ಇಲ್ಲದಿರುವಿಕೆ, ಅಂದ್ರೆ ಪರರಲ್ಲಿ ಉಂಟಾಗತಕ್ಕಂತಹ ಔದಾರ್ಯ. ಎಲ್ಲಿ ಕಾಮ, ಕ್ರೋಧ, ಲೋಭ ಇರುವುದಿಲ್ವೋ, ಎಲ್ಲಿ ಹೊಟ್ಟೆಕಿಚ್ಚೂ ಇರುವುದಿಲ್ವೋ, ಮಾತ್ಸರ್ಯವೂ ಇರುವುದಿಲ್ವೋ, ಅಲ್ಲಿ ಭಗವಂತ ಹುಟ್ಟುತ್ತಾನೆ ಎಂಬಂತಹ ಸಂದೇಶವನ್ನು ಅತ್ರಿ ಅನಸೂಯರಲ್ಲಿ ತಾನು ಜನಿಸಿ ಭಗವಂತ ತೋರಿಸಿಕೊಟ್ಟ. ಇದು ದತ್ತಾತ್ರೇಯ ಅವತಾರ. ಮತ್ತೊಂದು ನರನಾರಾಯಣ ಅವತಾರ ಅಂತ ಧರ್ಮಮೂರ್ತಿಯಲ್ಲಿ ಭಗವಂತ 4 ಮಕ್ಕಳು, ನರ, ನಾರಾಯಣ, ಹರಿ, ಕೃಷ್ಣ ಅಂತ. ಅದರಲ್ಲಿ ನರನಾರಾಯಣ ಎಂಬುದು ಭಗವಂತನ ಅವತಾರ. ಇದರ ಕಥೆ ಹೆಚ್ಚು ವಿಸ್ತಾರವಾಗಿಲ್ಲ, ಇಷ್ಟೇ. ಭಗವಂತನ 5ನೇ ಅವತಾರ, 6ನೇ ಅವತಾರ, 7ನೇ ಅವತಾರ. 6ನೇ ಅವತಾರ ನರ, 7ನೇ ಅವತಾರ ನಾರಾಯಣ. ಬದರಿ ಕ್ಷೇತ್ರ ಚಾರೋಧಾಮ್ ಯಾತ್ರೆ ಕೇಳಿರ್ಲಿಕ್ಕೆ ಸಾಕು. ಉತ್ತರಾಖಂಡದಲ್ಲಿ ಹಿಮಾಲಯದ ಪರ್ವತಗಳ ಮಧ್ಯದಲ್ಲಿ ಬದರಿ ಕ್ಷೇತ್ರ ಇದೆ. ಆ ಬದರಿ ಕ್ಷೇತ್ರದಲ್ಲಿ ನರನಾರಾಯಣ ಪರ್ವತಗಳು ಅಂತ 2 ಪರ್ವತಗಳಿದ್ದಾರೆ. ಆ ಪರ್ವತದಲ್ಲಿಯೇ ನರನಾರಾಯಣರ ವಿಶೇಷ ಸನ್ನಿಧಾನ. ಅಲ್ಲಿ ನಾವು ತೀರ್ಥಕ್ಷೇತ್ರ ಯಾತ್ರೆಗೆ ಹೋದಾಗ ನಮಗೆ ದರ್ಶನ, ನಿನ್ನೆ ಹೇಳಿದೆ, ಪ್ರತಿಮೆ ಯಾತಕ್ಕೋಸ್ಕರ ಬೇಕು ಅಂತ ನಿನ್ನೆಯ ಉಪನ್ಯಾಸದಲ್ಲಿ ಕೇಳಿದ್ದೇವೆ. ಪ್ರತಿಮಾ ಸ್ವಪ್ರಬುದ್ಧಾನ. ನಮಗೆ ಪರ್ವತವನ್ನು ನೋಡುವಾಗ ದೇವರ ಸ್ಮರಣೆ ಬರುವುದು ಬಹಳ ಕಷ್ಟ. ಅದಕ್ಕೆ ದೇವರನ್ನು ಸ್ಮರಿಸಲಿಕ್ಕೋಸ್ಕರ ಏನು ಬೇಕು? ಒಂದು ವಿಗ್ರಹ ಬೇಕು. ಚತುರ್ಮುಖ ಬ್ರಹ್ಮನಿಂದ ಪ್ರತಿಷ್ಠಾಪಿತವಾದಂತಹ ಒಂದು ಸಾಲಗ್ರಾಮ ಶಿಲೆಯ ನಾರಾಯಣನ ವಿಗ್ರಹವನ್ನಲ್ಲಿ ಪ್ರತಿಷ್ಠಾಪನೆ ಆಗಿತ್ತು. ಆ ವಿಗ್ರಹ ಕಾಲಾಂತರದಲ್ಲಿ, ಪ್ರಳಯ ಕಾಲದಲ್ಲಿಯೋ ಏನೋ ಕಾರಣಗಳಿಂದ ಅಲ್ಲಿ ಅಲಕನಂದ ನದಿಯಲ್ಲಿ ಮುಳುಗಿ ಹೋಯಿತು. ಯಾವ ಕಾರಣದಿಂದ ಅಂತ ಗೊತ್ತಿಲ್ಲ, ಮುಳುಗಿ ಹೋಯಿತು. ಅದನ್ನು ಶಂಕರ ಭಗವತ್ಪಾದರು ಎತ್ತಿಕೊಂಡು ಬಂದು ಮತ್ತೆ ಪ್ರತಿಷ್ಠೆ ಮಾಡಿ ನಮಗೆ ಬಹಳ ಉಪಕಾರವನ್ನು ಮಾಡಿರತಕ್ಕಂತಹದ್ದು. ಅಂತಹ ಪರ್ವತದಲ್ಲಿ ನರನಾರಾಯಣರ ಸನ್ನಿಧಾನ. ಅಲ್ಲಿ ನರನಾರಾಯಣರ ಪೂಜೆ ಇವತ್ತಿಗೂ ನಡೀತಾ ಇದೆ. ಕೇರಳದ ಅರ್ಚಕರು ಅಲ್ಲಿ ಪೂಜೆಯನ್ನು, ನಂಬೂದರಿ ಕುಟುಂಬದ ಅರ್ಚಕರು ಅಲ್ಲಿ ಪೂಜೆಯನ್ನು ಮಾಡ್ತಾರೆ. ಅಲ್ಲಿ ನರನಾರಾಯಣ ರೂಪದಿಂದ ಭಗವಂತ ಅವತರಿಸಿದವ ಇವತ್ತಿಗೂ ತಪಶ್ಚರ್ಯೆಯನ್ನು ಮಾಡ್ತಾ ಇದ್ದಾನೆ. ಯಾಕೆ ತಪಶ್ಚರ್ಯೆ ಅಂತ ಕೇಳಿದ್ರೆ, ತಪಸ್ವಿ ವ್ಯಕ್ತಿಗಳ ಜೀವನ ಹೇಗಿರಬೇಕು ಎಂಬುದನ್ನು ತೋರಿಸುವುದಕ್ಕೋಸ್ಕರ ಭಗವಂತ ನರ
ಮತ್ತೆ ನಾರಾಯಣ ಎರಡು ರೂಪದಿಂದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ನರ ಅಂತ ಹೇಳಿದ್ರೆ ಮನುಷ್ಯ ಅಂತ ಅರ್ಥ. ಯಾರು ಮನುಷ್ಯ? ಇಂದ್ರದೇವ ಅಲ್ಲಿ ಅವತರಿಸಿದ. ಇಂದ್ರನ ಒಳಗೆ ಭಗವಂತ ನರನಾಮಕನಾಗಿ ಆವೇಶಗೊಂಡಿದ್ದಾನೆ. ನಾರಾಯಣ ಸ್ವತಃ ಭಗವಂತ. ಇವರ ತಪಶ್ಚರ್ಯೆಯನ್ನು ನಾಶ ಮಾಡುವುದಕ್ಕೋಸ್ಕರ ಎಲ್ಲ ತಪಸ್ವಿಗಳ ಜೀವನ ಹೇಗಿರಬೇಕು ಎಂಬಂತಹ ದೃಷ್ಟಾಂತಕ್ಕೋಸ್ಕರ ಇರತಕ್ಕಂತಹ ಕಥೆ ಭಗವಂತನ ಅವತಾರ. ತಪಸ್ವಿ ಜೀವನದಲ್ಲಿ ಹೇಗಿರಬೇಕು ಎಂದು ತೋರಿಸ್ತಾ ಇದ್ದಾನೆ. ತಪಸ್ಸು ಮಾಡ್ತಾ ಇದ್ದಾರೆ. ಇಂದ್ರ ಇವರ ತಪಸ್ಸನ್ನು ಭಂಗ ಮಾಡುವುದಕ್ಕೋಸ್ಕರ ಅನೇಕ ಮಂದಿ ದೇವಲೋಕದ ಅಪ್ಸರೆಯರನ್ನೆಲ್ಲ ಕಳುಹಿಸಿದ. ಶೀತಲ ವಾತಾವರಣ, ಭೂಲೋಕದ ಸ್ವರ್ಗ ಅಂತ ಆ ಕ್ಷೇತ್ರವನ್ನು ಕರೀತಾರೆ. ಅಂತಹ ಕ್ಷೇತ್ರದಲ್ಲಿ ಇಬ್ಬರು ಸ್ಫುರದ್ರೂಪಿ ಯುವಕರು, ಭಗವಂತನದ್ದೇ ಅವತಾರ ಅಂತ ಹೇಳಿದ ಮೇಲೆ ಅದರ ಸೌಂದರ್ಯವನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತಪಶ್ಚರ್ಯೆಯನ್ನು ಮಾಡ್ತಾ ಇದ್ದಾರೆ. ದೇವಲೋಕದ ಅಪ್ಸರೆಯರು ಬಂದು ತನ್ನ ಬೆಡಗು ಬಯ್ಯಾರಗಳಿಂದ ಇವರ ತಪಸ್ಸನ್ನು ನಾಶ ಮಾಡಲಿಕ್ಕೋಸ್ಕರ ಅವರ ಮುಂದೆ ನರ್ತನವನ್ನು ಮಾಡ್ತಾ ಇದ್ದಾರೆ. ಭಗವಂತ ನಿಧಾನವಾಗಿ ಕಣ್ಣು ತೆರೆದ. ಕಣ್ಣು ತೆರೆದು ಒಂದು ಮುಗುಳ್ನಗೆಯನ್ನು ಕೊಟ್ಟ ಆ ಅಪ್ಸರೆಯರಿಗೆ. ಮುಗುಳ್ನಗೆಯನ್ನು ಕೊಟ್ಟು ತನ್ನ ತೊಡೆಯಿಂದ ಮತ್ತೊಂದು ಅಪ್ಸರೆಯನ್ನು ಭಗವಂತ ಸ್ವತಃ ಸೃಷ್ಟಿ ಮಾಡಿದ. ಆ ಅಪ್ಸರೆಯ ಸೌಂದರ್ಯ ಎಷ್ಟು ಗಾಢವಾಗಿತ್ತು ಅಂತ ಹೇಳಿದ್ರೆ, ಈ ಅಪ್ಸರೆಯರೆಲ್ಲ ನಾಚಿ ನೀರಾಗುವ ಹಾಗೆ ಆಕೆಯ ಸೌಂದರ್ಯ ಇತ್ತು. ಆಕೆಯನ್ನು ಸೃಷ್ಟಿ ಮಾಡಿ ಆ ಅಪ್ಸರೆಯರ ಕೈಗೆ ಒಪ್ಪಿಸಿ ಹೇಳಿದ, ನಿಮ್ಮ ಇಂದ್ರನಿಗೆ ಹೋಗಿ ಹೇಳಿ, ನೀನು ದೇವಲೋಕದ ಅಪ್ಸರೆಯರನ್ನು ನಮ್ಮ ತಪಸ್ಸಿನ ಭಂಗಕ್ಕೋಸ್ಕರ ಕಳುಹಿಸ್ತೀಂತಾದರೆ ಅದಕ್ಕಿಂತಲೂ ಸೌಂದರ್ಯವತಿಯರಾದ ಅಪ್ಸರೆಯನ್ನು ಸೃಷ್ಟಿ ಮಾಡುವ ಶಕ್ತಿ ನಮ್ಮಲ್ಲಿದೆ ಎಂಬುದನ್ನು ಅವನಿಗೆ ಮನಗಾಣಿಸಿಕೊಡಿ. ಈ ಅಪ್ಸರೆ ನನ್ನ ಉಡುಗೊರೆ ದೇವೇಂದ್ರನಿಗೆ, ಅವನಿಗೆ ಕೊಂಡು ಹೋಗಿ ಈಕೆಯನ್ನು ಒಪ್ಪಿಸಿ ಅಂತ ತಾನು ಹೊಸ ಅಪ್ಸರೆಯನ್ನು ಸೃಷ್ಟಿ ಮಾಡಿಕೊಟ್ಟ. ಭಗವಂತನ ತೊಡೆಗೆ ಊರು ಅಂತ ಹೆಸರು. ಆ ಊರುವಿನಲ್ಲಿ ಹುಟ್ಟಿದ ಅಪ್ಸರೆ ಆಕೆಯಾದ ಕಾರಣ ಆಕೆಗೆ ಊರ್ವಶಿ ಅಂತ ಹೆಸರು ಬಂತು. ಊರ್ವಶಿ ಯಾರು? ಭಗವಂತನ ಮಗಳು. ಅಪ್ಸರೆಯಾಗಿ ಹುಟ್ಟಿದ್ಲು, ದೇವಲೋಕಕ್ಕೆ ಹೋದಳು. ಏನು ಸಂದೇಶ? ವಿಶ್ವಾಮಿತ್ರರು ತಪಶ್ಚರ್ಯೆಯನ್ನು ಮಾಡಿದರು. ತಪಶ್ಚರ್ಯೆಯನ್ನು ಮಾಡ್ತಾ ಇರಬೇಕಾದ್ರೆ ಇದೇ ಇಂದ್ರ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಮೇನಕೆಯನ್ನು ಕಳುಹಿಸಿದ. ಮೇನಕೆಯ ಸೌಂದರ್ಯಕ್ಕೆ ಸೋತು ಹೋದ ವಿಶ್ವಾಮಿತ್ರರು ಮೇನಕೆಯನ್ನು ಸೇರಿದ್ರು. ಶಕುಂತಲೆಯ ಜನ್ಮ ಆಯಿತು. ಇಷ್ಟಾದಾಗ ವಿಶ್ವಾಮಿತ್ರ ಜ್ಞಾನೋದಯ, ಅಯೋಧ್ಯೆಯವರು ತಪಸ್ಸು ಮಾಡ್ತಾ ಇದ್ದೆ, ನನ್ನ ತಪಸ್ಸೆಲ್ಲ ಹಾಳಾಯಿತು ಹೇಳಿ ಮೇನಕೆಯನ್ನು ಶಪಿಸಿ ಹೋದ್ರು. ಹೋಗಿ ಮತ್ತೆ ತಪಸ್ಸು ಮಾಡಿದ್ರು. ಮತ್ತೆ ತಪಸ್ಸು ಮಾಡುವಾಗ ಮತ್ತೆ ದೇವೇಂದ್ರ ಅಪ್ಸರೆಯರನ್ನು ಕಳುಹಿಸಿದ. ಆಗ ಇವರಿಗೆ ಸಿಟ್ಟು ಬಂತು, ನನ್ನ ತಪಸ್ಸು ಹಾಳು ಮಾಡಲಿಕ್ಕೆ ಬಂದಿದ್ದೀರೋ, ನಿಮ್ಮ ಸೌಂದರ್ಯ ಎಲ್ಲ ನಾಶ ಆಗಿ ಹೋಗ್ಲಿ ಶಾಪ ಕೊಟ್ಟರು. ಕಾಮವನ್ನು ಗೆದ್ರು, ಕ್ರೋಧಕ್ಕೆ ಬಲಿಯಾದರು. ಯಾರು? ವಿಶ್ವಾಮಿತ್ರರು. ಭಗವಂತ ಹೇಳ್ತಾನೆ, ತಪಸ್ವಿಯಾದವ ಕಾಮಕ್ಕೂ ಬಲಿಯಾಗಬಾರದು, ಕ್ರೋಧಕ್ಕೂ ಬಲಿಯಾಗಬಾರದು. ಯಾರಾದ್ರೂ ಉಪದ್ರವ ಕೊಡ್ಲಿಕ್ಕೆ ಬರ್ತಾರೆ ಅಂತಾದ್ರೆ ಅವರನ್ನು ಸಮಾಧಾನದಿಂದಲೇನೆ ಸಂತೈಸಿ ಕಳಿಸಬೇಕೇ ವಿನಃ ಕಾಮಕ್ರೋಧಾದಿಗಳಿಗೆ ತಪಸ್ವಿಯಾದವ ಬಲಿಯಾಗಬಾರದೆಂಬಂತಹ ಸಂದೇಶವನ್ನು ಕೊಟ್ಟು ಇವತ್ತಿಗೂ ತಪಶ್ಚರ್ಯೆಯ ಜೀವನ ಹೇಗಿರಬೇಕು ಎಂಬಂತಹ ಶಿಕ್ಷಣ ಕೊಡುವುದಕ್ಕೋಸ್ಕರ ಭಗವಂತನ ಅವತಾರಗಳು. ಯಾತಕ್ಕೋಸ್ಕರ ಅಂತ ಕೇಳಿದ್ರೆ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ. ಭಗವಂತ ಮನುಷ್ಯನಾಗಿ ಹುಟ್ಟುತ್ತಾನಂತೆ ಭೂಮಿಯಲ್ಲಿ, ಮನುಷ್ಯರಂತೆ ಹುಟ್ಟುತ್ತಾನೆ. ಮರ್ತ್ಯಾವತಾರ ತು ಇವ ಮರ್ತ್ಯ ಶಿಕ್ಷಣಂ. ಯಾತಕ್ಕೋಸ್ಕರ? ನಮಗೆ ಶಿಕ್ಷಣ ಕೊಡುವುದಕ್ಕೋಸ್ಕರ. ರಕ್ಷೋವಧಾಯೈವನ ಕೇವಲಂ ವಿಭೋ, ಕೇವಲ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಮಾತ್ರ ಅಲ್ಲ, ಮತ್ತೆ ಮರ್ತ್ಯ ಶಿಕ್ಷಣಂ, ಮನುಷ್ಯರ ಶಿಕ್ಷಣಕ್ಕೋಸ್ಕರ ರಾಮನಾಗಿ ಅವತರಿಸಿ ತಾನು ಯಾವ ರೀತಿ ಇರಬೇಕು ಅಂತ ತೋರಿಸಿಕೊಟ್ಟ. ಕೃಷ್ಣನಾಗಿ ಅವತರಿಸಿ ತಾನು ಯಾವ ರೀತಿ ಇರಬೇಕು ಅಂತ ತೋರಿಸಿಕೊಟ್ಟ. ನಾವು ಕೃಷ್ಣನಾಗೆ ಇರ್ಬೋದು, ಕೃಷ್ಣನ ಹಾಗೆ ಮಾಡಲಿಕ್ಕೆ ಸಾಧ್ಯ ಇದ್ರೆ ಕೃಷ್ಣನ ಹಾಗೆ ಇರ್ಬೋದು, ಏನು ತೊಂದರೆ ಇಲ್ಲ. ಒಂದು ಪ್ರಸಿದ್ಧ ಮಾತುಂಟು, ರಾಮನ ನಡೆ ಚೆನ್ನ, ಕೃಷ್ಣನ ನುಡಿ ಚೆನ್ನ ಅಂತ. ಹಾಗಾದ್ರೆ ರಾಮನ ನುಡಿ ಸರಿ ಇರಲಿಲ್ಲ, ಕೃಷ್ಣನ ನಡೆ ಸರಿ ಇರಲಿಲ್ಲ ಅಂತ ಅರ್ಥವ? ಹಾಗಲ್ಲ. ಕೃಷ್ಣನ ನುಡಿಯೂ ಚೆನ್ನ, ನಡೆಯೂ ಚೆನ್ನ, ರಾಮನ ನಡೆಯೂ ಚೆನ್ನ, ನುಡಿಯೂ ಚೆನ್ನ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ರಾಮನೇ ಕೃಷ್ಣನಾಗಿ ಅವತರಿಸಿದ್ದು, ಇಬ್ಬರ ಉದ್ದೇಶವೂ ಕೂಡ ಮಾನುಷ ಜೀವನದಲ್ಲಿ ಹೇಗಿರಬೇಕು ಅಂತ. ಕೃಷ್ಣನ ಕಥೆ ಬಂದಾಗ ಆ ಪ್ರಸಂಗಗಳಿಗೆ ಅನುಗುಣವಾಗಿ ಅದನ್ನು ವಿವರಿಸ್ತೇನೆ. ಏನೇನು ಕೃಷ್ಣನ ಮೇಲೆ ಅಪವಾದಗಳುಂಟು ಅದಕ್ಕೆ ಉತ್ತರವನ್ನು ಅಲ್ಲಿ ಕೊಡುವ. ಯಾಕೆ ಹೇಳಿದ್ರೆ ಭಾಗವತ ಇರುವುದೇ ಕೃಷ್ಣನ ಕಥೆಗೋಸ್ಕರ. ಪೂರ್ವಭಾವಿಯಾಗಿ ಕೆಲವು ಕಥೆಗಳು
ಪ್ರಸಿದ್ಧ ಭಾಗವತೋತ್ತಮರ ಕಥೆಗಳು ಏನು ಬರ್ತದೆ ಅದನ್ನು ಹೇಳ್ತಾ ಇದ್ದೇವೆ. ಅಂದು ಈ ರೀತಿ ಭಗವಂತ ನರನಾರಾಯಣನ ರೂಪದಿಂದ ಬದಲಿಸಿ ವಿಶೇಷ ಅನುಗ್ರಹವನ್ನು ಮಾಡಿದ್ದಾನೆ. ಮುಂದೆ ವಾಸುದೇವ ಎಂಬಂತಹ ಒಂದು ಅವತಾರ, ಪ್ರಸಿದ್ಧ ಕತೆ, ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ ಅಂತ, ಹಿರಿಯರಿಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೇನೆ. ಮನು ಚಕ್ರವರ್ತಿಗೆ ಮತ್ತೆ ಇಬ್ರು ಗಂಡು ಮಕ್ಕಳು, ಆಕೂತಿ ಪ್ರಸೂತಿ ದೇವಹೂತಿ ಆಯಿತು. ಅದರಲ್ಲಿ ಪ್ರಸೂತಿಯಿಂದ ಒಬ್ಬಳಿದ್ದಾಳೆ, ಅವಳ ಕಥೆ ಮುಂದೆ ಬರ್ತದೆ. ಇಬ್ರು ಗಂಡು ಮಕ್ಕಳು ಅಂತ ಹೇಳಿದ್ದೆ, ನೆನಪಿಸಿಕೊಳ್ಳಿ. ಒಬ್ಬನ ಹೆಸರು ಉತ್ತಾನಪಾದ, ಒಬ್ಬನ ಹೆಸರು ಪ್ರಿಯವ್ರತ ಅಂತ. ಪ್ರಿಯವ್ರತನ ಕಥೆ ಮುಂದೆ ಬರ್ತದೆ, ಅಲ್ಲಿ ಹೇಳ್ತೇನೆ. ಇಲ್ಲಿಗೆ ಉತ್ತಾನಪಾದ ಅಂತ ಒಬ್ಬ ರಾಜ, ಅವನಿಗಿಬ್ಬರು ಹೆಂಡತಿಯರು, ಸುರುಚಿ ಸುನೀತಿ. ಇಬ್ಬರು ಹೆಂಡತಿಯರಲ್ಲೂ ಒಬ್ಬೊಬ್ಬರು ಮಕ್ಕಳು. ಸುನೀತಿಯ ಮಗ ಧ್ರುವ, ಸಣ್ಣ ಮಗು, ಪುಟಾಣಿ 5 ವರ್ಷದ ಮಗು. ನಾನು ಆಟ ಆಡ್ತಾ ಸಿಂಹಾಸನದಲ್ಲಿ ಕೂತಂತಹ ತಂದೆಯ ತೊಡೆಯಲ್ಲಿ ಕೂರ್ತೇನೆ ಅಂತ ಹೋದವ ಕೂರ್ತಾನೆ. ಸುರುಚಿ ಬಂದು ತೆಗ್ದು ದೂಡಿದ್ಲು ಮಗುವನ್ನು, ಹೋಗಾಚೆ. ಈ ಸಿಂಹಾಸನದಲ್ಲಿ ಕೂತ್ಕೊಳ್ಳಬೇಕು ಅಂತಾದ್ರೆ, ಈ ರಾಜನ ತೊಡೆಯಲ್ಲಿ ಕೂತ್ಕೊಳ್ಳಬೇಕು ಅಂತಾದ್ರೆ ನನ್ನ ಮಗನಾಗಿ ಹುಟ್ಟಿ ಬರಬೇಕು, ನಿನಗ ಯೋಗ್ಯತೆ ಇಲ್ಲ, ತೊಲಗಿಲ್ಲಿಂದ. ಆ ಮಗುವಿನ ಮುಖ ಇಷ್ಟು ಸಣ್ಣದಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತದೆ. ಉತ್ಥಾನಪಾದನಿಗೆ ಹೊಟ್ಟೆ ಚುರ್ರ ಅಣ್ತಾ ಇದೆ, ಕರುಳ ಬಳ್ಳಿ, ಸಣ್ಣ ಮಗುವನ್ನು ತೆಗೆದು ದುಡಿದ್ದಾಳೆ ಸುರುಚಿ. ಆದರೆ ಮೊದಲನೇ ಹೆಂಡತಿಗಿಂತ 2ನೇ ಹೆಂಡತಿಯ ಮೇಲೆ ಆಸಕ್ತಿ ಜಾಸ್ತಿ. ಎದುರು ಮಾತಾಡುವ ಹಾಗಿಲ್ಲ, ಪ್ರೇಮಿಸಿ ಬಯಸಿ ಕರ್ಕೊಂಡು ಬಂದಿದ್ದಾನೆ, ಮಾತಾಡಲಿಕ್ಕೆ ಗೊತ್ತಿಲ್ಲ, ಹೆದರಿಕೆ. ಮೊದಲನೇ ಹೆಂಡತಿಯನ್ನು ಜೋರು ಮಾಡಿ ಮೂಲೆಯಲ್ಲಿ ಕುಳ್ಳಿರಿಸಿದ್ದಾನೆ ಸುನೀತಿಯನ್ನು. ಸುರುಚಿಯ ಮೇಲೆ ಅತಿಯಾದ ವ್ಯಾಮೋಹದಿಂದಾಗಿ ಮಾತಾಡಲಿಕ್ಕೆ ಬಾಯಿ ಹೊರಡ್ತಾ ಇಲ್ಲ, ಒಳಗಿಂದೊಳಗೆ ಸಂಕಟ ಪಡ್ತಾ ಇದ್ದಾನೆ. ಆ ಮಗು ಧ್ರುವ ಅಳ್ತಾ ಅಮ್ಮನ ಬಳಿಗೆ ಹೋಯಿತು. ಅಮ್ಮ ಕೇಳಿದ್ರು, ಏನಾಯ್ತಮ್ಮ, ಯಾಕೆ ಅಳ್ತಾ ಇದ್ದಿ? ಚಿಕ್ಕಮ್ಮ ಹೀಗೆ ಹೇಳಿದ್ರಮ್ಮ, ನಾನು ಅಪ್ಪನ ತೊಡೆಯಲ್ಲಿ ಕೂರಬೇಕು ಅಂತಾದ್ರೆ ಅವರ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕಂತೆ, ನನಗೆ ಆ ಯೋಗ್ಯತೆ ಇಲ್ಲ ಅಂತೆ, ಕೂರ್ಬೇಕಾದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ತೆಗೆದು ದೂಡಿದ್ರು ನನ್ನನ್ನು. ಅಪ್ಪ ಏನು ಮಾಡಿದ್ರು? ಅಪ್ಪ ಏನು ಮಾಡಲಿಲ್ಲ, ಮುಖ ನೋಡ್ತಾ ಇದ್ರಷ್ಟೇ. ಸುನೀತಿ ಹೇಳ್ತಾಳ, ಹೌದು ಮಗು, ನಾವು ಹಾವಯಂ ಭಾಗ್ಯಹೀನಾಹ, ನಮಗೆ ಆ ಭಾಗ್ಯ ಇಲ್ಲ. ಅದೆಲ್ಲಿ ಸಿಗ್ತದೆ ಆ ಭಾಗ್ಯ? ಮಗುವಿನ ಪ್ರಶ್ನೆ. ದೇವರನ್ನು ಒಲಿಸಿಕೊಳ್ಬೇಕಪ್ಪ, ದೇವರು ಕಣ್ಣು ಬಿಟ್ರೆ, ದೇವರ ಅನುಗ್ರಹ ಮಾಡಿದ್ರೆ ಆ ಭಾಗ್ಯ ಸಿಗ್ತದೆ. ಹೌದಾ, ದೇವರನ್ನು ಒಲಿಸಿಕೊಳ್ಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಕಠೋರ ತಪಸ್ಸು ಮಾಡಬೇಕಮ್ಮ. ಹೌದಾ, ನಾನು ತಪಸ್ಸು ಮಾಡ್ತೇನೆ. ಮಗು, ತಪಸ್ಸು ಮಾಡ್ತೀಯಾ? ಸರಿ ಆಯ್ತು, ಮಾಡು. ತಾಯಿ, ಎಂಥ ಒಂದು ಅದ್ಭುತ ಸಂಭಾಷಣೆ ನೋಡಿ ತಾಯಿ ಮಗುವಿನ ಮಧ್ಯದಲ್ಲಿ. ಇವತ್ತಾಗ್ತಿದ್ರೆ ಅಂದ ಆ ಲಂಚ ಮಲ್ತ ಇತ್ತ ಬರ್ಪೆ, ಸೆರಗನು ಸೊಂಟಕ್ಕೆ ಸಿಕ್ಕಿಸಿ ಬಿಗಿದಪ್ಪ ಹಿಡ್ಕೊಂಡು, ಕೈಯಲ್ಲಿ ಸಿಕ್ಕಿದ್ರೆ ಹಿಡ್ಕೊಂಡು ಓಲಲ್ಲ ಅಂತ ಹೇಳ್ಕೊಂಡು ಹೋಗ್ತಿದ್ರು ಅಲ್ವಾ? ತಾನೇ ಅಲೆ ಅಹಂಕಾರ, ಎನ್ನ ಬಾಲ ನೂಕುವನ ಬಿಡ್ತದು, ಬರ್ಪ ಇತ್ತ ತೂಕ ಓಲ್ಲನು ಅಂತ ಹೋಗ್ತಿದ್ರು. ಇವಳು ಹಾಗೆ, ಹೆಸರೇ ಸುನೀತಿ, ಒಳ್ಳೆಯ ನೀತಿವಂತೆ. ಅವಳು ಸುರುಚಿ, ಉತ್ತಾನವಾದ ಮಾಡಿದ ತಪ್ಪದೆ ನೀತಿಯನ್ನು ಬದಿಗಿಟ್ಟು ರುಚಿಗೆ ಬೆಲೆ ಕೊಟ್ಟ. ನಾವು ಇವತ್ತು ಅದನ್ನೇ ಮಾಡ್ತಾ ಇದ್ದೇವೆ, ನೀತಿಗಳನ್ನೆಲ್ಲ ಬದಿಗಿಟ್ಟು ರುಚಿಗೆ ಬೆಲೆ ಕೊಡ್ತಾ ಇದ್ದೇವೆ. ರುಚಿ ಎಂಬುದು ಉಂಟಲ್ಲ, ಅದು ಅತ್ಯಂತ ಕಂಟಕಪ್ರಾಯವಾಗಿರತಕ್ಕಂತಹದ್ದು. ಯಾವ ಕಾಲದಲ್ಲೂ ಯಾರನ್ನೂ ಬಿಡುವುದಿಲ್ಲ. ಅದಕ್ಕೆ ವ್ಯಾಖ್ಯಾನದಲ್ಲಿ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ, ಯಾರು ರುಚಿಯನ್ನು ನಿಗ್ರಹ ಮಾಡಿಕೊಳ್ತಾನೋ ಅವನಿಗೆ ದೇವರನ್ನು ಒಲಿಸಿಕೊಳ್ಳುವುದು ಕಷ್ಟ ಅಲ್ಲ ಅಂತೆ. ನಾಲಿಗೆಯನ್ನು ನಿಗ್ರಹ ಮಾಡಿಕೊಂಡವನಿಗೆ ದೇವರನ್ನು ಒಲಿಸಿಕೊಳ್ಳುವುದು ಕಷ್ಟ ಅಲ್ಲ. ಒಬ್ರು ಉಪನ್ಯಾಸದಲ್ಲಿ ಹೇಗೆ ಹೇಳ್ತಾ ಇದ್ರು, ಕೇಳ್ತಾ ಇದ್ದೆ. ವೃದ್ಧಾಪ್ಯ ಬಂದಿದೆ, ಸಾಯಲಿಕ್ಕೆ ಹತ್ತಿರಾಗಿದ್ದಾರೆ. ಯಾವ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ, ಎದ್ದು ನಿಲ್ಲಿಕ್ಕೆ ಆಗುದಿಲ್ಲ, ತನ್ನ ಕೈಯಾರೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲಿಗೆ ಹೋಗಬೇಕಾದ್ರೂ ಇನ್ನೊಬ್ಬರ ಸಹಾಯ ಬೇಕು, ಆ ಬದಿಯಿಂದೊಬ್ಬ ಈ ಬದಿಯಿಂದೊಬ್ಬ ಹಿಡ್ಕೊಳ್ಬೇಕು. ಅಂತಹ 90 ದಾಟಿ 100 ದಾಟಿದ ವೃದ್ಧಾಪ್ಯ ಬಂದಿದೆ. ಮಲಗಿದಲ್ಲೇ ಇದ್ದಾರೆ. ಹೆಂಡತಿ ಮಕ್ಕಳನ್ನು ಕರೆದು ಹೇಳ್ತಾರೆ, ಇವತ್ತು ಏನಾದ್ರೂ ಒಂದು ಖಾರದ್ದು ತಿನ್ಲಿಕ್ಕೆ ಮಾಡಿ ಹಾಕಪ್ಪ ಅಂತ. ಕೈಯಲ್ಲಿ ಶಕ್ತಿ ಇಲ್ಲ, ಕಾಲಲ್ಲಿ ಶಕ್ತಿ ಇಲ್ಲ, ಬೆನ್ನಲ್ಲಿ ಶಕ್ತಿ ಇಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ, ಯಾವ ಇಂದ್ರಿಯಗಳೂ ಕೆಲಸ ಮಾಡ್ತಾ ಇಲ್ಲ. ರಸನೇಂದ್ರಿಯ, ಆ 4 ಇಂಚಿನ ನಾಲಿಗೆ ಒಂದು ಉಂಟಲ್ಲ, ಅದು
ಸಾಯುವ ಕಾಲದಲ್ಲೂ ಖಾರ ಖಾರದ್ದು ತಿನ್ಬೇಕು ಅಂತ ಅಪೇಕ್ಷೆ ಪಡ್ತದೆ. ಇದು ನಾಲಿಗೆಯ ರುಚಿಯ ಮಹತ್ವ, ಉತ್ತರವಾದ ರುಚಿಗೆ ಮಹತ್ವವನ್ನು ಕೊಟ್ಟ ನೀತಿಯನ್ನು, ಅದು ಕೂಡ ಎಂತಹ ನೀತಿ, ಸುನೀತಿ, ಒಳ್ಳೆಯ ನೀತಿಯನ್ನು ಬದಿಗಿಟ್ಟ ಒಳ್ಳೆಯ ರುಚಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡ ಮಗು ತಪಸ್ಸು ಮಾಡ್ತೇನೆ ಆಯ್ತು ಅಂತ ಹೇಳಿತ್ತು. ಅದೂ ಒಂದು ಅದ್ಭುತ ತಾಯಿಯ ಮಾತು. ನಮಗೆಲ್ಲ ಸಂದೇಶ ಈ ಕಥೆಗಳು. ಈಗಿನ ಸಮಾಜದಲ್ಲಿ ಯಾರಾದ್ರೂ ಮಕ್ಕಳು ಬೆಳಿಗ್ಗೆ ಎದ್ದು ನಾನು ಗುರುಕುಲಕ್ಕೆ ಹೋಗ್ತೇನೆ, ದೇವಸ್ಥಾನಕ್ಕೆ ಹೋಗ್ತೇನೆ, ಇವತ್ತು ಧನುಪೂಜೆ ನಡೀತಾ ಉಂಟು, ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನು ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ ಮಕ್ಕಳು ಎದ್ರೆ ತಾಯಂದಿರು ಏನು ಹೇಳ್ತಾರೆ? ಇವತ್ತು ಸರ್ವೇ ಸಾಮಾನ್ಯವಾಗಿ ನಿಕ್ಕೆ ದಾಯಿ ಈ ಪ್ರಾಯೋಡು ಬೋಡ ಜಪ್ಪು ಹೊಕ್ಕಡಿ ಹೇಳ್ತಾರ ಇಲ್ವಾ? ಸಾಮಾನ್ಯವಾಗಿ ಇವತ್ತು ನೋಡ್ತಾ ಇದ್ದೇವೆ ನಾವು. ಗುರುಕುಲಕ್ಕೆ ಹೋಗ್ತೇನೆ ಹೇಳಿದ್ರೆ ಅದೆಲ್ಲ ಬೇಡ, ನೀನು ಶಾಲೆಗೆ ಹೋಗ್ಬೇಕು, ಇಂಗ್ಲಿಷ್ ಕಲಿಬೇಕು, ಕಾನ್ವೆಂಟಿಗೆ ಹೋಗಬೇಕು, ಅಧ್ಯಾತ್ಮ ಎಲ್ಲ ಬೇಡ, ಅದೆಲ್ಲ ಜಾಸ್ತಿ ಅದು ನಿಂದು. ವ್ರತ ಉಪವಾಸ ಮಾಡ್ತೇನೆ, ಏಕಾದಶಿ ಮಾಡ್ತೇನೆ, ಅದೆಲ್ಲ ಮಾಡ್ಲಿಕ್ಕಿಲ್ಲ, ನಿನ್ನೆ ಹೇಳಿದೆ ಅಲ್ಲ, ಅದೆಲ್ಲ 60ರ ಮೇಲೆ, ಈಗ ಮಾಡ್ಲಿಕ್ಕಿಲ್ಲ. ಇಂಗ್ಲಿಷ್ 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 ಅದು ಬಿಟ್ಟು ಬೇರೆ ಕಲಿಲಿಕ್ಕಿಲ್ಲ. ದೊಡ್ಡದಾದ್ಮೇಲೆ ಡಾಕ್ಟರ್, ಇಂಜಿನಿಯರ್ ಎರಡೇ ಗೊತ್ತಿರೋದು, ಬೇರೆ ವಿಷಯವೇ ಗೊತ್ತಿಲ್ಲ. ಸಾಫ್ಟ್ವೇರ್ ಹಾರ್ಡ್ವೇರ್ ಯಾವುದೋ ಒಂದು, ಡಾಕ್ಟರ್, ಇಂಜಿನಿಯರ್. ಇದು ಬಿಟ್ಟು ನಮ್ಮ ಸಂಸ್ಕೃತಿಯ ಪರಂಪರೆಯ ಪರಿಚಯವೇ ಇಲ್ಲದವರಂತೆ ಅವರನ್ನು ಬೆಳೆಸ್ತಾ ಇದ್ದೇವೆ. ಅದು ನಮ್ಮ ಘೋರ ಅನರ್ಥಕ್ಕೆ ಕಾರಣ ಆಗ್ತಾ ಉಂಟು. ಮಗು 5 ವರ್ಷದ ಮಗು ತಪಸ್ಸು ಮಾಡ್ಲಿಕ್ಕೆ ಹೋಗ್ತೇನೆ ಹೇಳುವಾಗ ತಾಯಿ ಸುನೀತಿ ಆಯ್ತಮ್ಮ ಹೋಗು ಅಂತ ಹೇಳಿದ್ರು. ಯಾವ ತಾಯಿಯೂ ವೇತನ ಕಾಲದಲ್ಲಿ ಬಿಡ್ಲಿಕ್ಕಿಲ್ಲ. ಮಗು ಹೋಗ್ತೇನೆ ಅದಕ್ಕೆ ಪ್ರಹ್ಲಾದರಾಜರು ಹೇಳಿದ್ದು, ಕೌಮಾರೇ ಆಚರೇದು ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಕೌಮಾರಾವಸ್ಥೆಯಲ್ಲಿ ಆ ಶಿಕ್ಷಣವನ್ನು ಕೊಡಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳಿರುವ ಗಾದೆ ಗೊತ್ತಿದೆ ನಮಗೆ. ಗಿಡವಾಗಿ ಸಣ್ಣ ಎಳೆಯ ಶಿಶುವಾಗಿರುವಾಗಲೇ ಸಂಸ್ಕಾರವನ್ನು ದೈವತ್ವವನ್ನು ಅವಳಿಗೆ ಮಕ್ಕಳಿಗೆ ತುಂಬಿಸಿದೆವು ಎಂದಾದಲ್ಲಿ ಮರವಾದ ಬೆಳಿಕೆ ಯಾವ ರೀತಿ ಮಕ್ಕಳು ಬೆಳೀತಾರೋ ಅದೇ ರೀತಿ ಆ ಸಂಸ್ಕಾರ ಬೆಳೀತದೆ. ಆ ರೀತಿ ತಪಸ್ಸಿಗೆ ಹೊರಟ ಧ್ರುವ. ನಡುದಾರಿಯಲ್ಲಿ ನಾರದರು ಸಿಕ್ಕಿದರು. ಎಲ್ಲಿಗೆ ಹೋಗ್ತಾ ಇದ್ದಿ ಮಗು? ನಾನು ತಪಸ್ಸು ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ. ಯಾರನ್ನು ತಪಸ್ಸು ಮಾಡ್ತಿ? ದೇವರನ್ನು. ಯಾವ ದೇವರನ್ನು? ಗೊತ್ತಿಲ್ಲ. ಮತ್ತೆ ಇಲ್ಲ, ಅಮ್ಮ ಹೇಳಿದ್ದಾಳೆ ತಪಸ್ಸು ಮಾಡಬೇಕು ಅಂತ ಹೋಗ್ತಾ ಇದ್ದೇನೆ. ತಪಸ್ಸು ಮಾಡುದು ನಿನ್ನಂತ ಮಕ್ಕಳ ಕೆಲಸ ಅಲ್ಲಪ್ಪ, ಮತ್ತೆ ಯಾರು ಮಾಡಬೇಕು? ಅಲ್ಲ, ಕಾಡಿಗೆ ಹೋದ್ರೆ ಭೂತ ಪ್ರೇತ ಪಿಶಾಚಗಳೆಲ್ಲ ಬರ್ತಾವೆ, ಶಾಕಿನಿ ಡಾಕಿನಿಗಳು ಬರ್ತಾವೆ, ಹುಲಿ ಸಿಂಹ ಕರಡಿ ಸರೀಸೃಪಗಳು ಹಾವುಗಳೆಲ್ಲ ಬರ್ತಾವೆ, ನಿನ್ನನ್ನು ತಿಂದು ಹಾಕುತ್ತಾವೆ, ರಕ್ತ ಕುಡಿತಾವೆ. ಧ್ರುವ ನಗಾಡ್ತಾನಂತೆ. ಅವೆಲ್ಲ ನನಗೆ ಗೊತ್ತುಂಟು. ಮತ್ತೆ ಅಮ್ಮ ಹೇಳಿದ್ದಾಳೆ ದೇವರು ಜಗದ್ರಕ್ಷಕ ಸರ್ವರಕ್ಷಕ ಅಂತ ಅಮ್ಮ ಹೇಳಿದ್ದಾಳೆ. ಸರ್ವರಕ್ಷಕನಾದ ಭಗವಂತ ಅವನ ತಪಸ್ಸು ಮಾಡ್ತೇನೆ, ನನ್ನ ರಕ್ಷಣೆ ಮಾಡೋದಿಲ್ವಾ? ನಾರದರಿಗೆ ಉತ್ತರ ಇಲ್ಲ ಅಂತ ಆಯ್ತು. ನೋಡಿ ವಿಶ್ವಾಸ ನೋಡಿ. ಪ್ರಹ್ಲಾದನದ್ದು ಇದೇ ರೀತಿ, ಅದೇ ವಯಸ್ಸು ಪ್ರಹ್ಲಾದನಿಗೂ 5 ವರ್ಷ. 5 ವರ್ಷದ ಒಳಗೆ ಏನೆಲ್ಲ ಮಕ್ಕಳಿಗೆ ಅಧ್ಯಾತ್ಮದ ಬಗ್ಗೆ, ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ತುಂಬಿಸಲಿಕ್ಕೆ ಸಾಧ್ಯವೋ ಅಷ್ಟನ್ನು ತುಂಬಿಸಬೇಕು. ಯಾಕೆ? 5 ವರ್ಷ ದಾಟಿಯಾದ್ಮೇಲೆ ಶಾಲೆಗೆ ಹೋಗ್ತಾರ. ಶಾಲೆಗೆ ಹೋಗ್ಲಿಕ್ಕೆ ಪ್ರಾರಂಭ ಆದ ಮೇಲೆ ಅಮ್ಮ ಹೇಳಿದ್ದನ್ನು ಕೇಳೋದಿಲ್ಲ, ಟೀಚರ್ ಹೇಳಿದ್ದೇ ವೇದವಾಕ್ಯ. ಟೀಚರ್ ಏನು ಬೋಧಿಸ್ತಾರೋ ಅದುವೇ. ಅಮ್ಮನಿಗೇನು ಗೊತ್ತಿಲ್ಲ ಅಂತ ಆಗ್ತದೆ. ಟೀಚರ್ ಹಾಗೆ ಹೇಳಿದ್ದಾರೆ, ನಿಂಗೇನು ಗೊತ್ತಿಲ್ಲ ಅಮ್ಮ, ಟೀಚರ್ ಹೀಗೆ ಹೇಳಿದ್ದಾರೆ. ನೋಡಿ, ಹೌದು, ಪ್ರತಿಯೊಂದು ಮನೆಯಲ್ಲೂ ಈ ಕತೆ. ಟೀಚರ್ ಹೀಗೆ ಹೇಳಿದ್ದಾರೆ, ನಿನಗೇನು ಗೊತ್ತಾಗುದಿಲ್ಲ ಬಿಡು. ಅಮ್ಮನೇ ಟೀಚರ್ ಆಗಿರ್ಲಿ, ಆ ಟೀಚರ್ ಹೇಳಿದ್ರೆ ಆಗುದಿಲ್ಲ, ಇನ್ನೊಂದು ಟೀಚರ್ ಹೇಳಿದ್ದೇ ಆಗಬೇಕು. ಈ ರೀತಿಯ ವ್ಯವಸ್ಥೆ. ಮತ್ತೆ ಇವತ್ತಿನ ಶಿಕ್ಷಣ ಪದ್ಧತಿ ಹೇಗುಂಟು ಗೊತ್ತೇ ಉಂಟು, ಅದನ್ನು ಪ್ರತ್ಯೇಕವಾಗಿ ಹೇಳುವ ಅಗತ್ಯ ಇಲ್ಲ. ಎಲ್ಲ ತಲೆಯನ್ನು ಬ್ರೈನ್ ವಾಶ್ ಮಾಡಿ ನಮ್ಮದೇನೂ ಇಲ್ಲ, ಅವರದ್ದೇ ಸರಿಯಾದದ್ದು ಅಂತ ಅವರು ಬಿಟ್ಟು ಹೋದವರು ಇದ್ದಾರಲ್ಲ ಬ್ರಿಟಿಷರು, ಅವರು ಹೇಳಿದ್ದೇ ಸರಿ. ನಮಗೆ ಯಾವುದನ್ನು ನಂಬಬೇಕಾದರೂ ಕೂಡ ಅದರ ಹಿಂದೆ ಒಂದು ವಾಕ್ಯ ಸೇರಿಸಬೇಕು. ಹೀಗೆ ಅಮೆರಿಕದ ವಿಜ್ಞಾನಿಗಳು ಹೇಳಿದ್ದಾರೆ ಅಂತ ಹೇಳಿದ್ರೆ ಮಾತ್ರ ನಾವು ಒಪ್ಪುದು, ಇಲ್ಲದಿರೋ ಒಪ್ಪುದೇ ಇಲ್ಲ. ಜರ್ಮನ್ನ ವಿಜ್ಞಾನಿಗಳು ಈ ರೀತಿಯಾಗಿ ಕಂಡುಕೊಂಡಿದ್ದಾರೆ, ನಾವು ಸುಸ್ತಾದಾಗ ಸುಸ್ತು ಪರಿಹಾರಕ್ಕೆ ನಿದ್ದೆ ಮಾಡಬೇಕಂದಿದ್ದು ನಾವು ಹೇಳುವುದಲ್ಲ, ಜರ್ಮನ್ನ ವಿಜ್ಞಾನಿಗಳು ಹೇಳಿದ್ದಾರೆ. ಓ ಹೌದಾ, ಹಾಗಾದ್ರೆ ಮಲಗು ಅಂತ. ಇಲ್ಲದಿದ್ರೆ ನಮಗೆ ನಿದ್ದೆ ಮಾಡಿದ್ರೆ ಆಯಾಸ ಪರಿಹಾರ ಆಗಿದ್ದು ಗೊತ್ತೇ ಇಲ್ಲ. ಈ ರೀತಿಯ ಅಂಧಕೂಪದಲ್ಲಿ ಬಿದ್ದವರು ನಾವಾಗಿದ್ದೇವೆ ಇವತ್ತಿನ ಸಮಾಜದಲ್ಲಿ. ಮಗು ಹೇಳ್ತದೆ, ರಕ್ಷತ್ಯೇವೇತಿ ವಿಶ್ವಾಸ ಸ ಏವ ರಕ್ಷಾ ರಕ್ಷತಿ ಯೋ ಹಿ ಗರ್ಭೆ. ಭಾಗವತ ವರ್ಣನೆ ಮಾಡ್ತದೆ. ಅಮ್ಮನ ಹೊಟ್ಟೆಯಲ್ಲಿದ್ದಾಗ ಯಾರು ನನ್ನ ರಕ್ಷಣೆಯನ್ನು ಮಾಡಿದ? ಅಮ್ಮ ರಕ್ಷಣೆ ಮಾಡಿದ್ಲ? ಇಲ್ಲ. ಅವಳು ಚೆನ್ನಾಗಿ ತಿಂತಾ ಇದ್ರು. ಉಪ್ಪು ಹುಳಿ ಖಾರ ಸಿಕ್ಕಿಸಿ ಖಾರ ಖಾರದ್ದು ತಿನ್ಬೇಕು, ಹುಳಿ ಹುಳಿಯಾದದ್ದು ತಿನ್ಬೇಕು ಅಂತ ತಿಂತಾ ಇದ್ದಳು. ಅದು ಒಳಗೆ ಬಂದು ನನ್ನನ್ನು ಚುಚ್ಚುತ್ತಾ ಇತ್ತು. ಭಾಗವತದಲ್ಲಿ ಬರುವ ಕಥೆ ಇದೆಲ್ಲ. ಒಳಗೆ ಬಂದು ನನಗೆ ವೇದನೆಯನ್ನು ಕೊಡ್ತಾ ಇತ್ತು, ನನಗೆ ಉರಿತಾ ಇತ್ತು ಮೈ.
ಆ ಖಾರ ಖಾರ ತಿಂದದ್ದು ಆ ಹೊಕ್ಕಳ ಬಳ್ಳಿಯ ಮುಖಾಂತರ ನನ್ನ ದೇಹದ ಒಳಗೆ ಹೋಗಿ ನನಗೆ ತಡ್ಕೊಳ್ಳಾಗದ ಉರಿ ಆಗ್ತಾ ಇತ್ತು. ಸರಿ, ನನ್ನನ್ನೊಮ್ಮೆ ಇಲ್ಲಿಂದ ಹೊರಗೆ ದೂಡು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಭಗವಂತ ಸಾಕಪ್ಪ ಸಾಕು, ಒಮ್ಮೆ ನನ್ನನ್ನು ಇಲ್ಲಿಂದ ಪ್ರಸೂತಿ ವಾಯುವಿನ ಮುಖಾಂತರ ಹೊರಗೆ ದೂಡಿದಿ ಎಂದಾದಲ್ಲಿ ಮತ್ತೆ ನಾನು ಈ ಮನುಷ್ಯ ಜನ್ಮದಲ್ಲಿ ಹುಟ್ಟುವುದಿಲ್ಲ, ಒಮ್ಮೆ ನನ್ನನ್ನು ಹೊರಗೆ ಹೋಗುವ ಹಾಗೆ ಮಾಡು, ಸಂಕಟ ಆಗ್ತಾ ಉಂಟು ನನಗೆ ಅಂತ ಮಗು ಗರ್ಭದಲ್ಲಿತ್ತುಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡ್ತದಂತೆ. ಯಾವಾಗ ಸೂತಕ ವಾಯುವಿನಿಂದ ಪ್ರೇರೇಪಿಸಲ್ಪಟ್ಟು ಹೊರಗೆ ಬರ್ತದೋ ಮಗು ಎಲ್ಲ ಮರೆತು ಹೋಗ್ತದೆ, ಎಲ್ಲ ಮರೆತು ಹೋಯಿತು, ಯಾವ ನೆನಪೂ ಇಲ್ಲ. ಅದು ಭಗವಂತ ಕೊಡತಕ್ಕಂತಹ ಮಾಯೆ. ಇರ್ಲಿ, ಅದು ಮುಂದೆ ಆ ಪ್ರಸಂಗ ಬರ್ತದೆ. ಅಂದು ಧ್ರುವ ಅಂತಹ ವಿಶ್ವಾಸ, ಸ ಏವ ರಕ್ಷಾ ರಕ್ಷತಿ ಯೋ ಹಿ ಗರ್ಭೆ, ತಾಯಿಯ ಗರ್ಭದಲ್ಲಿರುವಾಗ ಯಾರು ನನ್ನ ರಕ್ಷಣೆ ಮಾಡಿದ ಆ ಭಗವಂತನೇ ಎಲ್ಲಿಯೂ ರಕ್ಷಣೆ ಮಾಡ್ತಾನೆ. ರಕ್ಷತ್ಯೇವೇತಿ ವಿಶ್ವಾಸ, ರಕ್ಷಣೆ ಮಾಡಿಯೇ ಮಾಡ್ತಾನೆಂಬಂತಹ ಅಚಲ ವಿಶ್ವಾಸದಿಂದ ನಾನು ಹೋಗ್ತಾ ಇದ್ದೇನೆ, ಯಾವ ಭೂತ ಪ್ರೇತಗಳು ನನಗೇನು ಮಾಡುವುದಿಲ್ಲ ಅಂತ ಧ್ರುವ ಹೇಳಿದಾಗ ನಾರದರಿಗೆ ಬಹಳ ಸಂತೋಷ ಆಯ್ತು. ಸರಿಯಪ್ಪ, ಯಾವ ದೇವರೊಂದು ಗೊತ್ತಿಲ್ಲಲ್ಲ, ನಾನು ನಿಮಗೆ ಉಪದೇಶ ಮಾಡ್ತೇನೆ, ಒಂದು ಮಂತ್ರವನ್ನು ಕೊಡ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ, ಈ ಮಂತ್ರವನ್ನು ಜಪಿಸು, ಭಗವಂತನನ್ನು ಕಾಣು ಅಂತ ಕಳಿಸು. ಹೋದ ಧ್ರುವ, ಹೋಗಿ ಘೋರವಾದ ಕಾಡಿನ ಮಧ್ಯದಲ್ಲಿ ಒಂದು ನೀರಿನ ಸಮೀಪ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. 1 ತಿಂಗಳು ತನ್ನ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಮಧ್ಯ ಮಧ್ಯದಲ್ಲಿ ತಪಸ್ಸು ಮಾಡ್ತಾ ಇದ್ದ. ದೇವರು ಒಲಿಯಿಲ್ಲ, ಮಗುವಲ್ಲ, ಅವಸರ, ಬೇಗ ಬೇಗ ಆಗಬೇಕು. ಇತರರ ಹಾಗೆ 1000 ಗಟ್ಟಲೆ ಎಲ್ಲ ವರ್ಷ ತಪಸ್ಸು ಮಾಡ್ಲಿಕ್ಕೆ ಆಗುದಿಲ್ಲ. 2ನೇ ತಿಂಗಳು ಮಾಡಿ ದೇವರು ಒಲಿಯಿಲ್ಲ ಅಂತ ಹೇಳಿದ ಆಹಾರವನ್ನೆಲ್ಲ ಬಿಟ್ಟ, ಗೆಡ್ಡೆ ಗೆಣಸುಗಳನ್ನು ತಿಂತಾ ಇದ್ದ, ಅದನ್ನೆಲ್ಲ ಬಿಟ್ಟು ಎಲೆಗಳನ್ನು ತಿಂದುಕೊಂಡು ನೀರು ಕುಡಿದ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. 2ನೇ ತಿಂಗಳು ಮುಗೀತು, ದೇವರು ಒಲಿಲಿಲ್ಲ. 3ನೇ ತಿಂಗಳಿಗೆ ಆದಾಗ ಎಲೆಗಳನ್ನು ತಿನ್ನುವುದು ಬಿಟ್ಟ, ಕೇವಲ ನೀರು ಕುಡಿದುಕೊಂಡು ತಪಸ್ಸು ಮಾಡಿದ. 4ನೇ ತಿಂಗಳಾಯಿತು, ನೀರು ಕುಡಿಯುವುದನ್ನು ಬಿಟ್ಟ, ಕೇವಲ ಗಾಳಿ ಪ್ರಾಣಾಯಾಮದಿಂದ ದೇಹಧಾರಣೆಯನ್ನು ಮಾಡಿ ತಪಸ್ಸರ್ಯನ್ನು ಮುಂದುವರಿಸಿದ. 5ನೇ ತಿಂಗಳಾಯಿತು, ಗಾಳಿಯನ್ನು ಸ್ವೀಕಾರ ಮಾಡುವುದನ್ನು ಬಿಟ್ಟ, ಶ್ವಾಸ ನಿರೋಧ ಮಾಡಿಕೊಂಡು ತಪಸ್ಸನ್ನು ಮಾಡಲಿಕ್ಕೆ ಅಂತಹ ಹಠ, ದೇವರನ್ನು ಕಾಣಲೇಬೇಕು ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅವನ ತಪಸ್ಸಿನ ಜ್ವಾಲೆ ದೇವಲೋಕವನ್ನು ಮುಟ್ಟಿತು. ಇಂದ್ರದೇವ ಅನೇಕ ಯಕ್ಷ ಕಿನ್ನರರನ್ನು ಭೂತ ಪ್ರೇತಗಳನ್ನೆಲ್ಲ ಕಳುಹಿಸಿಕೊಟ್ಟ ಇವನನ್ನು ಹೆದರಿಸಲಿಕ್ಕೆ ಅಂತ. ಅಂತರಂಗದಲ್ಲಿ ಭಗವಂತನನ್ನು ಕಾಣ್ತಾ ಯಾವ ರೀತಿ ನಾರದರು ಉಪದೇಶ ಮಾಡಿದ್ದಾರೋ ಆ ರೀತಿಯಲ್ಲಿ ಭಗವಂತನನ್ನು ಕಾಣ್ತಾ 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 ತಪಸ್ಸಿನಲ್ಲಿ ಮುಳುಗಿದ ಧ್ರುವನಿಗೆ ಹೊರಗಡೆ ಬಂದ ಹುಲಿ, ಸಿಂಹ, ಚಿರತೆ, ಹಾವುಗಳು, ಭೂತ ಪ್ರೇತಗಳು ಯಾವುದೂ ಕಾಣಿಸ್ತಾ ಇಲ್ಲ. ಅವುಗಳ ಗೊಡವೆಯೇ ಇಲ್ಲ ಧ್ರುವನಿಗೆ. ಭಗವಂತನನ್ನು ಕಾಣ್ತಾ ತಪಸ್ಸರಿಯಲ್ಲಿ ರತನಾಗಿದ್ದಾನೆ. ಆಗ ಇಂದ್ರಾದಿ ದೇವತೆಗಳು ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು. ಲಕ್ಷ್ಮೀದೇವಿ ಹೇಳ್ತಾಳೆ, ಹೋಗಿ ಸ್ವಾಮಿ. ಭಗವಂತ 6ನೇ ತಿಂಗಳಿಗೆ ಭೂಮಿಗಿಳಿದು ಬಂದ. ವಾಸುದೇವ ರೂಪದಿಂದ ಭೂಮಿಯಲ್ಲಿ ಅವತರಿಸಿದ. ಧ್ರುವನಿಗೋಸ್ಕರ, ಪುಟ್ಟ ಬಾಲಕನಿಗೋಸ್ಕರ ಭಗವಂತ ಇಳಿದು ಬಂದಂತಹ ಒಂದು ರೂಪ. ಧ್ರುವನ ಎದುರಿಗೆ ಬರ್ತಾನೆ, ಮಗು ನಿನ್ನ ಮುಂದೆ ಪ್ರತ್ಯಕ್ಷಗೊಂಡಿದ್ದೇನೆ, ಎದ್ದೇಳು ಅಂತ ಹೇಳ್ತಾನೆ. ಧ್ರುವ ಕಣ್ಣು ಬಿಡ್ತಾ ಇಲ್ಲ. ಅಂತರಂಗದಲ್ಲಿ ಭಗವಂತನನ್ನು ಕಂಡು ಅಲ್ಲಿಯೇ ತಲ್ಲೀನನಾಗಿದ್ದಾನೆ, ಕಣ್ಣು ಬಿಡ್ತಾ ಇಲ್ಲ. ದೇವರಿಗೆ ಫಚೀತಿ ಆಯ್ತು, ಇದು ಒಳ್ಳೆ ಕಥೆ ಆಯ್ತಲ್ಲ. ನಾನು ಎದುರಿಗೆ ಬಂದು ಕಣ್ಣು ಬಿಡು ಹೇಳ್ತಾ ಇದ್ದೇನೆ, ಇವ ಕಣ್ಣು ಬಿಡ್ತಾ ಇಲ್ಲ, ಏನು ಮಾಡುದು? ಯಾವ ರೀತಿಯಲ್ಲಿ ಪ್ರಯತ್ನ ಪಟ್ಟರು ಧ್ರುವ ಕಣ್ಣು ಬಿಡ್ತಾ ಇಲ್ಲ. ಒಳಗಿಂದ ಭಗವಂತನನ್ನು ಹೃದಯ ಗುಹಾವಾಸಿಯಾದಂತಹ ಭಗವಂತನನ್ನ ಕಾಣುವಿಕೆಯಲ್ಲಿಯೇ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಧ್ರುವ. ಭಗವಂತನಿಗೆ ಗೊತ್ತಾಯಿತು, ಇವ ಈಗ ಕಣ್ಣು ಬಿಡ್ಲಿಕ್ಕೆ ಒಂದೇ ಒಂದು ಉಪಾಯ, ಇವನ ಹೃದಯದಲ್ಲಿ ನನ್ನ ಯಾವ ರೂಪ ಉಂಟೋ ಅದನ್ನು ಮರೆಮಾಚುತ್ತೇನೆ ಅಂತ ಹೇಳಿ ಹೃದಯದಲ್ಲಿದ್ದಂತಹ ರೂಪವನ್ನು ಮರೆಮಾಚಿಬಿಟ್ಟ ಭಗವಂತ. ಗಾಬರಿ ಆಯಿತು ಧ್ರುವನಿಗೆ. ಇಷ್ಟು ಹೊತ್ತು ನನ್ನ ಒಳಗೆ ನಾನು ಧ್ಯಾನ ಮಾಡ್ತಾ ಇದ್ದೆ, ಎಲ್ಲಿ ಹೋಯಿತು ಆ ರೂಪ ಅಂತ ಹೆದರಿ ಕಣ್ಣು ಬಿಡ್ತಾನೆ. ತತ್ ರೂಪ ತತ್ಪ್ರತಿ ಎದುರಿನಲ್ಲಿ ನಿಂತಿದೆ. ಗೋಳೋ ಅಂತ ಅತ್ತ ಗಳ ಕಣ್ಣೀರು ಸುರಿತಾ ಇದೆ. ಕಣ್ಣು ಬಿಟ್ಟು ನೋಡ್ತಾ ಇದ್ದಾನೆ. ಗೊಂಡಾರಣದ ಮಧ್ಯದಲ್ಲಿ ಭಗವಂತ ನೀಲಮೇಘ ಶ್ಯಾಮನಾಗಿ ಪಟ್ಟೆ ಪೀತಾಂಬರ ಕಾಂಜಿ ಕಿಂಕಿಣಿಗಳನ್ನು ಧರಿಸಿದವ, ಕರ್ಣಕುಂಡಲ ಕಿರೀಟಧಾರಿಯಾಗಿ ವೈಜಯಂತಿ ಮಾಲೆ ಶಂಖಚಕ್ರ ಗದಾಪದ್ಮಗಳನ್ನು ಹಿಡುಕೊಂಡಂತಹ ಭಗವಂತನ ಜ್ಞಾನಾನಂದಮಯವಾದ ದಿವ್ಯ ರೂಪವನ್ನು ಆ ಧ್ರುವ ಕಣ್ಣ ಮುಂದೆ ಕಾಣ್ತಾ ಇದ್ದಾನೆ.
ಏನು ಮಾತಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಧ್ರುವನಿಗೆ. ಗೋಳೋ ಅಂತ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ. ಜಳ 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 ಕಣ್ಣೀರು ಸುರಿತಾ ಇದೆ. ಆನಂದ ಬಾಷ್ಪ, ಕೇವಲ ಬಾಷ್ಪ ಅಲ್ಲ, ಆನಂದದ ಕೋಡಿ ಹರಿತಾ ಇದೆ. ಭಗವಂತ ಸಾವಿರಾರು ವರ್ಷ, 10,000 ಲಕ್ಷ ವರ್ಷ ತಪಸ್ಸು ಮಾಡಿದ್ರು ಕಾಣಿಸಿಕೊಳ್ಳದಂತಹ ಹೇ ಭಗವಂತ, ಈ ಪುಟ್ಟ ಮಗುವಿನ ಪ್ರಾರ್ಥನೆಗೆ 6 ತಿಂಗಳಲ್ಲಿ ಒಲಿದಿಯಲ್ವಾ, ಏನು ಹೇಳಲಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಧ್ರುವ ಒಳಗಿಂದೊಳಗೆ ನೊಂದುಕೊಂಡು ಅಳುತ್ತಾ ಇದ್ದಾನೆ. ಭಗವಂತನಿಗೆ ಧ್ರುವನ ಅಂತರಂಗ ಅರಿವಾಯಿತು. ಏನು ಮಾಡಿದ? ವಾಗಭಿಮಾನಿ ಲಕ್ಷ್ಮೀದೇವಿ ಯಾವುದರಿಂದ ಅಭಿಮನ್ಯಳಾಗಿದ್ದಾಳೋ ಅಂತಹ ಶಂಖವನ್ನು ಧ್ರುವನ ಕಪೋಲಕ್ಕೆ ಹಿಡಿದ. ಭಗವಂತ ವಾಸುದೇವ ರೂಪ ಧ್ರುವನ ಕಪೋಲಕ್ಕೆ ಹಿಡಿದಾಗ ಧ್ರುವನ ಬಾಯಿಯಿಂದ ಮಾತುಗಳು ಹೊರಹೊಮ್ಮಿತು. ಮೊಟ್ಟ ಮೊದಲು ಧ್ರುವ ಹೇಳಿದ ಮಾತೇನು ಗೊತ್ತೋ? ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಕ್ ಆದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಧ್ರುವ ಮಾಡಿದ ಸ್ತುತಿ. ಹೇ ಪುರುಷ, ನಿನಗೆ ನಮಸ್ಕಾರ. ಪುರುಷಾಯ ತುಭ್ಯಂ, ನಿನಗೆ ನನ್ನ ದೊಡ್ಡ ನಮಸ್ಕಾರ. ಯಾರು ನೀನು? ಯಹ ಅಂತ ಪ್ರವಿಶ್ಯ, ಯಾರು ಪ್ರತಿಯೊಂದು ಚರಾಚರ ಪ್ರಪಂಚದ ಪ್ರತಿಯೊಂದು ವಸ್ತುವಿನ ಒಳಗೆ, ಪ್ರತಿಯೊಂದು ಜೀವಿಗಳ ಒಳಗೆ ಪ್ರವೇಶ ಮಾಡಿ, ಯಹ ಅಂತ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ. ಗಾಢ ನಿದ್ದೆಯಲ್ಲಿ ಮಲಗಿರತಕ್ಕಂತಹ ಅಥವಾ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ತೊಳಲಾಡ್ತಾ ಇರತಕ್ಕಂತಹ ನನ್ನ ಈ ಮಾತಿಗೆ ಚೈತನ್ಯವನ್ನು ಕೊಟ್ಟು ಎಬ್ಬಿಸಿ, ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ. ಹೇಗೆ? ಅಖಿಲ ಶಕ್ತಿಧರ ಸ್ವಧಾಮ್ನ, ತನ್ನ ಸ್ವಂತ ಶಕ್ತಿಯಿಂದ, ತನ್ನ ಸ್ವಂತ ಷಡ್ಗುಣ ಐಶ್ವರ್ಯ ಸಂಪನ್ನತೆಯಿಂದ ನನ್ನ ಮಾತಿಗೆ ಶಕ್ತಿಯನ್ನು ಕೊಟ್ಟು ಬಡಿದೆಬ್ಬಿಸತಕ್ಕಂತಹ ಹೇ ಭಗವಂತ, ಮಾತಿಗೆ ಮಾತ್ರವೋ ವಚನಕ್ಕೆ ಮಾತ್ರವೋ ಅಲ್ಲ, ಅನ್ಯಾಂಶ್ಚ. ಯಾವುದು ಅನ್ಯಾಂಶ್ಚ? ಹಸ್ತ ಚರಣ ಶ್ರವಣ ತ್ವಕ್. ಕೈಗಳು, ಕಾಲುಗಳು, ಕಿವಿಗಳು, ಚರ್ಮ, ಪ್ರತಿಯೊಂದಕ್ಕೂ ಪ್ರೇರೇಪಣೆಯನ್ನು, ಎದ್ದೇಳತಕ್ಕಂತಹ ಶಕ್ತಿಯನ್ನು ಕೊಡತಕ್ಕಂತಹವನು ನೀನು. ಅಷ್ಟು ಮಾತ್ರ ಅಲ್ಲ, ಎಲ್ಲ ಒಟ್ಟಾಗಿ ಹೇಳಿಬಿಡ್ತೇನೆ ಭಗವಂತ. ಪ್ರಾಣಾನ್, ನನ್ನ ದೇಹಕ್ಕೆ ಈ ಆತ್ಮವನ್ನು ಕೊಟ್ಟು ನಾನು ನಡೆಯುವಂತೆ, ಕೂರುವಂತೆ, ಎದ್ದು ನಿಲ್ಲುವಂತೆ, ಮಾತನಾಡುವಂತೆ, ನಿನ್ನನ್ನು ಕಾಣುವಂತೆ, ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ನೋಡುವಂತೆ, ಇಲ್ಲಿ ನಿಲ್ಲುವಂತೆ, ತಪಶ್ಚರ್ಯೆಯನ್ನು ಮಾಡುವಂತೆ, ಎಲ್ಲ ರೀತಿಯಲ್ಲಿಯೂ ನನ್ನನ್ನು ಪ್ರೇರೇಪಿಸತಕ್ಕಂತಹ ಜಗದೇಕ ಶಕ್ತಿಯಾದಂತಹ ಹೇ ಪರಮ ಪುರುಷ, ತುಭ್ಯಂ ನಮಃ, ನಿನಗೆ ನಮಸ್ಕಾರ. ಧ್ರುವ ಮಾಡಿದ ಪ್ರಾರ್ಥನೆ. ನಾವು ಉಪನ್ಯಾಸದ ಪ್ರಾರಂಭದಲ್ಲಿ ಇದನ್ನು ಹೇಳ್ತೇವೆ, ಯೋಂತ ಪ್ರವಿಶ್ಯ ಮಮ. ಯಾಕೆ? ನಾವೇನು ಹೇಳುತ್ತಾ ಇರತಕ್ಕಂತಹದ್ದಲ್ಲ, ನಾನು ಏನು ಹೇಳುತ್ತಾ ಇದ್ದೇನೋ ಎಲ್ಲವೂ ಭಗವಂತ ನನ್ನೊಳಗೆ ಕೂತು ಹೇಳುತ್ತಾ ಇರತಕ್ಕಂಥದ್ದು. ನಾನು ಹೇಳುವ ಅಂಶಗಳಲ್ಲಿ ಯಾವುದೋ ನಿಮಗೆ ಔದಾಸೀನ್ಯ ಬಂತು, ಕಿರಿಕಿರಿ ಆಯಿತು, ಸಿಟ್ಟು ಬಂತು ಅಂತಾದ್ರೆ ಅದು ನನ್ನಲ್ಲಿರುವ ದೋಷ. ನನ್ನ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಹಾಗೆ ಹೇಳಿಸಿದ್ದೇ ವಿನಃ ಯಾವುದಾದ್ರೂ ಸಂತೋಷ ಪಡತಕ್ಕಂತಹ, ಖುಷಿ ಕೊಡತಕ್ಕಂತಹ, ಹೌದು ಇವರು ಹೇಳಿದ್ದು ಒಳ್ಳೆ ವಿಷಯ ಹೇಳಿದ್ರು ಎಂಬ ಮಾತು ನಿಮಗೆ ಅನುಭವಕ್ಕೆ ಬಂದ್ರೆ ಅದು ನನ್ನೊಳಗಿದ್ದಂತಹ ಭಗವಂತ ಹೇಳಿಸಿದ್ದು, ನನ್ನ ಗುರುಗಳ ಮುಖಾಂತರ ನನ್ನಿಂದ ಹೇಳಿಸಿದ್ದು. ಹೊರತಾಗಿ ನನ್ನದೆಂಬುವಂತಹದ್ದು ಯಾವುದೂ ಇಲ್ಲ. ನೀವು ಕೇಳುತ್ತಾ ಇದ್ದೀರಿ, ಕೇಳುವ ಶಕ್ತಿಯನ್ನು ಕೊಟ್ಟವನು ಅವನೇ. ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀರಿ, ಗಟ್ಟಿಯಾಗಿ ಕೂತಿದ್ದೀರಿ, ಆ ಶಕ್ತಿಯನ್ನು ಕೊಟ್ಟವನು ಆ ಭಗವಂತ. ಹಾಗಾಗಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಮುಂತ ಧ್ರುವ ಪ್ರಾರ್ಥನೆ ಮಾಡ್ತಾನೆ. ಭಗವಂತ ಕೇಳಿದ, ನಿನಗೇನು ಬೇಕು? ಯಾವ ಉದ್ದೇಶ ತಪಶ್ಚರ್ಯೆ ಮಾಡಿದಿ? ಧ್ರುವ ಹೇಳಿದ, ನನಗೆ ರಾಜಸಿಂಹಾಸನದಲ್ಲಿ ಕೂರಬೇಕು ಅಂತ ಅಪೇಕ್ಷೆ ಇತ್ತು, ಅಪ್ಪನ ತೊಡೆಯಲ್ಲಿ ಕೂರಬೇಕು ಅಂತ ಆಸೆ ಇತ್ತು ಭಗವಂತ. ಆದ್ರೆ ಇನ್ನೇನು ಕೇಳಲಿ ನಾನು? ಯಾಕೆ? ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಭಗವಂತನಾದಂತಹ ರಮಾರಮಣ ಶ್ರೀಪತಿ ನಮ್ಮಲ್ಲಿ ಪ್ರಸನ್ನನಾದ ಅಂತ ಆದ್ರೆ
ಅದಕ್ಕಿಂತ ಹಿರಿದಾದದ್ದು ಜಗತ್ತಿನಲ್ಲಿ ಮತ್ತೊಂದು ಪಡ್ಕೊಳ್ಳುವಂತಹದ್ದೇನಿದೆ? ಕಿಮಲಭ್ಯಂ, ನಮಗೆ ಸಿಗಬೇಕಾದದ್ದು ಸಿಗದೇ ಇರತಕ್ಕಂತಹದ್ದು ಯಾವುದಿದೆ? ಯಾವಾಗ ಪ್ರಸನ್ನೇ ಶ್ರೀನಿಕೇತನೆ, ಸಂಪತ್ತಿಗೆ ಅಧಿಪತಿಯಾದವಳು ಲಕ್ಷ್ಮೀದೇವಿ, ಅಂತಹ ಲಕ್ಷ್ಮೀದೇವಿಗೂ ಸ್ವಾಮಿಯಾದಂತಹ ಭಗವಂತನೇ ನಮ್ಮ ಮೇಲೆ ಪ್ರಸನ್ನನಾಗಿದ್ದಾನೆ ಅಂತ ಆದ ಮೇಲೆ ಇನ್ನು ನಾನು ಪಡ್ಕೊಳ್ಳಿಕ್ಕೆ ಇರತಕ್ಕಂಥದ್ದು ಏನಿದೆ? ಇಡೀ ಜಗತ್ತನ್ನು ನಾನು ಗೆದ್ದಾಯಿತು, ಇನ್ನು ಯಾವ ಅಪೇಕ್ಷೆಯೂ ನನಗಿಲ್ಲ. ಧ್ರುವ ಹೇಳಿ, ಭಗವಂತ ಪ್ರಸನ್ನನಾಗಿ, ಸರಿ ನಿನಗೆ ನಿನ್ನ ಅಪೇಕ್ಷೆಯಿಂದ ಚಕ್ರವರ್ತಿ ಪದವಿಯನ್ನು ಕೊಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಈ ವಯಸ್ಸಿನಲ್ಲಿ ನೀನು ಮಾಡಿದ ಸಾಧನೆಗೆ ನಿನಗೆ ಶಾಶ್ವತವಾದ ಧ್ರುವಲೋಕವನ್ನು ಕೊಡ್ತೇನೆ. ವಿರೋಧ ಬರ್ತದೆ ಹೇಳಿದರೆ. ಶಾಶ್ವತವಾದ ಧ್ರುವಲೋಕ ಅಂತ ಹೇಳುವಾಗ ಧ್ರುವ ಎಂಬ ಶಬ್ದಕ್ಕೆ ಶಾಶ್ವತವಾದದ್ದು ಅಂತ ಅರ್ಥ, ಮತ್ತೆ ಶಾಶ್ವತವಾದ ಧ್ರುವಲೋಕ ಅಂತ ಹೇಳು ತಪ್ಪಾಗ್ತದೆ. ಆದ್ರೆ ಔಪಚಾರಿಕ ಪ್ರಯೋಗ. ನಾವು ಧ್ರುವ ನಕ್ಷತ್ರವನ್ನು ತೋರಿಸಿ ಕಥೆಯನ್ನು ಹೇಳ್ತೇವೆ. ಧ್ರುವ ನಕ್ಷತ್ರ ಅದೇ ಧ್ರುವ ಅವನ ನಕ್ಷತ್ರ ಆಗಿ ಹೋದ ಅಂತ ಎಲ್ಲ ಕಥೆ ಹೇಳ್ತೇವೆ, ಎಲ್ಲ ಪುರಾಣದ ಕಥೆಯಲ್ಲಿಲ್ಲ. ಅಂದು ಧ್ರುವ ಎಂಬುದಕ್ಕೆ ಶಾಶ್ವತವಾದದ್ದು ಅಂತ ಅರ್ಥ. ಅಂತಹ ಶಾಶ್ವತವಾದ ಲೋಕವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದ್ರೆ ಮೋಕ್ಷವನ್ನು ಕೊಡ್ತೇನೆ ಅಂತ ಅರ್ಥ. ಅದು ಯಾವಾಗ? ಕಲ್ಪಾಂತ್ಯದಲ್ಲಿ ನಿನ್ನ ಅವಧಿ ಬಂದಾಗ ನಿನಗೆ ಶಾಶ್ವತವಾದ ಮೋಕ್ಷ ಲೋಕವನ್ನು ಕೊಡ್ತೇನೆ ಹೇಳಿ ಭಗವಂತ ಅನುಗ್ರಹ ಮಾಡಿದ. ಇಷ್ಟೂ ಕಥೆಗಳನ್ನು ನಾರದರು ಬಂದು ಉತ್ಥಾನಪಾದನಿಗೆ ಹೇಳಿದರು. ಇನ್ನ ಮಗ ತಪಸ್ಸಿಗೆ ಹೋಗಿದ್ದಾನೆ, ತಪಶ್ಚರ್ಯೆಯನ್ನು ಮಾಡ್ತಾ ಇದ್ದಾನೆ, ತಪಸ್ಸು ಮುಗಿಯಿತು, ಭಗವಂತ ಒಲಿದಿದ್ದಾನೆ, ವರವನ್ನು ಪಡ್ಕೊಂಡು ಬರ್ತಾ ಇದ್ದಾನೆ, ಅವನ ಸ್ವಾಗತಕ್ಕೆ ತಯಾರು ಮಾಡುತ್ತ ಕಾಡಿನ ದಾರಿಗೆ ಬಂದು ಉತ್ಥಾನಪಾದ ರಾಜ ಆನೆಯ ಮೇಲೆ ಅಂಬಾರಿ ಕಟ್ಟಿ ಬಿರುದು ಬಾವಲಿಗಳ ಜೊತೆಗೆ ವಾದ್ಯ ಬ್ಯಾಂಡುಗಳ ಜೊತೆಗೆ ಧ್ರುವನನ್ನು ಅಂಬಾರಿಯಲ್ಲಿ ಕುಳ್ಳಿರಿಸಿ ಮೆರವಣಿಗೆಯಲ್ಲಿ ಸ್ವಾಗತ ಮಾಡಿದ. ಅರಮನೆಯವರೆಗೆ ಕಾಡಿನ ನಡುಭಾಗದಿಂದ, ನಾಡು ಪ್ರಾರಂಭ ಆಗುವ ಭಾಗದಿಂದ ತನ್ನ ಅರಮನೆಯವರೆಗೆ ಆನೆಯ ಅಂಬಾರಿಯಲ್ಲಿ ಕುಳ್ಳಿರಿಸಿ ಧ್ರುವನನ್ನು ಸ್ವಾಗತ ಮಾಡಿ, ಅಷ್ಟು ಸಣ್ಣ ವಯಸ್ಸಿನ ಮಗುವನ್ನೇ ಸಿಂಹಾಸನದಲ್ಲಿ ಕುಳ್ಳಿರಿಸಿ ತಾನು ವಿರಕ್ತನಾಗಿ ವಾನಪ್ರಸ್ಥಾಶ್ರಮಕ್ಕೆ ಉತ್ಥಾನವಾದ ಹೋದ. ರುಚಿ ಹೊಟ್ಟೆ ಹುಟ್ಟಿ ಹಿಚುಕಿಕೊಳ್ತಾಳೆ. ಯಾಕೆ? ಧ್ರುವ ಸಿಂಹಾಸನದಲ್ಲಿ ಕೂತ ಅಂತ ಸಿಟ್ಟಿನಲ್ಲಿ ಅಲ್ಲ, ಮತ್ತೆ ಧ್ರುವನಂತ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲಲ್ಲ ಎಂಬಂತಹ ಭಾವದಿಂದ ಆ ಧ್ರುವನನ್ನು ಅಪ್ಪಿಕೊಂಡು ಮುದ್ದಾಡಿ ಕೊಂಡಾಡಿ, ನನ್ನನ್ನು ಕ್ಷಮಿಸು ಮಗು, ನಿನ್ನಂತಹ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲಲ್ಲ ಅಂತ ತಾನು ಪಶ್ಚಾತ್ತಾಪ ಪಡ್ತಾಳೆ. ಆಮೇಲೆ ಸುನೀತಿ ಸುರುಚಿ ಇಬ್ರು ವಾನಪ್ರಸ್ಥಕ್ಕೆ ಹೋಗ್ತೇವೆ. ಅವನ ತಮ್ಮ ಉತ್ತಮ, ಸುರುಚಿಯ ಮಗ ರಾಜ ಉತ್ತಮ, ಹೆಸರು ನೆನಪಾಗ್ತಾ ಇಲ್ಲ, ಅವನನ್ನು ಯುವರಾಜನನ್ನಾಗಿ ಮಾಡ್ತಾರೆ. ಧ್ರುವ ಚಕ್ರವರ್ತಿಯಾಗಿ ಮರೀತಾನೆ. ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಧರ್ಮೋಪದೇಶವನ್ನು ಈ ಅವನ ತಮ್ಮ ಸುರುಚಿಯ ಮಗ ಒಮ್ಮೆ ಬೇಟೆಗೆ ಅಂತ ಹೋದಾಗ ಅಲ್ಲಿ ಕೆಲವು ಗಂಧರ್ವರು ಅವನ ಮೇಲೆ ದಾಳಿ ಮಾಡಿ ಯುದ್ಧ ಮಾಡಿ ಸುರುಚಿಯ ಮಗನನ್ನು, ಹೆಸರು ಸರಿ ನೆನಪಾಗ್ತಾ ಇಲ್ಲ, ನೆನಪಾದರೆ ಹೇಳ್ತೇನೆ, ಸುರುಚಿಯ ಮೇಲೆ ಉತ್ತಮ ಅಂತ ಭಾವಿಸ್ತೇನೆ, ಇರ್ಲಿ ಏನೋ ಇರಬೇಕು, ಅಲ್ಲಿ ಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡ್ತಾರೆ ಯಾರು ಗಂಧರ್ವರು. ಸಿಟ್ಟು ಬಂತು ಧ್ರುವನಿಗೆ, ನನ್ನ ತಮ್ಮನನ್ನು ಗಂಧರ್ವರು ಸಂಹಾರ ಮಾಡಿದ್ದಾರೆ ಅಂತ. ತಾನು ಗಂಧರ್ವ ಲೋಕದ ಮೇಲೆ ದಾಳಿ ಮಾಡ್ತಾನೆ, ಯುದ್ಧಕ್ಕೆ ಹೋಗ್ತಾನೆ. ಧ್ರುವ ಯುದ್ಧಕ್ಕೆ ಹೋಗುವಾಗ ಅಲ್ಲಿ ಗಂಧರ್ವರ ರಾಜನಾದಂತಹ ಕುಬೇರ ಯುದ್ಧಕ್ಕೆ ಬರ್ತಾನೆ. ಯುದ್ಧ ಮಾಡುವುದಿಲ್ಲ. ಬಂದವನು ಧ್ರುವನಿಗೆ ಹೇಳ್ತಾನೆ, ಧ್ರುವ ತಪ್ಪು ಮಾಡ್ತಾ ಇದ್ದಿ, ನನ್ನನ್ನು ನಿನ್ನ ತಮ್ಮನನ್ನು ಕೊಲ್ಲಿಕ್ಕೆ ನನ್ನ ಗಂಧರ್ವರು ಯಾರು? ನನ್ನ ಸೈನ್ಯವನ್ನು ಕೊಲ್ಲಿಕ್ಕೆ ನೀನು ಯಾರು? ನಾವು ಯಾರೂ ಒಬ್ಬರಿಗೊಬ್ಬರು ಶತ್ರುಗಳಲ್ಲ. ಅವರವರ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ತತ್ತತ್ ಕಾಲದಲ್ಲಿ ಒಬ್ಬೊಬ್ಬರಲ್ಲಿ ಶತ್ರುತ್ವ ಮಿತ್ರತ್ವ ಎಂಬುದು ಉಂಟಾಗ್ತದೆ. ಈ ಜೀವನ ಪ್ರವಾಹಕ್ಕೆ ಸಿಕ್ಕಿದ ಮರದ ಕೊಂಬೆಗಳಂತೆ. ಆ ಬದಿಯಿಂದ ಒಂದು ದೊಡ್ಡ ಮರದ ದಿಮ್ಮಿ, ಈ ಬದಿಯಿಂದ ಒಂದು ದೊಡ್ಡ ಮರದ ದಿಂಬಿ, ಎರಡೂ ಪ್ರವಾಹದ ವೇಗದಲ್ಲಿ ಬರ್ತಾ ಇರ್ತದೆ. ಬಂದು 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 ಮಧ್ಯದಲ್ಲಿ ಒಟ್ಟಾಗ್ತದೆ. ಒಟ್ಟಾಗಿ ಒಂದಕ್ಕೆ ಒಂದು ಡಿಕ್ಕಿ ಹೊಡೆದು ಸ್ವಲ್ಪ ಮುಂದೆ ಹೋಗಿ ಮತ್ತೆ ಬೇರಾಗಿ ಹೋಗ್ತದೆ. ಯಾರೂ ಶಾಶ್ವತರಲ್ಲ, ಯಾರೂ ಅಶಾಶ್ವತರು ಅಂತ ಹೇಳುವ ಹಾಗೂ ಇಲ್ಲ. ಅಶಾಶ್ವತರು ಹೇಳುವ ಹಾಗಿಲ್ಲ. ಹೇಳಿದ್ರೆ ಅವರವರಲ್ಲಿರತಕ್ಕಂತಹ ಮಿತ್ರತ್ವ ಶತ್ರುತ್ವ ಯಾವುದೂ ಶಾಶ್ವತವೂ ಅಲ್ಲ, ಅಶಾಶ್ವತವು ಅಂತ ಹೇಳುವ ಹಾಗಿಲ್ಲ. ಹಾಗಿರುವಾಗ ಎಲ್ಲದಕ್ಕೂ ನಿಮಿತ್ತನಾದಂತಹ ಭಗವಂತ ಒಬ್ಬ ಇದ್ದಾನೆ. ಭಗವಂತ ಆಡಿಸಿದಂತೆ ನಾವು ಆಡುವವರು.
ಹಾಗಿರುವಾಗ ನನ್ನವರನ್ನು ಕೊಂದೆ ಎಂಬ ಬೇಸರ ನಿನಗೆ ಬೇಡ, ನಿನ್ನವರನ್ನು ನಾನು ಕೊಂದೆ ಎನ್ನತಕ್ಕಂತಹ ಪಶ್ಚಾತ್ತಾಪ ನಾನು ಇಟ್ಕೊಳ್ಳುವುದಿಲ್ಲ. ಯಾಕೆ? ಎಲ್ಲವನ್ನು ಮಾಡಿಸಿದವ ಭಗವಂತ ಎಂಬ ಭಾವದಿಂದ ಈ ವೈರತ್ವವನ್ನು ಬಿಟ್ಟು ಬಿಡುವ ಎಂಬುದಾಗಿ ಅವನಿಗೆ ತತ್ವೋಪದೇಶವನ್ನು ಮಾಡಿ ಆ ತತ್ವ ಸಂದೇಶಗಳನ್ನು ಹಿಡ್ಕೊಂಡು ಧ್ರುವ ಮತ್ತೆ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾನೆ. ಇದು ಭಗವಂತನ ವಾಸುದೇವ ಅವತಾರ. ಮತ್ತೊಂದು 9ನೆಯ ಅವತಾರ ಪೃಥು ಎಂಬುದಾಗಿ ಒಬ್ಬ ಚಕ್ರವರ್ತಿಯಾಗಿ ಭಗವಂತ ಅವತರಿಸಿತು. ಇದೊಂದು ವಿಶಿಷ್ಟವಾದಂತಹ ಅವತಾರ. ಈ ಧ್ರುವನ ವಂಶದಲ್ಲಿ ಒಬ್ಬ ಅಂಗ ಅಂತ ಒಬ್ಬ ರಾಜ, ಅವನ ಹೆಸರೇ ಅಂಗ ಅಂತ. ಅವನಿಗೆ ಮಕ್ಕಳಿಲ್ಲ. ಅನೇಕ ಯಜ್ಞಯಾಗಗಳನ್ನು ಮಾಡಿದ ಮಕ್ಕಳಾಗಬೇಕು. ದೇವತೆಗಳು ಹೇಳಿದ್ರು, ನಿನಗೆ ಮಕ್ಕಳಿಲ್ಲದಿರುವ ಕಾರಣ ನೀನು ಕೊಟ್ಟ ಆಹುತಿ ನಾನು ಸ್ವೀಕಾರ ಮಾಡುವುದಿಲ್ಲ ಅಂತ. ಒಳ್ಳೆ ಕಥೆ ಆಯ್ತಲ್ಲ. ಹಾಗಾದ್ರೆ ಮಕ್ಕಳಿಲ್ಲದವರು ಹೋಮ ಹವನ ಎಲ್ಲ ಮಾಡಿಸ್ಲಿಕ್ಕಿಲ್ವೋ? ಪ್ರಶ್ನೆ ಬರ್ತದೆ. ಶಾಸ್ತ್ರದ ಮೇಲೆ ದೊಡ್ಡ ಆರೋಪ. ಅಪುತ್ರಸ್ಯ ಗತಿರ್ನಾಸ್ತಿ, ಯಾರಿಗೆ ಮಕ್ಕಳಿಲ್ವೋ ಅವರಿಗೆ ಗತಿಯಾಗುವುದಿಲ್ಲ, ಸದ್ಗತಿ ಆಗುವುದಿಲ್ಲ ಅಂತ. ಇದಕ್ಕೆ ಪೂರಕವಾದಂತಹ ಕಥೆ. ಅಂಗರಾಜ ಯಜ್ಞಯಾಗಗಳನ್ನು ಮಾಡಿದ್ರೆ ದೇವತೆಗಳು ಬಂದು ಆಹುತಿ ತಗೊಳ್ಳಿಲ್ಲ, ಕಾರಣ ನಿನಗೆ ಮಕ್ಕಳಿಲ್ಲ ಅಂತ ಹೇಳಿದ್ರು. ಆದರೆ ಶಾಸ್ತ್ರದ ನಿರ್ಣಯ ಹಾಗಲ್ಲ. ಅದರ ಹಿಂದೆ ದೇವತೆಗಳು ಹಾಗೆ ಹೇಳಿದ್ದರ ಹಿಂದೆ ಮತ್ತೊಂದು ಉದ್ದೇಶ ಇದೆ. ಏನು? ಇವನು ಯಾವ ಯಜ್ಞವನ್ನು ಮಾಡಬೇಕೋ ಆ ಯಜ್ಞವನ್ನು ಮಾಡದೆ ಬೇರೆಲ್ಲ ಯಜ್ಞಗಳನ್ನು ಮಾಡಿದ. ಇವನಿಂದ ಆ ಯಜ್ಞ ನಡೀಬೇಕೆಂಬ ಉದ್ದೇಶದಿಂದ ಬೇರೆ ಯಾವ ಯಜ್ಞದ ಆಹುತಿಯನ್ನು ತಗೊಳ್ಳಿಲ್ಲ. ಇದೇ ಬೇಸರದಿಂದ ಅಂಗರಾಜ ಕಾಡಿಗೆ ಹೋಗುತ್ತಾನೆ. ಕಾಡಿನಲ್ಲಿ ಒಬ್ಬ ಋಷಿಗಳನ್ನು ಭೇಟಿಯಾಗ್ತಾನೆ. ಋಷಿಗಳು ಹೇಳ್ತಾರೆ, ನಿನಗೆ ಮಕ್ಕಳು ಆಗುವುದಕ್ಕಿಂತ ಆಗದೇ ಇರುವುದೇ ಒಳ್ಳೆಯದು, ಸಂತತಿಯನ್ನು ಅಪೇಕ್ಷಿಸಬೇಡ. ಹಠ ಮಾಡ್ತಾನೆ, ಇಲ್ಲ ನನಗೆ ಬೇಕೇ ಬೇಕು, ನೀವು ಅನುಗ್ರಹ ಮಾಡಬೇಕು. ಸರಿ, ಇವನ ಹಠಕ್ಕೆ ಕಟ್ಟು ಬಿದ್ದು ಋಷಿಗಳು ಇನ್ನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು ಅಂತ ಹೇಳಿದ್ರು. ನಾನು ಯಾಗವನ್ನು ಮಾಡಿದ್ರೆ ದೇವತೆಗಳು ಆಹುತಿ ತೆಗೆದುಕೊಳ್ಳುವುದಿಲ್ಲ, ನಿನಗೆ ಮಕ್ಕಳಿಲ್ಲ ಅಂತ ಮೂದಲಿಸ್ತಾರೆ. ನೀನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು, ನೋಡು ಋಷಿಗಳು ಹೇಳಿದರು. ಸರಿ, ಅರಮನೆಗೆ ಬಂದ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ. ದೇವತೆಗಳು ಬಂದ್ರು, ಆಹುತಿಯನ್ನು ಸ್ವೀಕಾರ ಮಾಡಿದ್ರು. ಮಕ್ಕಳಿಲ್ಲ ಎಂಬ ಕಾರಣಕ್ಕೆ ಆಹುತಿ ಸ್ವೀಕಾರ ಮಾಡದೆ ಹೋಗಿದ್ದುದು ಹೌದು ಎಂದಾದಲ್ಲಿ ಪುತ್ರಕಾಮೇಷ್ಟಿ ಯಾಗ ಮಾಡುವಾಗ ಹೇಗೆ ಆಹುತಿ ಸ್ವೀಕಾರ ಮಾಡಿದ್ರು? ಅಂದ್ರೆ ಅರ್ಥ, ಮಕ್ಕಳಿಲ್ಲದೆ ಇದ್ದದಕ್ಕೆ ಆಹುತಿ ಸ್ವೀಕಾರ ಮಾಡಿದ್ದಲ್ಲ. ಇವನ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಇವ ವೈರಾಗ್ಯದಿಂದ ಕಾಡಿಗೆ ಹೋಗಬೇಕು. ಕಾಡಿನಲ್ಲಿ ಆ ಋಷಿ ಪುತ್ರಕಾಮೇಷ್ಟಿ ಯಾಗ ಮಾಡುವಂತ ಉಪದೇಶ ಕೊಡಬೇಕು. ಉಪದೇಶ ಪಡ್ಕೊಂಡು ಇವನು ಅರಮನೆಗೆ ಬರಬೇಕು, ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು. ಆಗ ನಾವು ಆಹುತಿಯನ್ನು ಸ್ವೀಕಾರ ಮಾಡಿ ಇವನಿಗೆ ಮಕ್ಕಳನ್ನು ಕೊಡಬೇಕು, ಸಂತತಿ ಆಗುವ ಹಾಗೆ ಅನುಗ್ರಹ ಮಾಡಬೇಕು. ಇದಿಷ್ಟು ದೇವತೆಗಳ ಯೋಚನೆ. ಅದಕ್ಕೋಸ್ಕರ ಮೊದಲಿಗೆ ಆಹುತಿಯನ್ನು ಸ್ವೀಕಾರ ಮಾಡಲಿಲ್ಲ. ಅನುಗ್ರಹ ಮಾಡಿದ್ರು, ಮಕ್ಕಳಾಯಿತು. ಒಬ್ಬ ಮಗ ಹುಟ್ಟಿದ. ಅವನಿಗೆ ವೇನ ಅಂತ ಹೆಸರಿಟ್ಟ. ಹೆಸರೇ ವಿಚಿತ್ರ. ವೇನ ಎಂಬ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು ವಾಯುದೇವರು ಅಂತ ಒಂದು ಅರ್ಥ ಇದೆ, ಮುಖ್ಯ ಪ್ರಾಣ ಅಂತ. ಇನ್ನೊಂದು ಅರ್ಥ ಪಾಪದ ರೂಪ ಅಂತ ಅರ್ಥ. ಪ್ರಾಯ ಅವನು ತಂದೆ ಅಂಗರಾಜ ಮುಖ್ಯ ಪ್ರಾಣ ಎಂಬ ಅರ್ಥದಲ್ಲಿ ಹೆಸರಿಟ್ಟಿರ್ಲಿಕ್ಕೆ ಸಾಕು. ಆದ್ರೆ ಇವನು ಎರಡನೇ ಅರ್ಥವನ್ನು ಸ್ವೀಕಾರ ಮಾಡಿ ಬೆಳೆದ. ಪಾಪದ ರೂಪನಾಗಿ ಬೆಳೆದ, ಪಾಪದ ಕೂಪವಾಗಿ ಬೆಳೆದ. ಬಾಲ್ಯದಿಂದಲೇನೇ ದುರ್ಬುದ್ಧಿ, ಕೆಟ್ಟ ಕೆಲಸಗಳಲ್ಲಿಯೇ ರತಿ. ಎಲ್ಲ ಮಕ್ಕಳೊಟ್ಟಿಗೆ ಆಟ ಆಡ್ಲಿಕ್ಕೆ ಹೋಗುವುದು, ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ನದಿಗೆ ದೂಡುವುದು, ಅವರ ಕಾಲಿಗೆ ಕಲ್ಲು ಕಟ್ಟಿ ಕೆರೆಗೆ ಹಾಕುವುದು, ಅವರ ಮೇಲೆ ಇರುವೆಗಳನ್ನು ಬಿಡುವುದು, ಚೇಳಿಂದ ಕಚ್ಚಿಸುವುದು, ಹಾವುಗಳು ಇರತಕ್ಕಂತಹ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಹಾವುಗಳ ಹುತ್ತದ ಮೇಲೆ ದುಡಿ ಹಾಕುವುದು. ಈ ರೀತಿ ದುರ್ಬುದ್ಧಿಯನ್ನೇ ಮಾಡ್ತಾ ಬರುವುದು. ಕಳ್ಳತನ ಮಾಡುವುದು, ಜೂಜಾಡುವವರ ಮಧ್ಯದಲ್ಲಿ ಹೋಗಿ ಕೂತು ತಾನೂ ಅಲ್ಲಿ ಭಾಗಿಯಾಗುವುದು. ಬಾಲ್ಯದಲ್ಲಿಯೇ ಕಳ್ಳತನ, ದರೋಡಿ ಇದನ್ನೇ ಮಾಡಿಕೊಂಡು ಬೆಳೆದ ಬೆಳೆದ ಬೆಳೆದ. ಜನರಿಗೆ ಹೆದರಿಕೆ. ರಾಜನ ಮಗ, ಏನು ಹೊಡೆಯುವ ಹಾಗಿಲ್ಲ, ಬಡಿಯುವ ಹಾಗಿಲ್ಲ. ರಾಜನಿಗಾದರೂ ಇವನಿಗೆ ಬುದ್ಧಿ ಹೇಳಿ 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 ಸಾಕಾಗಿ ಹೋಯಿತು. ಅದೇ ವ್ಯಥೆಯಲ್ಲಿ ಅವನು ದೇಹತ್ಯಾಗ ಮಾಡಿದ. ಋಷಿಗಳು ಹೇಳಿದ್ದು ಹೌದು, ಇಂಥ ಮಗ ಹುಟ್ಟುವುದಕ್ಕಿಂತ ಮಗ ಇಲ್ಲದೇ ಇದ್ರೇನೆ ಒಳ್ಳೇದು. ಅಷ್ಟು ದೊಡ್ಡ ನಾಸ್ತಿಕ್ಯನಾಗಿದ್ದ. ಆಮೇಲೆ ರಾಜ ದೇಹತ್ಯಾಗ ಮಾಡಿದ. ಉಪಾಯ ಇಲ್ಲದೆ ಈ ಅಂಗನಿಗೆ ಪಟ್ಟಾಭಿಷೇಕ ಮಾಡಿದ್ರು. ಅಂಗನಿಗೆಲ್ಲ ವೇನನಿಗೆ ಪಟ್ಟಾಭಿಷೇಕ ಮಾಡಿದ್ರು. ಅರಾಜಕತೆ ಇರಬಾರದು,
ರಾಜನಿಲ್ಲದೆ ಒಂದು ಕ್ಷಣವೂ ಈ ಭೂಮಿ ಬರಡಾಗಬಾರದೆಂಬ ಕಾರಣಕ್ಕಾಗಿ ಬೇರೆ ಯಾರು ಇರಲಿಲ್ಲ, ಉಪಾಯ ಇಲ್ಲದೆ ನೋಡುವ ಇವನಿಗೆ ಕೈಯಲ್ಲಿ ಅಧಿಕಾರ ಕೊಟ್ಟರಾದ್ರೂ ಸರಿಯಾದಾನೋ ಏನೋ. ಈ ಶಾಲೆಯಲ್ಲಿ ಯಾರು ಹೆಚ್ಚು ತಂಟೆ ಮಾಡ್ತಾರೋ ಅವನನ್ನು ಮಾನಿಟರ್ ಮಾಡಿ ಹಾಕ್ತಾನೆ. ಆಗ ಅವನಿಗೆ ಗಲಾಟೆ ಮಾಡುವ ಪ್ರಸಕ್ತಿ ಯಾಕೆ, ಅವನೇ ಮಾನಿಟರ್. ಗಲಾಟೆ ಮಾಡೋರನ್ನು ಅವನ ಹೆಸರು ಬಡಿಬೇಕು, ಅವನೇ ಹೆಸರು ಮಾನಿಟರ್ ಆದ್ರೆ ಆ ರೀತಿಯಲ್ಲಿ ಎಲ್ಲ ಯೋಚನೆ ಮಾಡಿ ಇವನನ್ನೇ ರಾಜನನ್ನಾಗಿ ಮಾಡಿದ್ರು. ಕೂತ್ಕೊಂಡ ಸಿಂಹಾಸನದಲ್ಲಿ. ಇದು ಆದದ್ದು ಮಾತ್ರ ಉಲ್ಟ. ಅಷ್ಟೊತ್ತು ಅವನು ಕದ್ದು ಮುಚ್ಚಿಕೊಂಡು, ರಾಜನ ಮಗನಾಗಿ ಕದ್ದು ಮುಚ್ಚಿಕೊಂಡು ಎಲ್ಲ ಕುಕೃತ್ಯಗಳನ್ನು ಮಾಡುತ್ತಾ ಇದ್ದ. ಈಗ ಅಧಿಕಾರ ಬಂತು, ಕಳ್ಳನ ಕೈಯಲ್ಲಿ ಬೀಗದ ಕೈ ಕೊಟ್ಟ ಹಾಗಾಯಿತು. ಬಹಿರಂಗವಾಗಿ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಯಾರೆಲ್ಲ ಮಾಡ್ತಾರೋ ಅವರನ್ನೆಲ್ಲ ತನ್ನ ಸ್ನೇಹಿತರನ್ನಾಗಿ ಮಾಡಿಕೊಂಡ. ಮೊಟ್ಟ ಮೊದಲಿಗೆ ಮಾಡಿದ್ದು, ಈ ರಾಜ್ಯದಲ್ಲಿ ನನ್ನ ಆಳ್ವಿಕೆಯಲ್ಲಿ ಯಾರು ಧರ್ಮಾಚರಣೆ ಮಾಡಲಿಕ್ಕಿಲ್ಲ, ಯಜ್ಞಯಾಗಗಳನ್ನು ಮಾಡಲಿಕ್ಕಿಲ್ಲ, ತಪಸ್ಸನ್ನು ಮಾಡಲಿಕ್ಕಿಲ್ಲ, ಧರ್ಮದ ಬೋಧನೆಯನ್ನು ಮಾಡಲಿಕ್ಕಿಲ್ಲ, ದೇವರು ಧರ್ಮದ ಕಥೆಗಳನ್ನು ಹೇಳಲಿಕ್ಕಿಲ್ಲ, ಪ್ರವಚನಗಳನ್ನು ಮಾಡಲಿಕ್ಕಿಲ್ಲ. ಮೊಟ್ಟ ಮೊದಲನೆಯ ಒಬ್ಬ ಸೆಕ್ಯುಲರ್ ಆಳ್ವಿಕೆಯವ ಅಂತ ಹೇಳಿದ್ರೆ, ಸೆಕ್ಯುಲರಿಸಮ್ ಅನ್ನು ತಂದವ ಅಂತ ಹೇಳಿದ್ರೆ ಈ ವೇನ. ಆಮೇಲೆ ನಾವು ನೋಡಿದ ಹಾಗೆ ಒಬ್ರು ಸ್ವಾತಂತ್ರ್ಯ ಸಿಕ್ಕಿದ ಹಾಗೆ ಇದ್ರು ಅವರು. ಈ ರೀತಿಯಲ್ಲಿ ದೇಶದ ಪ್ರಧಾನಮಂತ್ರಿ ಆದ ಮೊಟ್ಟ ಮೊದಲಿಗೆ. ಸೆಕ್ಯುಲರಿಸಮ್, ಯಾರು ಧರ್ಮ ಬೋಧನೆ, ಯಾರು ನಾವು ಮಾತ್ರ, ನಮ್ಮವರು ಮಾತ್ರ, ಬೇರೆಯವರು ಮಾಡಬಹುದು. ಅವರು ಬೇಕಾದ್ರೆ ನಮ್ಮ ಶಾಲೆಗೆ ಒಂದು ಧರ್ಮ ಬೋಧನೆ ಮಾಡಬಹುದು. ನಾವು ಕೃಷ್ಣನ ಕಥೆ ಶಾಲೆಯಲ್ಲಿ ಹೇಳಲಿಕ್ಕಿಲ್ಲ, ರಾಮನ ಕಥೆ ಶಾಲೆಯಲ್ಲಿ ಹೇಳಲಿಕ್ಕಿಲ್ಲ, ಹಿಂದೂ ಧರ್ಮದ ಬಗ್ಗೆ, ಸನಾತನ ಸಂಸ್ಕೃತಿಯ ಬಗ್ಗೆ ಹೇಳಲಿಕ್ಕಿಲ್ಲ. ಬೇರೆಯವರು ಬಂದು ಪೋಷಾಕ ಹಾಕಿಕೊಂಡು, ಬೇರೆ ಬೇರೆ ವೇಷ ಹಾಕಿಕೊಂಡು ಬಂದು ಅವರ ಧರ್ಮದ ಬಗ್ಗೆ ಬೇಕಾದಷ್ಟು ಉಪನ್ಯಾಸ ನಮ್ಮ ಶಾಲೆಯಲ್ಲಿ ಕೊಡ್ಬೋದು ಮಕ್ಕಳು. ನಾವು ಧರ್ಮದ ಬಗ್ಗೆ ಹೇಳಲಿಕ್ಕಿಲ್ಲ. ಅದು ಕೊನೆಗೆ ಬಂದಂತಹ ಒಂದು ವ್ಯಕ್ತಿತ್ವ, ಮೊಟ್ಟ ಮೊದಲ ವ್ಯಕ್ತಿತ್ವ ಇವೇನ. ಈ ರೀತಿ ಇವನ ಅರಾಜಕತೆ ಜಾಸ್ತಿಯಾಗಿ, ಪುಂಡುಬೋಗ್ರಿಗಳ ಸಂಖ್ಯೆ ಜಾಸ್ತಿಯಾಗಿ, ದರೋಡೆಕೋರರು, ಅನ್ಯಾಯ ಅನಾಚಾರಗಳೇ ದೇಶದಲ್ಲಿ ತುಂಬಿಕೊಂಡಾಗ, ರಾಜ ಕೆಟ್ಟ ದಾರಿಯಲ್ಲಿ ಹೋದ ಅಂತಾದಾಗ ಭೂಮಿ ಬರಡಾಗ್ತದೆ ಅಂತ ನಿಯಮ. 1 ವರ್ಷ 2 ವರ್ಷ ಭೂಮಿ ತಾಯಿ ಕಾಯ್ತಾಳೆ. ಅವಳ ಸಹನೆಯು ಮಿತಿ ಮೀರಿದಾಗ ತನ್ನಲ್ಲಿದ್ದ ಎಲ್ಲ ಸಂಪತ್ತನ್ನು ತಾನು ಒಳಗೆಳ್ಕೊಳ್ತಾಳೆ. ನಾನು ಈ ಭೂಮಿಗೆ ಕೊಡುವುದಿಲ್ಲ ಅಂತ ಸಿಟ್ಟಾಗಿ ತನ್ನ ಕೋಪವನ್ನು ಹೊರ ಹಾಕುತ್ತಾಳೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಆಗ್ತಾ ಇರತಕ್ಕಂತಹದ್ದು. ಆ ರೀತಿ ಎಲ್ಲ ಸಂಪತ್ತನ್ನು ಒಳಗೆಳೆದುಕೊಂಡು, ಬೆಳೆ ಇಲ್ಲ, ಬೆಳೆ ಇಲ್ಲದೆ ಮಳೆ ಇಲ್ಲ, ಮಳೆ ಇಲ್ಲದೆ ಬೆಳೆ ಇಲ್ಲ, ಒಂದಕ್ಕೊಂದು ಪರಸ್ಪರ ಅನ್ಯೋನ್ಯಾಶ್ರಯ ದೋಷ ಅಂತ ಹೇಳಬಹುದು. ಅರಾಜಕತೆ ತಾಂಡವ ಆಡ್ತಾ ಇದೆ, ಮಳೆ ಬೆಳೆ ಇಲ್ಲ, ಅನ್ನ ಇಲ್ಲ, ಜನರು ಹಸಿವೆಯಿಂದ ಕಂಗಾಲಾಗಿದ್ದಾರೆ. ಆದರೂ ಕೂಡ ಇವನ ಕ್ರೌರ್ಯ ನಿಲ್ತಾ ಇಲ್ಲ ಅಂತ ಆದಾಗ ಋಷಿಮುನಿಗಳು ಸಿಟ್ಟುಕೊಂಡು, ಎಲ್ಲ ಋಷಿಮುನಿಗಳು ಒಂದಾದ್ರು ಹೂಂಕಾರ ಮಾಡುವ ಮುಖಾಂತರ ಮಂತ್ರಶಕ್ತಿಯಿಂದ ಈ ವೇನನನ್ನು ಸಂಹಾರ ಮಾಡಿ ಹಾಕಿದ. ವೇನ ಸತ್ತು ಹೋದ, ರಾಜ ಸತ್ತ. ಮತ್ತೆ ಅರಾಜಕತೆ ಬಂತು. ಇವನ ಹೆದರಿಕೆ ಕೆಲವು ಪುಂಡುಬೋಗ್ರಿಗಳೆಲ್ಲ ಅಡಗಿ ಕೂತವರು, ಅವರೆಲ್ಲ ಹೊರಗೆ ಬಂದ್ರು. ಈಗ ದೊಡ್ಡ ದರೋಡೆಕೋರ ಬಂದಾಗ ಸಣ್ಣ ಸಣ್ಣ ದರೋಡೆಕೋರ ಅಡಗಿ ಕೂಡ್ತಾರೆ. ದೊಡ್ಡ ದರೋಡೆಕೋರ ಸತ್ತು ಹೋದ, ಈ ಸಣ್ಣ ಸಣ್ಣ ದರೋಡೆಕೋರರೆಲ್ಲ ಹೊರಗೆ ಮತ್ತೆ ಅರಾಜಕತೆ ಉಂಟಾಯ್ತು. ಏನು ಮಾಡುದು ಯೋಚನೆ. ಆವಾಗ ಪ್ರಪ್ರಥಮವಾಗಿ ನಮ್ಮ ಇತಿಹಾಸದಲ್ಲಿ ನಡೆದಂತಹ ಮೊದಲ ಕ್ಲೋನಿಂಗ್ ಅಂತ ಇದನ್ನು ಕರಿಬಹುದು. ಋಷಿಮುನಿಗಳೆಲ್ಲ ಸೇರಿ ಈ ವೇನನ ಬಲಗೈಯನ್ನು ಮಥನ ಮಾಡಿದ್ರು. ಮಥನ ಮಾಡುವಾಗ ಆ ವೇನನ ಕೈಯ ಒಂದು ಜೀನ್ಸಿನಿಂದ ಮತ್ತೊಂದು ಶಿಶುವನ್ನು ಸೃಷ್ಟಿ ಮಾಡಿದ್ರು. ಇವತ್ತು ವಿಜ್ಞಾನ ಏನು ಮಾಡುತ್ತಾ ಇದೆಯೋ ಇದು ಯಾವುದು ಹೊಸತಲ್ಲ. ನಾನು ಮೊದಲನೇ ದಿವಸ ಪ್ರವಚನದಲ್ಲಿ ಹೇಳಿದ್ದೆ, ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ. ಜಗತ್ತಿನಲ್ಲಿ ಏನೆಲ್ಲ ನಡೀತಾ ಉಂಟೋ ಕೇಳುತ್ತಾ ಇದ್ದೇವೋ ಎಲ್ಲವನ್ನು ವೇದವ್ಯಾಸರು ಸಾವಿರಾರು ವರ್ಷಗಳ ಹಿಂದೆ ದಾಖಲೆ ಮಾಡಿಟ್ಟಿದ್ದಾರೆ. ನಡೆದ ಕಥನೆಗಳು ಇವತ್ತೆಲ್ಲ ಯಂತ್ರಶಕ್ತಿಯಿಂದ ನಡೆದ್ರೆ, ಹಿಂದಿನ ಕಾಲದಲ್ಲಿ ಮಂತ್ರಶಕ್ತಿಯಿಂದ ತಪಶಕ್ತಿಯಿಂದ ನಡೀತಾ ಇತ್ತು. ಆ ವೇನನ ದೇಹವನ್ನು ಮಥನ ಮಾಡಿದ್ರು, ಅದರಲ್ಲಿ ಒಂದು ಶಿಶು ಹುಟ್ಟಿತು. ಅವನಿಗೆ ಪೃಥು ಅಂತ ನಾಮಕರಣ ಮಾಡಿದ್ರು. ಪೃಥಕ್ಕರಣ ಮಾಡುವಾಗ ಹುಟ್ಟಿದವ. ಬೇರ್ಪಡಿಸುವ ಕ್ರಿಯೆ, ಮಥನ ಹೇಳಿದ್ರೆ ಬೇರ್ಪಡಿಸುವಿಕೆ. ಮಜ್ಜಿಗೆ ಮೊಸರನ್ನು ಮಥನ ಮಾಡುವಾಗ ಏನಾಗ್ತದೆ? ಮಜ್ಜಿಗೆ ಬೇರೆ ಆಗ್ತದೆ, ಮೊಸರು ಬೆಣ್ಣೆ ಬೇರೆ ಆಗ್ತದೆ. ಅದಕ್ಕೆ ಪೃಥಕ್ಕರಣ ಅಂತ ಹೆಸರು. ಪೃಥಕ್ಕರಣ ಮಾಡುವಾಗ ಹುಟ್ಟಿದವನಾದ ಕಾರಣ ಅವನಿಗೆ ಪೃಥು ಅಂತ ಹೆಸರು. ಆ ಪೃಥುವನ್ನು ಸಂಸ್ಕಾರವಂತನನ್ನಾಗಿ ಬೆಳೆಸಿ ಅವನಿಗೆ ಪಟ್ಟಾಭಿಷೇಕ ಮಾಡಿದ್ರು. ಆ ಪೃಥು ಅವನೇ ಭಗವಂತನ ಅವತಾರ, 9ನೇ ಅವತಾರ. ಪೃಥು ಎಂಬ ಹೆಸರಿನಿಂದ ಅವತರಿಸಿದ.
ಇಡೀ ಜಗತ್ತನ್ನು ಸುಭಿಕ್ಷವನ್ನಾಗಿಸಿದ. ಪಟ್ಟಾಭಿಷೇಕ ಆದ ತಕ್ಷಣ ಎಲ್ಲ ಮಂದಿ ಭಾಗದರು ಬಂದು ಸ್ತೋತ್ರ ಮಾಡಿದ್ರಂತೆ. ದೀನಬಂಧು, ದಲಿತರ ಉದ್ಧಾರಕ, ಬಡವರ ಕಣ್ಮಣಿ, ಹಾಗೆ ಹೀಗೆ ಎಂದೆಲ್ಲ ಹೇಳಿದ್ರಂತೆ. ಪೃಥು ಹೇಳ್ತಾನೆ, ಏನ್ ಮಾಡ್ತಾ ಇದ್ದೀರಿ? ತಪ್ಪು ಮಾಡ್ತಾ ಇದ್ದೀರಿ. ನಾನೀಗ ಅಧಿಕಾರಕ್ಕೆ ಬಂದಿದ್ದೇನಷ್ಟೇ, ನನ್ನನ್ನು ಹೊಗಳಬೇಡಿ, ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ. ನಾನು ರಾಜನಾಗಿ ಚಕ್ರವರ್ತಿಯಾಗಿ ನನ್ನ ಜವಾಬ್ದಾರಿ ಏನುಂಟೋ ಪ್ರಜಾಪಾಲನೆ, ಅದನ್ನು ಚೆನ್ನಾಗಿ ನಾನು ನಿರ್ವಹಿಸಿದೆ ಎಂದು ನಿಮಗೆ ಕಂಡಲ್ಲಿ ಆಗ ನೀವು ಹೊಗಳಿ. ಹೊಗಳಿ ಅಂತ ನಾನು ಹೇಳುವುದಿಲ್ಲ, ಹೊಗಳಬೇಕು ಅಂತ ನಿಮಗೆ ತೋಚಿದ್ರೆ ಹೊಗಳಿ. ಆದರೆ ಆವಾಗಲೂ ನಿಜವಾಗಿ ನೀವು ಹೊಗಳಬೇಕಾದದ್ದು ಯಾರನ್ನು? ನನ್ನನ್ನಲ್ಲ. ನನ್ನ ಒಳಗೆ ಕೂತು ಇಷ್ಟೆಲ್ಲ ಸತ್ಕರ್ಮಗಳನ್ನು ಮಾಡಿಸಿದ ಭಗವತ್ ಶಕ್ತಿ ಏನುಂಟೋ ಆ ಭಗವಂತನನ್ನು ನೀವು ಕೊಂಡಾಡಬೇಕೇ ವಿನಃ ನನ್ನನ್ನು ದೀನ ದಲಿತರ ಬಂಧು, ಬಡವರ ಕಣ್ಮಣಿ, ಜನನಾಯಕ, ಜಗಮೆಚ್ಚಿದ ನಾಯಕ ಅಂತೆಲ್ಲ ಈಗ ಕಟೌಟ್ ಕಟ್ಟಬೇಡಿ, ಹಾಲಿನ ಅಭಿಷೇಕ ಮಾಡಬೇಡಿ, ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಪೃಥು ತನ್ನ ಮಂದಿ ಭಾಗದರಿಗೆ ಉಪದೇಶವನ್ನು ಕೊಟ್ಟ. ಅಧಿಕಾರದಲ್ಲಿ ಕೂತವನೇ ಕೆಲಸ ಪ್ರಾರಂಭ ಮಾಡಿದ. ಇಡೀ ಭೂಮಿ ಎಲ್ಲೆಲ್ಲೆಲ್ಲಿ ಬಂಜರಾಗಿ ಅವ್ಯವಸ್ಥಿತವಾಗಿ ಬೆಳೆದು ನಿಂತಿತ್ತೋ, ಎಲ್ಲೆಲ್ಲಿ ಅವ್ಯವಸ್ಥಿತವಾಗಿ ಹಾಳಾಗಿ ಹೋಗಿತ್ತೋ ಅದನ್ನೆಲ್ಲ ಸಮತಟ್ಟು ಮಾಡಿದ. ಎಲ್ಲೆಲ್ಲಿ ಪರ್ವತಗಳು ಬರಬೇಕು ಅಲ್ಲೆಲ್ಲ ಪರ್ವತಗಳು ಕುಸಿದು ಹೋಗಿತ್ತಂತೆ ಅಂಗವೇನನ ಅಧಾರ್ಮಿಕತೆಯಿಂದ, ಅವುಗಳನ್ನು ಮತ್ತೆ ಕಟ್ಟಿಸಿದ. ಎಲ್ಲೆಲ್ಲಿ ಕೆರೆ ತಟಾಕಗಳು ಬೇಕು ಅಲ್ಲಲ್ಲಿ ಕೆರೆ ತಟಾಕಗಳನ್ನು ಮಾಡಿದ. ನದಿಗಳ ಜೋಡಣೆಯನ್ನು ಮಾಡಿ ಬಂಜರು ಭೂಮಿಗಳಲ್ಲಿ ನೀರು ಹರಿಯುವಂತೆ ಮಾಡಿದ. ಕೃಷಿ ಭೂಮಿಗಳನ್ನು ಪರಿವರ್ತನೆ ಮಾಡಿ ಎಲ್ಲೆಲ್ಲಿ ಕೃಷಿ ಆಗಬೇಕು, ಕೃಷಿ ಭೂಮಿಗೆ ಕೃಷಿ ಮಾಡಲಿಕ್ಕೆ ಯೋಗ್ಯವಾದ ಭೂಮಿಯಲ್ಲಿ ಕೃಷಿಯನ್ನು ಮಾಡುವ ಹಾಗೆ ವ್ಯವಸ್ಥೆ ಮಾಡಿದ. ಅಂತೂ ಇಡೀ ಜಗತ್ತನ್ನು ಹೊಸದಾಗಿ ರಚನೆ ಮಾಡಿದ. ಬೆಳೆ ಬೆಳೀತಾ ಇಲ್ಲ. ಆವಾಗ ಅವನಿಗೆ ಗೊತ್ತಾಯಿತು, ಭೂದೇವಿ ವೇನನ ಪಾಪದಿಂದ ಬೇಸತ್ತು ಭೂದೇವಿ ಎಲ್ಲ ಸಂಪತ್ತನ್ನು ಒಳಗೆಳಕೊಂಡಿದ್ದಾಳೆ ಅಂತ ಗೊತ್ತಾಯಿತು. ಭೂದೇವಿಯನ್ನು ಹುಡುಕಿಕೊಂಡು ಹೋದ. ಭೂದೇವಿ ಅಂದ್ರೆ ಭೂಮಿಯ ಅಭಿಮಾನಿ ದೇವತೆ. ಹುಡುಕಿಕೊಂಡು ಹೋಗಿ ಅವಳಲ್ಲಿ ಪ್ರಾರ್ಥಿಸ್ತಾನೆ. ಅವಳು ಕೊಡುದಿಲ್ಲ ಅಂತ ಓಡ್ತಾಳೆ. ತಾನು ಕತ್ತಿ ಹಿಡಿದು ಕೊಡದಿದ್ರೆ ಕಡಿತೇನೆ ಅಂತ ಹೋದಾಗ ಆಕೆ ಹೆದರಿ ಪೃಥ್ವಿಗೆ ಶರಣಾಗುತ್ತಾಳೆ. ಮನು ಚಕ್ರವರ್ತಿ ತನ್ನ ವಂಶದ ಮೂಲ ಪುರುಷ, ಧ್ರುವನ ವಂಶದಲ್ಲಿ ಬಂದವ. ಧ್ರುವ ಯಾರು? ಉತ್ತಾನಪಾದನ ಮಗ. ಉತ್ತಾನಪಾದ ಯಾರು? ಮನುವಿನ ಮಗ. ಮನುವನ್ನು ಕರುವನ್ನಾಗಿಸಿ ಭೂದೇವಿಯನ್ನು ಹಸುವನ್ನಾಗಿಸಿ ಈ ಭೂಮಿಯನ್ನು ಕರೆದ. ಹಸುವನ್ನು ಕೆರೆದ. ಹಸುವನ್ನು ಕರೆಯುವಾಗ ಹಾಲಿನ ರೂಪದಲ್ಲಿ ಇಡೀ ಸಂಪತ್ತನ್ನು ಭೂದೇವಿ ಪ್ರಸವಿಸಿದಳು. ಮತ್ತೆ ಭೂಮಿ ಸುಭಿಕ್ಷವಾಯಿತು. ಎಲ್ಲೆಲ್ಲಿ ಕಾಡು ಮೇಡು ನದಿ ವನ ಬೆಟ್ಟ ಪರ್ವತಗಳು ಎಲ್ಲೆಲ್ಲೆಲ್ಲೆಲ್ಲಿ ಚಿಗುರಬೇಕೋ ಅಲ್ಲೆಲ್ಲೆಲ್ಲ ಚಿಗುರುವುದೆಲ್ಲ ಚಿಗುರಿ, ಎಲ್ಲೆಲ್ಲಿ ಕೃಷಿ ಭೂಮಿಗಳು ಬೆಳಿಬೇಕು ಅಲ್ಲೆಲ್ಲ ಕೃಷಿಗೆ ಬೇಕಾದಂತಹ ದವಸ ಧಾನ್ಯಗಳು ಹುಟ್ಟಿ ಮತ್ತೆ ಭೂಮಿ ಹರಿದ್ವರ್ಣತೆಯಿಂದ ಕಂಗೊಳಿಸಿದಳು. ಈ ರೀತಿಯಾಗಿ ಜಗತ್ತನ್ನು ಮತ್ತೆ ನಿರ್ಮಾಣ ಮಾಡಿದ ಪೃಥು ಚಕ್ರವರ್ತಿಯಿಂದಾಗಿ ಈ ಮೇದಿನಿಗೆ ಪೃಥ್ವಿ ಅಂತ ಹೆಸರು ಬಂತು. ಇದನ್ನು ಪೃಥ್ವಿ ಅಂತ ಕರೀತೇವೆ. ಯಾಕೆ ಪೃಥ್ವಿ ಅಂತ ಕರೀತೇವೆ? ಪೃಥು ಚಕ್ರವರ್ತಿಯಿಂದ ನಿರ್ಮಾಣಗೊಂಡ ಕಾರಣದಕ್ಕೆ ಪೃಥ್ವಿ ಅಂತ ಹೆಸರು. ಇದು ಭಗವಂತನ 9ನೇ ಅವತಾರ, ಪೃಥು ಅವತಾರ. ಇನ್ನು ಅನೇಕ ಅವತಾರಗಳ ಬಗ್ಗೆ ಚಿಂತನೆ ಮಾಡ್ತಾ ಭಗವಂತನ ಮಹಿಮೆಯನ್ನು ಕೊಂಡಾಡ್ಲಿಕ್ಕಿದೆ. ನಾಳಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಕಥಾಭಾಗ ಮುಕ್ತಾಯಗೊಳಿಸ್ತೇನೆ. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಆತ್ಮೀಯರೇ, ಇಂದು 3ನೇ ದಿನದ ಭಾಗವತ ಪ್ರವಚನದಲ್ಲಿ ಪೂಜ್ಯ ಪ್ರವಚನಕಾರರ ಮುಖವಾಣಿಯಿಂದ ಮೂಡಿ ಬಂದಂತ ಅಮೃತ ವಾಣಿಯಿಂದ ನಾವೆಲ್ಲ ಪುನೀತರಾಗಿದ್ದೇವೆ. ಮಂಗಲಾರತಿ ನಡೀತದೆ, ಆ ಬಳಿಕ ಪ್ರಸಾದ ವಿತರಣೆ ನಡೀತದೆ. ತಾವೆಲ್ಲರೂ ಭಾಗವಹಿಸಬೇಕು. ಆದಷ್ಟು ಎದುರು ಬಂದು ಮಂಗಲಾರತಿಯಲ್ಲಿ ಭಾಗವಹಿಸಬೇಕಾಗಿ